ನಮಸ್ಕಾರ ವೀಕ್ಷಕರೇ, ಸುದ್ದಿ ಹೆಲ್ತ್ ಟಾಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಈ ನಡುವೆ ಜನರಿಗೆ ಕಾಡ್ತಾ ಇರುವಂತಹ ನೂರಾರು ಆರೋಗ್ಯ ಸಮಸ್ಯೆಗಳು, ಯಾವ ರೋಗದ ಲಕ್ಷಣಗಳು ಏನೇನು, ಯಾವ ರೋಗಕ್ಕೆ ಏನೇನು ಚಿಕಿತ್ಸೆ, ಇವು ಇತ್ತೀಚಿನ ದಿನಗಳಲ್ಲಿ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಪುತ್ತೂರಿನ ಜನತೆಗೆ ಇಂಥ ಚಿಂತೆ ಬೇಡ, ಯಾಕಂದ್ರೆ ನಮ್ಮೂರಿನಲ್ಲಿ ಸಿಗುವಂತ ವೈದ್ಯರು ನಿಮ್ಮ ಸುದ್ದಿಯ ಹೆಲ್ತ್ ಟಾಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮುಕ್ತವಾಗಿ ಚರ್ಚಿಸೋದಕ್ಕಿದ್ದಾರೆ. ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುವಂತಹ ನಂಬರ್ಗೆ ವೈದ್ಯರಿಗೆ ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು, ಸಂದೇಹ, ಗೊಂದಲಗಳನ್ನು ಮುಕ್ತವಾಗಿ ವೈದ್ಯರ ಜೊತೆ ಚರ್ಚೆಯನ್ನ ಮಾಡಬಹುದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮೂತ್ರಜನಕಾಂಗ ವ್ಯೂಹದ ಕಲ್ಲುಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಗಳ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಅಭೀಶ್ ಹೆಗ್ಡೆ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಮಾತಾಡ್ಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಹಾಗೆ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಇವತ್ತಿನ ನೇರ ಪ್ರಸಾರದ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನೀವು ನಿಮ್ಮ ರೋಗ ಸಂಬಂಧಿ ವಿಷಯಗಳ ಬಗ್ಗೆ ಅಥವಾ ಇನ್ನಿತರ ಯಾವುದೇ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಡಾಕ್ಟರ್ ಜೊತೆ ಮುಕ್ತವಾಗಿ ಮಾತನಾಡಬಹುದು. ಸ್ಕ್ರೀನ್ ಮೇಲೆ, ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ವೈದ್ಯರ ಜೊತೆಗೆ ಮಾತನಾಡಿ. ಡಾಕ್ಟ್ರೆ, ಮೊದಲನೇದಾಗಿ ನಮ್ಮ ದೇಹದಲ್ಲಿ ಈ ಮೂತ್ರಜನಕಾಂಗ ವ್ಯೂಹದ ಕಾರ್ಯ ಏನು? ಈಗ ಮೂತ್ರಜನಕಾಂಗ ವ್ಯೂಹ ಅಂತ ಹೇಳಿದ ಕೂಡಲೇ ಇದರಲ್ಲಿ ಒಂದೇ ಗ್ರಂಥಿ ಹಾಗೇನಲ್ಲ. ಇದರಲ್ಲಿ ಮೇಲೆ ಮೂತ್ರ ಪಿಂಡ ಬರ್ತದೆ, ಅಂದ್ರೆ ಕಿಡ್ನಿ ಅಂತ ಏನು ನಾವು ಇಂಗ್ಲಿಷಲ್ಲಿ ಕರಿತೇವೆ. ಅದರಿಂದ ಬರುವ ಟ್ಯೂಬ್ಸ್ ಎರಡು, ಇದು ಯೂರೆಟರ್ ಅಂತ ಕರಿತೇವೆ. ಇದು ಕಿಡ್ನಿಯಲ್ಲಿ ಮೂತ್ರ ಪಿಂಡದಲ್ಲಿ ಉತ್ಪನ್ನವಾದ ಯೂರಿನ್ ಅನ್ನು ಕೆಳಗೆ ಮೂತ್ರಕೋಶಕ್ಕೆ ಹೋಗಿ ಅದು ತಲುಪಿಸ್ಲಿಕ್ಕೆ ಯೂರೆಟರ್ಸ್ ಅಂತ ಹೇಳುವಂತ ಎರಡು ಟ್ಯೂಬ್ಸ್ ಇರುತ್ತೆ. ಮತ್ತೆ ಮೂತ್ರಕೋಶ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಬಂದ ಮೂತ್ರವನ್ನು ಅಲ್ಲಿ ತಡೆ ಇಟ್ಟು ಅದನ್ನು ನಮ್ಗೆ ಯಾವಾಗ ಸ್ವಲ್ಪ ಜಾಸ್ತಿ ಅದು ಕ್ರಮೇಣ ಟೈಮ್ ಆದಾಗ, ಸ್ವಲ್ಪ ಜಾಸ್ತಿ ಮೂತ್ರ ಆದಾಗ ಅದನ್ನು ಹೊರಗಡೆ ಹಾಕುವ ಕೆಲಸ ಮೂತ್ರಕೋಶ ಮಾಡ್ತದೆ. ಇದಿಷ್ಟು. ಮತ್ತೆ ಮೂತ್ರ ಹೋಗುವ ರಸ್ತೆ, ಇದು ಹೇಳ್ತೇವೆ ನಾವು ಯುರೆತ್ರ ಅಂತ ಹೇಳ್ತೇವೆ, ಅದರಿಂದ ಹೊರಗೆ ಹಾಕುವ ಕೆಲಸ ಈ ಗ್ರಂಥಿ ಮಾಡ್ತದೆ. ಇದನ್ನ ಬಿಟ್ಟು ನಮ್ಮ ಫೀಲ್ಡ್ ಅಲ್ಲಿ ನಾವು ನೋಡುವಂಥದ್ದು ಅಂತ ಹೇಳಿದ್ರೆ, ಈ ನಾವು ಜೆಂಟ್ಸ್ ಅಲ್ಲಿ ಗಂಡಸರ ಜೆನೈಟಲ್ ಆರ್ಗನ್ಸ್ ಅಂತ ಏನು ಹೇಳ್ತೇವೆ, ಅಂದ್ರೆ ಲಿಂಗ ಮತ್ತೆ ಬೀಜಗಳು, ಇದರಲ್ಲಿ ಉತ್ಪನ್ನವಾಗುವ ಏನು ಕಾಯಿಲೆ ಇದ್ರು ಅದು ಮೂತ್ರಾಂಗ ವ್ಯೂಹ ಇದ್ರ ಸಮಸ್ಯೆ ಇದರಲ್ಲಿ ಎಲ್ಲ ನಾವು ನೋಡ್ತೇವೆ. ಹಾಗೆ ಹೌದು. ಸೊ ಮೂತ್ರಕೋಶ, ಈಗ ಮೂತ್ರ ಪಿಂಡದ್ದು ಇದರಲ್ಲಿ ಎಲ್ಲ ಒಂದೊಂದು ಕಾರ್ಯ ಮಾಡುವಂಥದ್ದು. ಬಟ್ ಮೂತ್ರ ಪಿಂಡ ಸ್ವಲ್ಪ ಜಾಸ್ತಿ ನಮ್ಗೆ ಕೆಲಸ ಮಾಡುವಂಥದ್ದು. ಅಂದ್ರೆ ನಮ್ಗೆ ಹೊರಗೆ ಗೊತ್ತಾಗುವಂಥದ್ದು ಮೂತ್ರ ಅದನ್ನು ಉತ್ಪನ್ನ ಮಾಡ್ತದೆ ಒಂದು. ಇನ್ನು ಬೇರೆ ಕೂಡ ಅದರಲ್ಲಿ ಹಾರ್ಮೋನ್ಸ್ ಕೂಡ ಉತ್ಪನ್ನವಾಗ್ತದೆ. ಅಂದ್ರೆ ನಮ್ಗೆ ರಕ್ತ ಕಣ ಡೆವಲಪ್ ಆಗ್ಲಿಕ್ಕೆ ಎರಿಥ್ರೋಪಾಯಿಟಿನ್ ಅಂತ ಹೇಳ್ತೇವೆ, ಅದು ಡೆವಲಪ್ ಆಗ್ತದೆ. ನಮ್ಮ BP ಬ್ಲಡ್ ಪ್ರೆಷರ್ ಏನಿದೆ ಅದನ್ನು ಏರುಪೇರು ಮತ್ತೆ ಅದು ಒಂದೇ ಲೆವೆಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಮಾಡುವಂತ ಕೆಲಸ ಕೂಡ ಆ ಹಾರ್ಮೋನ್ಸ್ ಕೂಡ ರೆನಿನ್ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಂತೆಲ್ಲ ಹೇಳ್ತೇವೆ, ಅದು ಕೂಡ ಈ ಮೂತ್ರ ಪಿಂಡದಿಂದನೇ ಬರುವಂತದ್ದು. ಹೌದು. ಸೊ ಇದು ಇದರ ಕೆಲಸ. ಮತ್ತೆ ಮೂತ್ರಕೋಶ ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ನಮ್ಮ ಕಾರ್ಯದಲ್ಲಿ ನಮ್ಗೆ ಟೈಮ್ ಇಟ್ಕೊಂಡು ಮೂತ್ರವನ್ನು ಒಳಗೆ ತಡೆಗಟ್ಟುವ ಇದು ಕ್ಷಮತೆ ಮೂತ್ರಕೋಶ ಇದು ಇಟ್ಕೊಳ್ತದೆ. ಹಾಗೆ. ಸೊ ಇದರಲ್ಲಿ ಹಾಗೆ ಅದೇ ಕಿಡ್ನಿಗೆ ಏನಾದ್ರೂ ಡ್ಯಾಮೇಜ್ ಆಗಿ ಇದು ಬಂದ್ರೆ ಕಿಡ್ನಿ ಫೇಲಿಯರ್ ಆಗುವಂತದ್ದು, ಇದೆಲ್ಲ ಕಾಯಿಲೆಗಳು ಕಂಡುಬರುವಂತದ್ದು. ಉತ್ಪತ್ತಿ ಅಂತ ಹೇಳ್ತಾರೆ, ಯಾಕಂದ್ರೆ ನಮ್ಮ ಆರೋಗ್ಯವಂತ ಜೀವ ನಾವು ಮೂತ್ರವನ್ನ ಸರಾಗವಾಗಿ ವಿಸರ್ಜನೆ ಮಾಡೋದು ಕೂಡ ಒಂದು ಮುಖ್ಯ. ಇದೆಲ್ಲ ಏನು ಈ ಪ್ರಕ್ರಿಯೆಗಳು? ಸೊ ಇದು ಈಗ ಒಂದು ರೀತಿ ಇದು ಹೇಳಲಿಕ್ಕೆ ಅಂತ ಹೇಳಿದ್ರೆ, ಒಂದು ಮೂತ್ರ ಪಿಂಡ ಏನಿದೆಯೋ ಒಂದು ಫಿಲ್ಟರ್ ಕೆಲಸ ಮಾಡುವಂಥದ್ದು. ಸೊ ಬಾಡಿಯಲ್ಲಿ ಸ್ಪಾಂಜ್ ಇಲ್ಲ ಫಿಲ್ಟರ್ ಅಂತ ಹೇಳುದಂದ್ರೆ ಈ ಮೂತ್ರಕೋಶ, ಇದು ಮೂತ್ರಪಿಂಡ ಮಾಡುವಂಥದ್ದು ಕೆಲಸ. ಸೊ ನಾವೀಗ ತಿಂದ ಇದು ಆಹಾರದಲ್ಲಿ ಮತ್ತೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಏನಂತ ಹೇಳ್ತೇವೆ ನಾವು, ಹಾನಿಕಾರಕ ಯಾವುದು ಇದು ಬರುವಂಥದ್ದು, ರಕ್ತದಲ್ಲಿ ಬಂದದ್ದು, ಅದನ್ನೆಲ್ಲ ಹೊರಗೆ ಹಾಕುವ ಕೆಲಸ ಒಂದು ಲಿವರ್ ಮಾಡ್ತದೆ. ಮತ್ತೊಂದು ಇದು ಲಿವರ್ ಎಂತ ಮಾಡ್ತದೆ, ಅದನ್ನು ನಮ್ಮ ಜಠರದಿಂದ ಬಂದ ಎಲ್ಲ ಇದರನ್ನು ಲಿವರ್ ಅಲ್ಲಿ ಅದು ಫಿಲ್ಟರ್ ಆಗಿ ನಮ್ಮ ರಕ್ತದಲ್ಲಿ ಬರ್ತದೆ. ಮತ್ತೆ ಪುನಃ ಲಾಸ್ಟಿಗೆ ರಕ್ತವನ್ನು ಫಿಲ್ಟರ್ ಮಾಡಿ ನಮ್ಮ ಯೂರಿಯಾ ಯಾವುದೆಲ್ಲ ಇದೆ ಜಾಸ್ತಿ ನಮ್ಮ ಇದು ಪ್ರೊಡಕ್ಷನ್ ಆಗುವಂಥದ್ದು ಯೂರಿಯಾ ಅಂದ್ರೆ ವೇಸ್ಟ್ ಬಾಡಿಯಲ್ಲಿ ಆಗುವಂಥದ್ದು ಅಂತ ಹೇಳಿದ್ರೆ ಅದು ಜನರೇಟ್ ಆಗಿ ಯೂರಿಯಾ ಆಗೋದು. ಅದನ್ನೆಲ್ಲ ಒಂದು ಲಿಕ್ವಿಡ್ಗೆ ಇದು ನೀರಿನ ಅಂಶ ಜೊತೆ ಮಿಕ್ಸ್ ಮಾಡಿಕೊಂಡು ಹೊರಗೆ ಹಾಕುವಂತ ರೀತಿಯಲ್ಲಿ
ಬಾಡಿಯಲ್ಲಿ ತಯಾರು ಮಾಡುವಂತ ಕೆಲಸ ಈ ಮೂತ್ರಪಿಂಡ ಮಾಡುವಂತದ್ದು ಕೆಲಸ. ಯಾಕಂದ್ರೆ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗಿನ ಜನರೇಷನ್ ಏನ್ ಮಾಡ್ತಾರೆ ಅಂತಂದ್ರೆ, ಒತ್ತಡ ಬಿಸಿ ಈ ಲೈಫ್ ಅಲ್ಲಿ ಕೆಲವು ಸಲ ಏನು ಸಹಜ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಆಗಬೇಕು ಅದನ್ನ ಆಗೋದಕ್ಕೆ ಬಿಡದೆ ತಡೆ ಹಿಡಿಯುವಂತ ಪ್ರಕ್ರಿಯೆ ಮಾಡ್ತಾರೆ. ಅದರಲ್ಲಿ ಲೇಡೀಸ್ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಎಲ್ಲೋ ಅಂದ್ರೆ ಹೋಗ್ಬೇಕು ಅಂತ ಅನ್ಸಿದ್ರು ಟಾಯ್ಲೆಟ್ ಗಳನ್ನ ಯೂಸ್ ಮಾಡೋದಿಲ್ಲ. ಇದರಿಂದ ಏನೇನ್ ಸಮಸ್ಯೆಗಳು ಕಾಡಬಹುದು ಅಂತ? ಸೊ ನಾವು ಹೆಚ್ಚಿನ ಇದರಲ್ಲಿ ಸಮಸ್ಯೆ ಕಂಡು ಬರುವುದು ಅಂತ ಹೇಳಿದ್ರೆ ಈ ಮೂತ್ರ ಇದರಲ್ಲಿ ಇನ್ಫೆಕ್ಷನ್ ಬರುದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, UTI ಅಂತ ಏನ್ ಕರಿತೇವೆ ಅದು. ಅದರಲ್ಲಿ ನಮ್ಗೆ ಏನು ತೊಂದರೆ ಆಗ್ಬೋದು ಅಂತ ಹೇಳಿದ್ರೆ, ಮೂತ್ರಕೋಶದಲ್ಲಿ ಎಲ್ಲಿ ಮೂತ್ರ ಉಂಟು ಅಲ್ಲಿ ಇನ್ಫೆಕ್ಷನ್ ಇರ್ತದೆ, ಅದರಲ್ಲಿ ಬ್ಯಾಕ್ಟೀರಿಯಾ ಬರ್ತದೆ. ಅದರಿಂದಾಗಿ ಅದ್ರ ಸಿಂಪ್ಟಮ್ಸ್ ಏನು ಇದು ಹೇಗೆ ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, ಮೂತ್ರ ಪದೇ ಹೋಗ್ಬೇಕಾಗ್ಬೋದು, ಇಲ್ಲ ಮೂತ್ರ ಹೋಗುವಾಗ ತುಂಬಾ ಉರಿ ಬರುದು, ನೋವು ಹೋಗುದು, ತುಂಬಾ ಜಾಸ್ತಿ ಇದಾದ್ರೆ ಒಂದೊಂದ್ ಸ್ವಲ್ಪ ರಕ್ತ ತರಾನು ಹೋಗ್ತದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆಲ್ಲ ಮೇನ್ ಒಂದು ನೀವು ಹೇಳಿದ್ದಾಗೆ ಮೂತ್ರ ತುಂಬಾ ಹೊತ್ತು ಪೋಸ್ಟ್ಪೋನ್ ಮಾಡ್ತಾರೆ, ಹೋಗುದಿಲ್ಲ, ತುಂಬಾ ತಡೆಗಟ್ಟಿ ಇಟ್ಟು ಮತ್ತೆ ಮಾಡುದು ಅಂತ ಹೇಳಿ ಇದ್ ಮಾಡ್ತಾರೆ. ಇನ್ನೊಂದು ನೀರು ಕುಡಿಯುವುದು ಭಾರಿ ಕಮ್ಮಿ ಮಾಡಿದ್ದಾರೆ. ನೀವು ನಮ್ಮ ಊರಿನ ಈ ಸೈಡ್ ಎಲ್ಲ ನಮ್ಗೆ ಸೆಕೆ ಜಾಸ್ತಿ, ತುಂಬಾ ಜಾಸ್ತಿ ನಾವು ನೀರು ಕುಡಿಬೇಕಾಗ್ತದೆ. ನಾವು ಹೇಗೆ ಹೇಳುವುದು ಅಂತ ಹೇಳಿದ್ರೆ, ಒಂದು 2.5 ಲೀಟರ್ ಅಷ್ಟು ಯೂರಿನ್ ಹೋಗ್ಬೇಕು. ನೀವು ನೀರು ಕುಡಿಯೋದು ಅದಕ್ಕೆ ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಾಗ್ತದೆ, ಒಬ್ಬೊಬ್ರಿಗೆ ಕಮ್ಮಿ ಬೇಕಾಗ್ತದೆ. ಮೂತ್ರ ಹೋಗುವಂಥದ್ದು ಕ್ಲಿಯರ್ ಹೋಗ್ಬೇಕು, ನೀರಿನ ತರ ಮೂತ್ರ ಹೋಗ್ಬೇಕು. ಅಷ್ಟು ಒಂದು ಸಾಮಾನ್ಯ ಜನ ಅಷ್ಟು ನೀರು ಕುಡಿಬೇಕಾಗ್ತದೆ. ಅದು ಒಂದು ರೀತಿಯಲ್ಲಿ ಅದೇ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದೇ ನಮ್ಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಅದೇ ನಮ್ಗೆ ಸ್ವಲ್ಪ ಈ ಇನ್ಫೆಕ್ಷನ್ ಮತ್ತೆ ಬೇರೆ ಕೂಡ ಈ ಕಲ್ಲಿಗೂ ಸ್ವಲ್ಪ ಹೆಲ್ಪ್ ಆಗುವಂಥದ್ದು ಅದೇ. ನಾವು ನೀರು ಕುಡಿಯುವಂಥದ್ದೇ ಇದಕ್ಕೆ ಪರಿಹಾರ. ಎಷ್ಟು ನಮ್ಮ ಬಾಡಿಗೆ ಎಷ್ಟು ನೀರು ಬೇಕಾಗುತ್ತೆ? ಅದೇ ನಾನು ಹೇಳಿದಾಗೆ ಒಬ್ಬರಿಗೆ ಎಲ್ರಿಗೂ ಒಂದು 2.5-3 ಲೀಟರ್ ಅಂತ ಹೇಳಿದಾಗ ಅಲ್ಲ. ನಾವು ಸೆಕೆ ಟೈಮಲ್ಲಿ ಜಾಸ್ತಿ ಕುಡಿಬೇಕಾಗ್ತದೆ. ಈಗ ಸ್ವಲ್ಪ ಕಮ್ಮಿ ಕುಡಿದ್ರು ಸ್ವಲ್ಪ ತೊಂದರೆ ಇಲ್ಲ. ಸೊ ಅವರವರಿಗೆ ಅವರ ಬಾಡಿ ಪ್ರಕ್ರಿಯೆ ತರ ಒಂದು ಮೂತ್ರ ಕ್ಲಿಯರ್ ನೀರಿನಾಗೆ ಹೋಗುವಷ್ಟು ಕುಡಿಬೇಕು. ಅದೊಂದು ಸಾಮಾನ್ಯ ರೀತಿಯಲ್ಲಿ ಒಂದು 2-2.5 ಲೀಟರ್ ಕುಡಿಲೇಬೇಕಾಗ್ತದೆ ಹಾಗೆ ಹೋಗುದು ಅಂತ ಹೇಳಿದ್ರೆ. ಅದಕ್ಕೆ ನಾವು ತುಂಬಾ ಸರಿ ಪೇಷಂಟ್ಸ್ ಬಂದ ಅವರಿಗೆಲ್ಲ ಹೇಳುದು ಇದೆ, ನಿಮ್ಗೆ ಅಂತ 1 ಲೀಟರ್ ಬಾಟಲ್ ಇಟ್ಕೊಳ್ಳಿ, ಅದನ್ನ 2 ಬಾಟಲ್ ಆದ್ರೂ ದಿವಸಕ್ಕೊಂದು ಖಾಲಿ ಮಾಡ್ಬೇಕು ನೀವು, ಬೇರೆ ಯಾರು ಕುಡಿಲಿಕ್ಕಿಲ್ಲ ಅದರಿಂದ, ಹಾಗೆ ಹೇಳ್ತೇವೆ. ಹೌದು. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಕೆಲವರಿಗೆ ಪದೇ ಮೂತ್ರ ವಿಸರ್ಜನೆ ನೀವು ಹೇಳಿದೆ, ಅದು ನಾರ್ಮಲ್ ಅಲ್ಲ ಅನ್ನೋದು ಆ ಪ್ರಕಾರ ನೀವು ಹೇಳೋದಾದ್ರೆ. ಆದ್ರೆ ಒಂದು ಸಾಮಾನ್ಯ ಮನುಷ್ಯ, ಒಂದು ಏನು ಆರೋಗ್ಯಕರವಾದ ಒಂದು ದೇಹ ಎಷ್ಟು ಸಲ ಈ ಮೂತ್ರ ವಿಸರ್ಜನೆಯನ್ನ ಮಾಡೋದು? 3 ರಿಂದ 4 ಗಂಟೆಗೆ ಒಂದ್ಸರಿ ಒಂದು ಮೂತ್ರ ಮಾಡುವಂತದ್ದು ಒಂದು ಪ್ರಕ್ರಿಯೆ ಇರುವಂತದ್ದು. ಡಯಾಬಿಟೀಸ್ ಅಂದ್ರೆ ಶುಗರ್, ಮಧುಮೇಹ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಹೋಗ್ಬೇಕಾಗ್ತದೆ. ಅದೇ ಏಜ್ ಆದ ಕೂಡಲೇ ಕೂಡ, ಏಜ್ ಆದಾಗ ಇಲ್ಲ ತುಂಬಾ ಚಿಕ್ಕ ಮಕ್ಕಳಿಗೆಲ್ಲ ಬೇಗ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ 2 ಏಜ್ ಇದ್ರಲ್ಲೂ ಪ್ರಾಯ ಅವರಿಗೂ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಅದನ್ನು ಒತ್ತಿ ಹಿಡ್ಕೊಳ್ಳುವ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಅವರು ಬೇಗ ಮಾಡ್ಬೇಕಾಗ್ತದೆ. ಸೊ ಹಾಗಿರ್ತದೆ. ಅದೇ ಇನ್ನೊಂದು ಇದರಲ್ಲಿ ಮೇನ್ ಇದು ಜಾಸ್ತಿ ನೋಡುವಂಥದ್ದು ಜೆಂಟ್ಸ್, ಇದರಲ್ಲಿ ಗಂಡಸರಲ್ಲಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದ್ರೂ ಕೂಡ ಸ್ವಲ್ಪ ಇದು ನಮ್ಗೆ ಮೂತ್ರ ಅವರಿಗೆ ಪದೇ ಹೋಗ್ಬೇಕಾಗ್ತದೆ. ಮತ್ತೆ ಮೂತ್ರ ಅರ್ಜೆಂಟ್ ಆಗ್ತದೆ, ಅಂದ್ರೆ ತಡೆ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ ತುಂಬಾ ಹೊತ್ತು. ಮತ್ತೆ ರಾತ್ರಿ ಎದ್ದು ತುಂಬಾ ಸರಿ ಹೋಗ್ಬೇಕಾಗ್ತದೆ. ಸ್ವಲ್ಪ ಜನರಿಗೆ ರಾತ್ರಿ ನಿದ್ದೆ ಎಲ್ಲ ಕೆಟ್ಟು ಹೋಗಿರ್ತದೆ, ಅಷ್ಟು ಇದು ಮೂತ್ರ ಬರ್ತದೆ. ಮತ್ತೆ ಮೂತ್ರದ ಸ್ಪೀಡ್ ಕಮ್ಮಿ ಆಗೋದು, ಇಲ್ಲ ಕಟ್ಟಾಗಿ ಹೋಗುವಂಥದ್ದು, ಮೂತ್ರ ಪೂರ್ತಿ ಖಾಲಿ ಆಗ್ಲಿಲ್ಲ, ಇದು ಎಲ್ಲ ನಮ್ಮ ಈ ಗಂಡಸರಲ್ಲಿ ಪ್ರಾಸ್ಟೇಟ್ ವೇರ್ಯ ಗ್ರಂಥಿ ಅಂತ ಏನು ಹೇಳ್ತೇವೆ, ಅದು ಎನ್ಲಾರ್ಜ್ ಆದಾಗ, ಬಿನೈನ್ ಜಾಸ್ತಿ ಸರಿ, ಅದು ಬಿನೈನ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೇವೆ. ಏಜ್ ಆದ್ಮೇಲೆ ಅದು ಸ್ವಲ್ಪ ಸೈಜ್ ದೊಡ್ಡದಾಗಿ ಮೂತ್ರ ಹೋಗುವ ರಸ್ತೆಯನ್ನು ಬ್ಲಾಕ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಇದು ಇನ್ನೊಂದು ಕ್ಯಾನ್ಸರ್, ಅದು ಸ್ವಲ್ಪ ಇದು ಏನು ಲೇಟ್ ಡಿಟೆಕ್ಟ್ ಗೊತ್ತಾಗೋದು ಸ್ವಲ್ಪ ಲೇಟ್. ಅದಕ್ಕೆ ಜಾಸ್ತಿ ಮತ್ತೆ ಚಿಹ್ನೆ ಕೂಡ ಇಲ್ಲ, ಕಾಣ್ಕೊಳ್ಳಿಕ್ಕೆ ಇದು ಅಂತ ಗೊತ್ತಾಗೋದಿಲ್ಲ ಅದರಲ್ಲಿ. ಬಟ್ ಕಿಡ್ನಿ ಸ್ಟೋನ್ ಗಳ ಬಗ್ಗೆ ನಮ್ಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಅದು ಸಾಮಾನ್ಯ ಜನರನ್ನ ಕಾಡ್ತಾ ಇರುವಂತ ಸಮಸ್ಯೆ. ಬರೀ ಕಿಡ್ನಿಯಲ್ಲಿ ಮಾತ್ರ ಸ್ಟೋನ್ ಆಗೋದಲ್ಲ ಅಲ್ಲ. ಸೊ ಮೂತ್ರ ಎಲ್ಲೆಲ್ಲ ಹೋಗ್ತದೋ, ಎಲ್ಲಿ ಪಾಸ್ ಬ್ಲಾಕ್ ಇರಬಾರ್ದು ಒಂದು. ಎರಡನೇ ಇರುವಂತದ್ದು ಕೆಮಿಕಲ್ ಕಾಂಪೋಸಿಷನ್ ಇರ್ತದೆ, ಕೆಮಿಸ್ಟ್ರಿ ಅಂತ ಏನು ಹೇಳ್ತೇವೆ ನಾವು ಬಾಡಿದ್ದು. ಮೂತ್ರ ಹೊರಗೆ ಹಾಕುವಂತದ್ರಲ್ಲಿ ಒಂದ್ ಸ್ವಲ್ಪ ಜನರಿಗೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ, ಏರುಪೇರು ಇರ್ತದೆ. ಈ ಕ್ಯಾಲ್ಸಿಯಂ ಮತ್ತೆ ಇದು ಫಾಸ್ಫರಸ್ ಪೌಡರ್, ಯಾವ್ದಾದ್ರು ಪೌಡರ್ ಹಾಕಿದ್ರೆ ಜಾಸ್ತಿ ಆದ ಕೂಡಲೇ ಅದು ನಿಮ್ಗೆ ಲಾಸ್ಟ್ ಎಂಡ್ ಅಲ್ಲಿ ಈಗ ಇದು ಮರಳ ಹಾಗೆ ಸೆಟಲ್ ಆಗಿರ್ತದೆ, ಕೆಳಗೆ ಇರ್ತದೆ. ಅದು ಹಾಗೆ ಯೂರಿನ್ ಅಲ್ಲಿ ಆಗೋದು. ಯೂರಿನ್ ಅಲ್ಲಿ ಅದು ಆಗಿ ಕ್ರಮೇಣವಾಗಿ ಅದು ಕಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಜಾಸ್ತಿ ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಮೊನೋಆಕ್ಸಲೇಟ್, ಕ್ಯಾಲ್ಸಿಯಂ ಡೈಆಕ್ಸಲೇಟ್ ಸ್ಟೋನ್ಸ್ ಅಂತ ಹೇಳ್ತೇವೆ ನಾವು. ಸೊ ಇದು ಅದೇ ಡಯಟ್ ಸ್ವಲ್ಪ ಚೇಂಜಸ್. ಬಟ್ ಸ್ವಲ್ಪ ಜನರಿಗೆ ಬಾಡಿಯ ಪ್ರಕೃತಿ
ಪ್ರಕೃತಿ ಹಾಗಿರ್ತದೆ, ಅದನ್ನ ನಾವು ಎಷ್ಟು ಮಾಡಿದ್ರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಇನ್ನೊಂದು ಇದಕ್ಕೆ ನಾವು ಏನ್ ಹೇಳುವುದು ಅಂತ ಹೇಳಿದ್ರೆ ಡಯಟ್ ಅಲ್ಲಿ ಚೇಂಜಸ್ ಮಾಡ್ಬೇಕು, ಅಂದ್ರೆ ತಿನ್ನುವ ಆಹಾರದಲ್ಲಿ ಸ್ವಲ್ಪ ಚೇಂಜಸ್. ನಾನು ಹೇಳಿದಾಗೆ ನೀರು ಕುಡಿಬೇಕು, ಒಳ್ಳೆಯ ಒಂದು ಮೂತ್ರ ನೀರಿನಾಗ ಹೋಗುವಷ್ಟು ನೀರು ಕುಡಿಬೇಕಾಗ್ತದೆ. ಎರಡನೇ ಆದಂಥದ್ದು ಉಪ್ಪಿನ ಅಂಶ ಆದಷ್ಟು ಡಯಟಲ್ಲಿ ಕಮ್ಮಿ ಆಗ್ಬೇಕು. ಈಗ ಎಂತ ಮಾಡ್ತೇವೆ ನಾವು, ಸ್ಯಾಂಡ್ವಿಚ್ ಬರ್ಗರ್ ಎಲ್ಲ ಜಾಸ್ತಿ ತಿಂತೇವೆ, ಆರ್ ಪ್ರಿಸರ್ವ್ಡ್ ಫುಡ್ ಅಂತ ಏನು ಹೇಳ್ತೇವೆ, ಅಂದ್ರೆ ಸ್ಟೋರೇಜ್ ಆಗಿದ್ದದು, ಇದು ಫ್ರೆಶ್ ಮಾಡಿ ಕೊಟ್ಟ ಫುಡ್ ಅಲ್ಲ. ಇಲ್ಲ ಈ ಚೈನೀಸ್ ಅಲ್ಲಿ ಫುಡ್ ಅಲ್ಲಿ ಎಲ್ಲ ತುಂಬಾ ಉಪ್ಪು ಹಾಕ್ತೇವೆ, ಗೊತ್ತಾಗುದಿಲ್ಲ ನಮ್ಗೆ, ನಾವು ತಿನ್ನುವಾಗ ಗೊತ್ತಾಗೋ ಟೇಸ್ಟ್ ಇರ್ತದೆ, ತಿಂತೇವೆ. ಬಟ್ ಈ ಉಪ್ಪಿನಂಶ ಸೋಡಿಯಂ ಬಾಡಿಯಲ್ಲಿ ಜಾಸ್ತಿ ಆದ್ರೆ ಕೂಡ ಇದು ಕಲ್ಲು ಉಂಟು ಮಾಡ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಹೈ ಕ್ಯಾಲರಿ ಫುಡ್, ಕೇಕ್, ಪೇಸ್ಟ್ರೀಸ್ ಅಂಥದ್ರಲ್ಲಿ ಕೂಡ ಈ ಕಲ್ಲಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ತುಂಬಾ ಜಾಸ್ತಿ ರೆಡ್ ಮೀಟ್ ಅಂತ ಏನ್ ನಾವು ಹೇಳ್ತೇವೆ, ಚಿಕನ್, ಮಟನ್, ಬೀಫ್, ಪೋರ್ಕ್, ಅದು ಕೂಡ ತುಂಬಾ ಜಾಸ್ತಿ ಇದು ತಕೊಂಡ್ರೆ ಸ್ಟೋನ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದನ್ನೆಲ್ಲ ನಮ್ಮ ಬಾಡಿ ಅದನ್ನು ಪೂರ್ತಿ ಇದು ಮಾಡಿ ಅದನ್ನು ಹೊರಗೆ ಹಾಕುವಾಗ, ಜಠರದಲ್ಲಿ ಮತ್ತೆ ಯೂರಿನಲ್ಲೆಲ್ಲ ವೇಸ್ಟ್ ಅದು ಹೋಗುವಾಗ ತುಂಬಾ ನೀರು ಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ನೀರಿನ ಇದು ಇಂಟೇಕ್ ಅದಷ್ಟಕ್ಕೆ ಸಾಕಾಗುದಿಲ್ಲ. ಅದರಿಂದಾಗಿ ಈ ಡಯಟ್ ಎಲ್ಲ ಸ್ವಲ್ಪ ಚೇಂಜಸ್ ಇದ್ರೆ ಸ್ವಲ್ಪ ಮೂತ್ರ ಅದು ಆಗುದಿಲ್ಲ ಅಂತಲ್ಲ, 5 ವರ್ಷದಲ್ಲಿ ಆಗುವಂತದ್ದು ಒಂದು 7 ವರ್ಷ 8 ವರ್ಷ ಆದ್ಮೇಲೆ ಆಗ್ಬೋದು, ಹಾಗೆ ಅಂತ ಹೇಳೋದು. ಈ ಕಲ್ಲು ಮತ್ತೆ ನೀವು ಹೇಳಿದಾಗೆ ಮೂತ್ರಪಿಂಡದಲ್ಲಿ ಆಗ್ತದೆ. ಹೌದು, ಕಿಡ್ನಿ ಸ್ಟೋನ್ ಗಳು ನಾವು ನಾರ್ಮಲ್ ಆಗಿ ಹೆಚ್ಚಿನ ಜನರಲ್ಲಿ, ಆದ್ರೆ ನಿಮ್ಮಲ್ಲಿ ಬರುವ ಪೇಷಂಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇನ್ನೂ ಜಾಸ್ತಿ ಯಾವ ತರದ ಸ್ಟೋನ್ ಅಲ್ಲ, ಕಿಡ್ನಿ ಸ್ಟೋನ್ ಒಂದಿದೆ, ಮತ್ತೆ ಇನ್ನೊಂದು ಯುರಿಟ್ರಿಕ್ ಸ್ಟೋನ್ ಅಂತ ನಾವು ಹೇಳ್ತೇವೆ. ನಾನು ಯಾವ್ದು ಟ್ಯೂಬ್ ಅಂತ ಒಂದು ಹೇಳಿದೆ, ಮೂತ್ರಪಿಂಡದಿಂದ ಮೂತ್ರ ಕೋಶಕ್ಕೆ ಹೋಗುವಂತ ಟ್ಯೂಬ್, ಅದು ಯುರೇಟರ್ ಅಂತ, ಅಲ್ಲಿ ಬಂದಾಗ ನೋವು ಸ್ವಲ್ಪ ಜಾಸ್ತಿ ಆಗೋದು. ಕಿಡ್ನಿಯಲ್ಲಿ ಈ ಪೇಷಂಟ್ಸ್ ಜಾಸ್ತಿ ಎಮರ್ಜೆನ್ಸಿಯಲ್ಲಿ ಬಂದು ತುಂಬಾ ಜಾಸ್ತಿ ನೋವು ಅಂತ ಒದ್ದಾಡ್ಕೊಂಡು ಬರುವಂತ ಪೇಷಂಟ್ಸ್ ಈ ಯುರಿಟ್ರಿಕ್ ಸ್ಟೋನ್ ಅಂತ ಏನ್ ಹೇಳ್ತೇವೆ, ಈ ಟ್ಯೂಬ್ ಅಲ್ಲಿ ಆಗುವಂತ ಸ್ಟೋನ್. ಅದು ಯಾಕಂತ ಹೇಳಿದ್ರೆ ಅದು ತುಂಬಾ ಚಿಕ್ಕ ಟ್ಯೂಬ್, ಒಂದು ಪೆನ್ನಿನ ಇದು ಆಕಾರದ ಸ್ಟೇ ಇದಿರೋದು, ಅದರ ಅಗಲ ಇರೋದು. ಆ ಅಗಲದಲ್ಲಿ ಒಂದು ಕಲ್ಲು ಬಂದು ಸಿಕ್ಕಾಕೊಂಡು ಮತ್ತೆ ಅದಕ್ಕೆ ಪ್ರೆಷರ್ ಬೀಳ್ತದೆ. ಯಾಕಂದ್ರೆ ಕಿಡ್ನಿಯ ಕೆಲಸ ಕಂಟಿನ್ಯೂಸ್ ಮೂತ್ರವನ್ನು ಇದು ಮಾಡಿ ಹೊರಗೆ ವಿಸರ್ಜನೆ ಮಾಡುವಂತ ಕೆಲಸ, ಅದು ಹೊರಗೆ ಹಾಕ್ತಾ ಇರ್ತದೆ, ಪ್ರೊಡಕ್ಷನ್ ಮಾಡಿ ಹೊರಗೆ ಹಾಕ್ತಾ ಇರ್ತದೆ. ಅದು ಇಲ್ಲಿ ಕೆಳಗೆ ಬ್ಲಾಕ್ ಆಗ್ತದೆ, ಅಲ್ಲಿ ಜಾಗ ಅಷ್ಟೇ ಇರುವುದಲ್ಲ, ಆ ಜಾಗದಲ್ಲಿ ಕಲ್ಲು ಹೋಗಿ ಬ್ಲಾಕ್ ಆದ ಕೂಡಲೇ ನೋವು ತುಂಬಾ ಜಾಸ್ತಿ ಆಗ್ತದೆ. ಸೊ ಇದು ಬರುವಂಥದ್ದು. ಇನ್ನು ಮೂರನೇ ಅಂತದ್ದು ಮೂತ್ರಕೋಶದಲ್ಲಿ ಕೂಡ ಕಲ್ಲಾಗ್ತದೆ. ಯಾಕಂದ್ರೆ ಒಂದ್ ಸ್ವಲ್ಪ ಜನರಿಗೆ ನಾನು ಹೇಳಿದಾಗೆ ಪ್ರಾಸ್ಟೇಟ್ ಇರ್ಬೋದು, ವೇರ್ಯಗ್ರಂಥಿದ್ದು ತೊಂದರೆ, ಇಲ್ಲ ಅಂತ ಹೇಳಿದ್ರೆ ಮೂತ್ರ ಹೋಗುವ ರಸ್ತೆ, ಯುರೆತ್ರ ಅಂತ ಏನು ಹೇಳ್ತೇವೆ, ಅದರಲ್ಲಿ ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಅಂದ್ರೆ ಬ್ಲಾಕ್ ಆಗುದು. ಇದರಲ್ಲಿ ಕೂಡ ಬ್ಲಾಕ್ ಆದ್ರೆ ಮೂತ್ರ ಉಳಿತದೆ, ಪೂರ್ತಿ ಖಾಲಿ ಆಗುದಿಲ್ಲ. ಮೂತ್ರ ಮಾಡಿದ ಕೂಡಲೇ ನಮ್ಗೆ ಒಂದು 5% ಉಳಿದ್ರೆ, ಒಂದು 100 ml ಅಂದ್ರೆ ಒಂದು 5 ml ಉಳಿದ್ರೆ ತೊಂದರೆ ಇಲ್ಲ. ಅಂದ್ರೆ ಹೀಗೆ ಒಂದು ನಂಬರ್ ಹೇಳ್ತಾ ಇರೋದಷ್ಟೇ. ತುಂಬಾ ಜಾಸ್ತಿ ಮೂತ್ರ ಉಳಿಲಿಕ್ಕೆ ಸ್ಟಾರ್ಟ್ ಆದ್ರೆ ಒಂದು ಇನ್ಫೆಕ್ಷನ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಈ ನಾವು ಹೇಳಿದ ಪದಾರ್ಥ ಎಲ್ಲ ಯಾವುದು ಯೂರಿನಲ್ಲಿ ಯಾವ್ದಾದ್ರು ಜಾಸ್ತಿ ಇದ್ರೆ, ಕ್ಯಾಲ್ಸಿಯಂ ಅದಂತದ್ದೆಲ್ಲ, ಅದೆಲ್ಲ ಸೆಟಲ್ ಆಗ್ತದೆ, ಹುಡಿಯಾಗಿ ಲಾಸ್ಟ್ಗೆ ಅದು ಒಂದು ನ್ಯೂಕ್ಲಿಯಸ್ ಅಂತ ನಾವೇನು ಹೇಳ್ತೇವೆ ಅದನ್ನ ಫಾರ್ಮ್ ಆಗಿ ಮತ್ತೆ ಅದು ಕಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಎಲ್ಲೂ ಕೂಡ ಕಲ್ಲಾಗ್ತದೆ. ಮತ್ತೊಂದೊಂದ್ಸರಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಈ ಯುರೆತ್ರ ನಾನೇನ್ ಹೇಳಿದೆ ಅದರಿಂದ ಈ ಸ್ವಲ್ಪ ಮಟ್ಟಿನ ಒಂದು 6 mm 5 mm ಇರುವ ಕಲ್ಲೆಲ್ಲ ಹೊರಗಡೆ ಬರ್ತದೆ, ಅದ್ರ ತಾನಾಗೆ ಹೊರಗಡೆ ಬರ್ತದೆ. ಬಾಡಿ ಆದಷ್ಟು ಅದನ್ನ ಹೊರಗೆ ಹಾಕ್ಲಿಕ್ಕೆ ನೋಡಿ. ಕರೆ ಕಾಯ್ತಾ ಇದೆ, ಮಾತಾಡೋಣ. ಹಲೋ 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 ಕರೆ ಕಟ್ಟಾಗಿದೆ ಅಂತ ಅನಿಸ್ತಾ ಇದೆ. ಹಾಗೆ ಸೊ ಈ ಯುರೆತ್ರ ನಾನೇನ್ ಹೇಳಿದೆ, ಮೂತ್ರ ಹೊರಗೆ ಹಾಕುವಂತದ್ದು ಇದು ಲಿಂಗ, ಈಗ ಇದು ಗಂಡಸರಲ್ಲಿ ಲಿಂಗದ ಅಡಿಯಲ್ಲಿ ಇರ್ತದೆ, ಅದು ಹೆಂಗಸರಲ್ಲಿ ತುಂಬಾ ಚಿಕ್ಕ ಇದು ಲೆಂತ್, ಅಷ್ಟು ಉದ್ದ ಅದರದ್ದು ಜಾಸ್ತಿ ಇಲ್ಲ. ಸೊ ಈ ಭಾಗದಲ್ಲೂ ಮೂತ್ರ ಆದಷ್ಟು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡಿದಾಗ ಬಾಡಿ ಅಲ್ಲೂ ಹೋಗಿ ಸಿಕ್ಕಾಕೊಳ್ಳುವಂಥದ್ದು ಇರ್ತದೆ. ಸೊ ಇಲ್ಲಿ ಎಲ್ಲೋ ಕೂಡ ಕಲ್ಲು ಜಾಸ್ತಿ ಆಗುವಂಥದ್ದು ಮಾತ್ರ ಮೂತ್ರಪಿಂಡದಿಂದ ಆಗುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಮೂತ್ರಕೋಶದಲ್ಲೇ ಆಗುವಂಥದ್ದು. ಅಂದ್ರೆ ಡಾಕ್ಟರ್ ಬರೀ ಒಂದು ಕಲ್ಲುಗಳಿರುತ್ತೆ ಅಥವಾ ಸುಮಾರು ಕಲ್ಲು ಇರುವಂತ ಪೇಷಂಟ್ಸ್ ಕೂಡ ಇರ್ತಾರೆ. ಅಂದ್ರೆ ನಾನು ಹೇಳಿದಾಗೆ ಬ್ಲಾಕ್ ಎಲ್ಲ ಇದ್ರೆ ಎರಡೂ ಸೈಡ್ ಕಲ್ಲಾಗುವಂಥದ್ದು, ಇಲ್ಲ ತುಂಬಾ ಕಲ್ಲಾಗುವಂಥದ್ದು, ಒಂದು ಮಾತ್ರ ಅಲ್ಲ, ಒಂದು 3-4 ಕಲ್ಲಾಗುವಂಥದ್ದು ಕೂಡ ಕಂಡು ಬರ್ತದೆ. ಈ ಕಲ್ಲಿನ ಗಾತ್ರ ಎಷ್ಟು ಮಟ್ಟಕ್ಕೆ ಬೆಳೆಯುತ್ತೆ? ನಾನು ಐ ಥಿಂಕ್ ಸರ್ ಮತ್ತೆ ಕರೆ ಕನೆಕ್ಟ್ ಆಗಿದೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ಪುತ್ತೂರಿಂದ ಮಾತಾಡ್ತಾ ಇರೋದು. ಓಕೆ ಸರ್, ಮಾತಾಡಿ, ಡಾಕ್ಟರ್ ಇದ್ದಾರೆ, ಹೇಳಿ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ, ನನಗೆ ಈ
ಯೂರಿನ್ ಪಾಸ್ ಆಗೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಅದು ಯಾವ ಕಾರಣಕ್ಕಾಗಿ ಆಗ್ತದೆ? ಸರಿ ಸರಿ. ನಿಮ್ಮ ಪ್ರಾಯ ಎಷ್ಟು? ಪ್ರಾಯ ಒಂದು 62. 62. ಬೇರೆ ಏನಾದರೂ ಕಾಯಿಲೆ ಇದೆಯಾ ನಿಮಗೆ? ಶುಗರ್, ಬಿ ಪಿದ್ದು ಹಾಗೇನಾದರೂ? ಸ್ವಲ್ಪ ಬಿ ಪಿ ಶುಗರ್ ಇರ್ಬೋದು. ಅಲ್ಲ, ನೀವು ಮದ್ದು ತಗೊಳ್ತಾ ಇದ್ದೀರಾ ಹೇಗೆ? ಇಲ್ಲ ಇಲ್ಲ ಇಲ್ಲ. ಇಲ್ಲ. ಸರಿ, ಓಕೆ. ನಿಮಗೆ ಏನು ಮೂತ್ರ ಪದೇ ಪದೇ ಹೋಗ್ಬೇಕಾಗ್ತದಾ, ಇಲ್ಲ ಬಂದಾಗ ನಿಮಗೆ ಜೋರಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿರುವುದಾ? ಬಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ, ಸರಿ. ಸೊ ನಿಮಗೆ ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಆನ್ಸರ್ ಮಾಡ್ತಾರೆ ನಿಮಗೆ. ಸರಿ. ಸೊ ಈ ನಮಗೆ ಜಾಸ್ತಿ ನಾನು ಹೇಳಿದಾಗೆ ಮಧುಮೇಹ ಕಾಯಿಲೆ ಅಂದ್ರೆ ಡಯಾಬಿಟೀಸ್ ಯಾರಿಗಿದೆಯೋ ಅವರಿಗೆ ಇಂಥ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಆಗೋದು ಜಾಸ್ತಿ. ಇನ್ನೊಂದು ಕಾರಣ ಸಾಮಾನ್ಯವಾಗಿ ನೋಡುವಂಥದ್ದು ಅಂತ ಹೇಳಿದ್ರೆ ವೀರ್ಯ ಗ್ರಂಥಿ ದೊಡ್ಡದಾಗುವಂಥದ್ದು. ಸೊ ಇದರಲ್ಲಿ ಅದೇ ಅವ್ರಿಗೆ ನಾನು ಜಾಸ್ತಿ ಫೋನಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಸೊ ಮೂತ್ರ ಪದೇ ಪದೇ ಕೂಡ ಹೋಗ್ಬೇಕಾಗ್ತದೆ. ಒಂದ್ ಸ್ವಲ್ಪ ಜನರಿಗೆ ಅರ್ಜೆಂಟ್ ಅಂದ್ರೆ ಬಂದ ಕೂಡಲೇ ಹೋಗ್ಲೇಬೇಕು, ತಡೆಗಟ್ಟಲಿಕ್ಕೆ ಆಗುದಿಲ್ಲ ಅಂತ ಸಿಂಪ್ಟಮ್ ಕೂಡ ಬರ್ತದೆ. ಸೊ ಇದು ಜಾಸ್ತಿ ಟೈಮ್ 60 ಆದ್ಮೇಲೆ 55 ಆದ್ಮೇಲೆ ಎಲ್ಲ ನಮ್ಮ ವೀರ್ಯ ಗ್ರಂಥಿ ಗಂಡಸರಲ್ಲಿ ಯಾವ್ದು ದೊಡ್ಡದಾಗ್ತದೋ ಅದರಿಂದಾಗಿ ಆಗ್ತದೆ. ಅದು ವೀರ್ಯ ಗ್ರಂಥಿ ದೊಡ್ಡದಾಗಿ ಮೂತ್ರ ಹೋಗುವ ರಸ್ತೆಯನ್ನು ಬಂದು ಬ್ಲಾಕ್ ಮಾಡ್ತದೆ. ಸೊ ಅದು ತಡೆಗಟ್ತದೆ. ಅದರಿಂದಾಗಿ ಮೂತ್ರ ಪೂರ್ತಿ ಖಾಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮೂತ್ರ ಬಂದ ಕೂಡಲೇ ಹಿಡ್ಕೊಳ್ಲಿಕ್ಕೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಆಗ್ತದೆ. ಆಗ ತುಂಬಾ ಹೋಗ್ಲೇಬೇಕು. ಇನ್ಫೆಕ್ಷನ್ ಆದಾಗ ಬರ್ತದೆ ಜಾಸ್ತಿ ಟೈಮ್. ಒಂದು ಮೂತ್ರದಲ್ಲೇ ಇನ್ಫೆಕ್ಷನ್ ಆದಾಗೆ ಹೀಗೆ ಬರ್ತದೆ, ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ. ಅಂದ್ರೆ ಮೂತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಉರಿ ಬರುವಂತದ್ದು. ಹಾಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಗಂಡಸರಲ್ಲಿ ಈ ಪ್ರಾಸ್ಟೇಟ್ ಅಲ್ಲಿ ಇನ್ಫೆಕ್ಷನ್ ಆದ್ರೂ ಹೀಗೆ ಆಗುವ ಚಾನ್ಸಸ್ ಬರ್ತದೆ. ಇನ್ನೂ ಸ್ವಲ್ಪ ಕಮ್ಮಿ ಕಂಡು ಬರುವಂತದ್ದು ಅಂತ ಹೇಳಿದ್ರೆ ನಾವು ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಹೇಳ್ತೇವೆ. ಸ್ವಲ್ಪ ಜನರಲ್ಲಿ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅಂದ್ರೆ ಸ್ಟ್ರೆಸ್ ಇರ್ಬೋದು, ಇಲ್ಲ ಫುಡ್ ರಿಲೇಟೆಡ್ ಹ್ಯಾಬಿಟ್ಸ್ ಇರ್ಬೋದು, ಒಂದ್ ಸ್ವಲ್ಪ ಜೆನೆಟಿಕ್ ಇದು ಕೂಡ ಇರ್ತದೆ ಅದರಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಇದಿರ್ಬೋದು. ಮೂತ್ರಕೋಶ ತುಂಬಾ ಆಕ್ಟಿವ್ ಇರ್ತದೆ ಅದರಲ್ಲಿ. ಸೊ ಆಗ ಎಂತ ಆಗ್ತದೆ, ಸ್ವಲ್ಪ ಮೂತ್ರ ಬಂದು ಕೂಡಲೇ ಈಗ ನಾರ್ಮಲ್ ನಾವು ಎಂತ ಏನು ಇದು ಅಂತ ಹೇಳಿದ್ರೆ ನಮ್ಮ ಫಿಸಿಯಾಲಜಿ ಅಂತ ಏನು ಹೇಳ್ತೇವೆ, ನಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಅದು ನಮಗೆ ಸ್ವಲ್ಪ ಮೂತ್ರ ಬಂದಾಗ ನಾವು ತಡೆಗಟ್ಟಲಿಕ್ಕೆ ಇದುಂಟು, ಶಕ್ತಿ ಇರ್ತದೆ. 300-400 ml ಇದ್ದಾಗ ಒಂದ್ ಸ್ವಲ್ಪ ಫುಲ್ ಆದಾಗ ಆಗ್ತದೆ. ಮತ್ತೆ ಒಂದ್ ಸ್ವಲ್ಪ ಜನರಿಗೆ 700-800 ml ತನಕನೂ ಆಗ್ತದೆ. ಒಂದ್ ಸ್ವಲ್ಪ ಇದು ಮಾಡ್ಲಿಕ್ಕೆ ಆಗ್ತದೆ. 800 ml ಹಾಗೆ ಆದಾಗ ತುಂಬಾ ಫುಲ್ ಆಯ್ತು, ಇನ್ನು ಹೋಗ್ಲೇಬೇಕು ಅಂತ ಆಗ ಅನ್ಸುತ್ತೆ. ಈ ಓವರ್ ಆಕ್ಟಿವ್ ಬ್ಲಾಡರ್ ನಾನು ಏನು ಹೇಳಿದೆ ಅದರಲ್ಲಿ ಈ ಮೂತ್ರಕೋಶ ತುಂಬಾ ಸೆನ್ಸಿಟಿವ್ ಆಗ್ತದೆ. ಸ್ವಲ್ಪ ಮೂತ್ರ ಬಂದ್ರೂ ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತದೆ. ಸೊ ಇದರಲ್ಲಿ ಕೂಡ ಹೀಗೆ ಕಂಡು ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ನಾನಾಗ ಸ್ಟೋನಿನ ಗಾತ್ರದ ಬಗ್ಗೆ ಮಾತಾಡ್ತೀನಿ. ಹೌದು ಹೌದು. ಸೊ ದೊಡ್ಡದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಇದರಲ್ಲಿ ದೊಡ್ಡ ಸ್ಟೋನ್ ಆಗುವ ಇದು ಚಾನ್ಸಸ್ ಇರೋದು 2 ಕಡೆ, ಒಂದು ಮೂತ್ರಕೋಶದಲ್ಲಿ, ಒಂದು ಮೂತ್ರಪಿಂಡದಲ್ಲಿ. ಸೊ ಮೂತ್ರಕೋಶದ ಇಡೀ ಇದು ಶೇಪ್ ಅಲ್ಲಿ ಕೂಡ ಕಲ್ಲಾಗ್ತದೆ, ಪೂರ್ತಿ ದೊಡ್ಡ ಕಲ್ಲು ಕೂಡ ಆಗ್ತದೆ. ಒಂದು 5-6 ಸೆಂಟಿಮೀಟರ್ ಹಾಗೂ ಆಗ್ತದೆ. ಒಂದೊಂದ್ ಸರಿ ಕಿಡ್ನಿಯಲ್ಲೂ ಹಾಗೆ. ಕಿಡ್ನಿಯಲ್ಲಿ ಸೈಲೆಂಟ್ ಸ್ಟೋನ್ಸ್ ಅಂತ ಏನು ನಾವು ಹೇಳ್ತೇವೆ, ಸ್ಟ್ರೋಯಿಡ್ ಸ್ಟೋನ್ಸ್ ಅಂತ ಹೇಳ್ತೇವೆ, ಸ್ಟ್ಯಾಗಾನ್ ಅಂತ. ಸೊ ಇದು ಸೈಲೆಂಟ್ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗ್ತಾ ಬರ್ತದೆ, ಬ್ಲಾಕ್ ಎಲ್ಲೂ ಮಾಡೋದಿಲ್ಲ. ಸೈಜ್ ಆಗ್ತಾ ಆಗ್ತಾ ಅದ್ ಮತ್ತೆ ಏನಾಗ್ತದೆ, ಕಿಡ್ನಿ ಅದಕ್ಕೆ ಚೇಂಜ್ ಆಕಾರ, ಅದು ದೊಡ್ಡದಾದಾಗೆ ಕಿಡ್ನಿ ಕೂಡ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸೈಜ್ ಕಿಡ್ನಿದು ದೊಡ್ಡದಾಗ್ತದೆ ಬ್ಲಾಕ್ ಆದ್ರಿಂದ. ಸೊ ಇದು ಸೈಲೆಂಟ್ಲಿ ಹಾಗೆ ಇರ್ತದೆ. ಕಿಡ್ನಿ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಕೂಡ ಆಗ್ತದೆ. ಒಂದ್ ಸ್ವಲ್ಪ ಇದರಲ್ಲಿ ಕಿಡ್ನಿಗಿಂತ ಕಿಡ್ನಿ ಅಷ್ಟೇ ಸೈಜ್ ಇದ್ದು ಕಿಡ್ನಿ ಇದು ಸ್ಟೋನ್ ಕಲ್ಲಿ ಇರ್ತದೆ ಅದರಲ್ಲಿ, ಹಾಗೆ ಕೂಡ ಆಗ್ತದೆ. 5 ಸೆಂಟಿಮೀಟರ್ 6 ಸೆಂಟಿಮೀಟರ್ದು ಕಲ್ಲಾಗ್ತದೆ. ಅದು ಒಂದೊಂದ್ಸರಿ ಗೊತ್ತಾಗದೆ ದೊಡ್ಡದಾಗಿರ್ತದೆ. ಹೌದು, ಆಗ ಕಿಡ್ನಿ ಸಿಂಪ್ಟಮ್ಸ್ ಇರುವುದಿಲ್ಲ ಒಮ್ಮೊಮ್ಮೆ. ಮತ್ತೆ ಕಿಡ್ನಿ ಕೆಲಸ ಹಾಗೆ ಆ ಸಿಚುವೇಶನ್ ಅಲ್ಲಿ ಸ್ವಲ್ಪ ಕಿಡ್ನಿ ಕೆಲಸ ಮಾಡೋದು ಕೂಡ ಕಮ್ಮಿ ಇರ್ತದೆ. ಇಲ್ಲ ಒಂದೊಂದ್ಸರಿ ಕಿಡ್ನಿ ಕೆಲಸವೇ ಮಾಡೋದಿಲ್ಲ. ಯಾಕಂದ್ರೆ ಇದು ಕಾಲಕ್ರಮೇಣ ದೊಡ್ಡದಾಗಿ ಆಗಿ ಆಗಿ ಕಿಡ್ನಿಯ ಕೆಲಸ ಅದು ಬಂದ್ ಮಾಡಿರ್ತದೆ. ಹೌದು ಹಾಗೆ. ಅದು ಮತ್ತೆ ಅದೇ ಸ್ವಲ್ಪ ಒಂದು ವಿಂಡೋ ಪೀರಿಯಡ್ ಇರ್ತದೆ. ಒಂದ್ ಸ್ವಲ್ಪ ಟೈಮಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅದು ವಾಪಸ್ ಕಿಡ್ನಿಯ ಫಂಕ್ಷನ್ ಬರ್ಲಿಕ್ಕೆ ಚಾನ್ಸಸ್ ಉಂಟು, ಕಿಡ್ನಿಯ ಕೆಲಸ ಮಾಡ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅದನ್ನ ಹಾಗೆ ಬಿಟ್ರೆ ಅದು ಕಿಡ್ನಿ ಕೆಲಸ ಮಾಡುವುದಿಲ್ಲ. ಮತ್ತೆ ಅದನ್ನ ಕಿಡ್ನಿ ಕಲ್ಲು ಕೂಡ ತೆಗೆದ್ರೂ ಕೂಡ ಕಿಡ್ನಿ ಕೆಲಸ ಮಾಡ್ಲಿಕ್ಕೆ ಇಲ್ಲದೆ ಇರುವ ಸಿಚುವೇಶನ್ ಕೂಡ ಇರ್ತದೆ. ಸಾಮಾನ್ಯವಾಗಿ ಈ ರೀತಿಯ ಒಂದು ಸ್ಟೋನ್ಗಳು ಬಾಧಿಸ್ತವಲ್ಲ ಸರ್, ಆಗ ರೋಗ ಲಕ್ಷಣಗಳು ಹೇಗಿರ್ತವೆ ಅಂತ? ಸೊ ಕಲ್ಲಿನ ಇದು ನಾವೇನ್ ಹೇಳ್ತೇವೆ, ಹೇಗೆ ಗುರುತಿಸುದು ಅಂತ
ಹೇಳಿದ್ರೆ ನೋವು ಬರ್ತದೆ, ಜಾಸ್ತಿ ಟೈಮ್ ನೋವು ಬರುವಂಥದ್ದು. ನೋವು ಇಲ್ಲ ಮೂತ್ರದಲ್ಲಿ ರಕ್ತ, ನೋವಿದ್ದಾಗ ರಕ್ತ ಹೋಗುದು, ಈ ಒಂದು ಚಿಹ್ನೆ ಕೂಡ ಬರ್ಬಹುದು. ಇನ್ನೊಂದು ಈ ವಾಂತಿ ಬರುವ ತರ ಆಗುದು, ನೋವು ಸ್ವಲ್ಪ ನೋವು ಇರ್ತದೆ ಬಟ್ ವಾಂತಿ ಬರುವ ತರ ಆಗುದು, ವಾಂತಿ ಬರುದು, ಇಲ್ಲ ಒಮ್ಮೊಮ್ಮೆ ಚಳಿ ಜ್ವರ ಬರ್ಬೋದು, ಇನ್ಫೆಕ್ಷನ್ ಏನಾದ್ರು ಮೂತ್ರದಲ್ಲಿ ಇನ್ಫೆಕ್ಷನ್ ಏನಾದ್ರು ಆದ್ರೆ ಆಗ ಈ ಎಲ್ಲ ಇದು ಬರ್ತದೆ. ಬಟ್ ಜಾಸ್ತಿ ಇದು ನೋಡುದಂತ ಹೇಳಿದ್ರೆ ನಾವು ನೋವು ಬರುವಂತದ್ದು. ಸರ್ ಒಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ, ಮಾತಾಡಿ. ಡಾಕ್ಟರ್ ಮಾತಾಡಬೇಕು. ನಮಸ್ತೆ, ಓಕೆ ಓಕೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ವಾಣಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹೇಳಿ. ಹಲೋ, ಮಾತಾಡಿ. ನಮಸ್ತೆ, ಹೇಳಿ. ಪೈನ್ ಕಿಲ್ಲರ್ ತಕೊಂಡ್ರೆ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ. ಹೌದು. ಸೊ ತುಂಬಾ ಟೈಮ್ ನಾವು NSAIDs ಅಂತ ಹೇಳ್ತೇವೆ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಸರ್, ಬೇರೆ ಏನಾದ್ರೂ ಕ್ವಶನ್ ಇದೆಯಾ? ಹಲೋ ಹಲೋ, ಬೇರೆ ಏನಾದ್ರೂ ಕೇಳಲಿಕ್ಕಿದ್ಯಾ ನಿಮ್ಗೆ? ಹಲೋ, ಮೇ ಬಿ ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಹೌದು, ಅವ್ರು ಕೇಳಿದ್ದು ಒಂದು ಸಮಸ್ಯೆ. ಸೊ ಇದೊಂದು ಮಹತ್ವದ ಪ್ರಶ್ನೆ. ತುಂಬಾ ಸಮಯ ಏನಾಗ್ತದೆ ಏಜ್ ಆದಲ್ಲಿ, ಇಲ್ಲ ನಮ್ಮ ಪ್ರಾಯದ ಜನರು ಕೂಡ ನೋವು ಬಂದ ಕೂಡಲೇ ಒಂದು ಯಾವ್ದಾದ್ರು ಡೈಕ್ಲೋಫೆನಾಕ್ ಅಂತ ಮಾತ್ರೆ, ಯಾವ್ದೋ ನಾನು ಒಂದು ಬ್ರ್ಯಾಂಡ್ ಇದ್ದು ಅಂತ ಹೇಳೋದಲ್ಲ, ಮಧ್ಯೆ ಯಾವ್ದು ನೋವು ಇದ್ದುಂಟು ಅದು ನುಂಗ್ತಾ ಇರ್ತೇವೆ. ನಾವು ಹೋಗಿ ತೋರ್ಸೋದಿಲ್ಲ. ಏನೀಗ ಮೂಳೆದ್ದು ಪ್ರಾಬ್ಲಮ್ ಇರ್ಬೋದು, ಜಾಸ್ತಿ ಮೂಳೆದ್ದು ಪ್ರಾಬ್ಲಮ್ ಇಂದ, ಇಲ್ಲ ಹೊಟ್ಟೆ ನೋವು ಇದ್ರೆ ಹೀಗೆ ಮಾಡುವಂಥದ್ದು, ಅದು ಕಾಲಕ್ರಮೇಣವಾಗಿ ಕಿಡ್ನಿ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಬಟ್ ಒಂದು ತಿಂಗಳಿಗೆ ಒಂದು ಮಾತ್ರೆ ಎಲ್ಲ ನುಂಗಿದ್ರೆ ಎಂತ ಆಗುದಿಲ್ಲ. ಅದಕ್ಕಾಗಿ ಯಾವ್ದು ಮಾತ್ರೆ ನುಂಗದೇ ಇರುವಂತದ್ದು ಹಾಗೇನೆಲ್ಲ ಇಲ್ಲ. ಯಾರೋ ಡಾಕ್ಟರ್ ಯಾರೋ ನೋವಿನ ಮಾತ್ರೆ ಕೊಟ್ಟರು ನಾವು ತಗೊಂಡ್ರೆ ಕೂಡಲೇ ನಮ್ಗೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ, ಹಾಗಲ್ಲ. ನಾವು ದಿವಸ ತಗೊಳ್ಳೋದು, ತಿಂಗಳಗಟ್ಟಲೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸುಮ್ಮನೆ ಹೋಗಿ ಕೇಳಿ ಮಾತ್ರೆ ಪಡೆದುಕೊಂಡು ಬಂದು ಅದನ್ನು ತಗೊಳ್ಳುವಂಥದ್ದು ಅದು ಮಾಡಬಾರ್ದು ಅಷ್ಟೇ. ಮತ್ತೆ ನಾನು ಹೇಳಿದಾಗೆ ಡೈಕ್ಲೋಫೆನಾಕ್ ಅಂತ ಒಂದು ಮದ್ದಿದೆ, ಅದು ಕೆಮಿಕಲ್ ಹೆಸರು, ಬ್ರ್ಯಾಂಡ್ ಅಲ್ಲ. ಆ್ಯಂಡ್ NSAIDs ಅಂತ ನಾವೇನು ಹೇಳ್ತೇವೆ, ಅದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ನೋವು ಬಂದ ಕೂಡಲೇ ಒಂದು ಪ್ಯಾರಾಸಿಟಮಾಲ್ ಸ್ವಲ್ಪ ಸೇಫ್ ಮದ್ದು ಅಂತ ಹೇಳ್ಬೋದು. ಬಟ್ ಆದಷ್ಟು ಮದ್ದು ಕೇಳಿ ತಗೊಳ್ಳೋದು, ಅಡ್ವೈಸ್ ತಗೊಂಡು ಅದನ್ನ ತಗೊಳ್ಳುವಂಥದ್ದು. ಟ್ಯಾಬ್ಲೆಟ್ ಅನ್ನ ಡಾಕ್ಟರ್ಗಳು ಪ್ರಿಪೇರ್ ಮಾಡೋದಿಲ್ಲ? ಇಲ್ಲ, ಮಾಡ್ತೇವೆ. ರೂಟೀನ್ಲಿ ನಾವು ಯಾವ್ದು ಮದ್ದು ಕೊಟ್ಟರು ಅದನ್ನ ಇಷ್ಟೇ ದಿವಸಕ್ಕೆ ಇದೇ ಡೋಸ್ ಅಲ್ಲಿ ಇಷ್ಟು ಟೈಮಿಗೆ ಮಾತ್ರ ತಗೊಳ್ಳೋದು ಅಂತ ಹೇಳ್ತೇವೆ. ಎಂತ ಒಂದ್ ಸ್ವಲ್ಪ ಮತ್ತೆ ವಾಪಸ್ ಹೋಗಿ ಯಾರು ಹೋಗುದು ಅಂತ ಹೇಳಿ ಏನೋ ಒಂದ್ ಸ್ವಲ್ಪ ಇದು ಮಾಡಿ ನಾವು ಕಂಟಿನ್ಯೂಸ್ ತಗೊಳ್ಳೋದು ಬೇಡ ಅಂತ ಹೇಳಿ ಅಷ್ಟೇ. ದಿವಸ ಎಲ್ಲ ತಗೊಳ್ಳೋದು ಅವಾಯ್ಡ್ ಮಾಡಬೇಕು. ಕೆಲವರ ಅಭ್ಯಾಸಗಳು ಹೇಗಿರುತ್ತೆ ಅಂತಂದ್ರೆ, ಏನೋ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಗೂಗಲ್ ಸರ್ಚ್ ಮಾಡೋದು, ಅಲ್ಲಿ ಅವರೇ ಒಂದು ಡಿಸಿಷನ್ ಗಳನ್ನ ತಗೊಳ್ಳೋದು, ಮತ್ತೆ ಮೆಡಿಕಲ್ ಗಳಿಗೆ ಹೋಗೋದು, ಅವರೇ ಅವರ ರೋಗ ಲಕ್ಷಣ ಡೈರೆಕ್ಟ್ ಹೋಗಿ ತಗೊಳ್ಳೋದು ಅವಾಯ್ಡ್ ಮಾಡೋದು ಬೆಟರ್. ಓಕೆ. ಅಂದ್ರೆ ಈ ಪೇನ್ ಕಿಲ್ಲರ್ ಯೂಸ್ ಮಾಡುವಂತದ್ದು ಈಗ ಸ್ಟೂಡೆಂಟ್ ಗಳಲ್ಲಿ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಏನೋ ಒಂದು ಆಯ್ತು ಅಂತಂದ್ರೆ ಪೇನ್ ಕಿಲ್ಲರ್ ಅದಕ್ಕೆ ಸೊಲ್ಯೂಷನ್ ಅನ್ನೋದಿರುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಹೌದು, ಯಾಕಂದ್ರೆ ಅದು ಕಿಡ್ನಿ ಡ್ಯಾಮೇಜ್ ಮತ್ತೆ ಒಂದು ಸರಿ ಆದ್ರೆ ಜಾಸ್ತಿ ಸರಿ ಅದು ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ವಾಪಸ್ ಪುನಃ ಅದು ಕಿಡ್ನಿ ಮತ್ತೆ ನಾರ್ಮಲ್ ಕೆಲಸ ಮಾಡೋದು ಸ್ವಲ್ಪ ಕಮ್ಮಿಯೇ ಕೆಲಸ ಮಾಡ್ತದೆ, ಇಲ್ಲ ಇದಕ್ಕೆ ಹೋಗ್ತದೆ. ಅದೀಗ ಸ್ಟೋನ್ ಗಳ ಲಕ್ಷಣಗಳ ಬಗ್ಗೆ ಹೇಳ್ತೀರಿ? ಜಾಸ್ತಿ ನಾನು ಹೇಳಿದಾಗೆ ನೋವು, ಎರಡನೇ ಆದಂತದ್ದು ಮೂತ್ರದಲ್ಲಿ ರಕ್ತ ಹೋಗ್ಬೋದು, ಸ್ವಲ್ಪ ಮಟ್ಟಿಗೆ ರಕ್ತ ಹೋಗುವಂಥದ್ದು, ಇಲ್ಲ ವಾಂತಿ ಬರುವ ತರ ಆಗೋದು, ಹೀಗೆಲ್ಲ ಸಿಂಪ್ಟಮ್ಸ್ ಇರ್ತದೆ. ಚಳಿ ಜ್ವರ ಬಂದ್ರೆ ಇನ್ಫೆಕ್ಷನ್ ಇದೆ ಅಂತ ಲೆಕ್ಕ. ಬಟ್ ನೋವು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ನೋವು ಮತ್ತೆ ಸ್ವಲ್ಪ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು, ಈ ಲಕ್ಷಣಗಳು ಕಂಡು ಬರ್ತದೆ. ಮತ್ತೆ ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಭಾರಿ ಜಾಸ್ತಿ ನೋವು ಆಗುದಿಲ್ಲ. ನಾನು ಹೇಳಿದಾಗೆ ಯುರೆಟರ್ ಅಂತ ಏನು ಹೇಳಿದ್ದೇವೆ ನಾವು, ಈ ಟ್ಯೂಬ್ ಯಾವ್ದಿದೆ ಪಿಂಡದಿಂದ ಮೂತ್ರಕೋಶಕ್ಕೆ ಹೋಗುವ. ಹಲೋ ಹಲೋ ಹಲೋ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮ್ಯಾಮ್. ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕುಂಬ್ರೂಸಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಮೇಡಮ್. ಹೇಳಿ ಮ್ಯಾಮ್. ಇದು ಒಮ್ಮೆ ಕಿಡ್ನಿ ಸ್ಟೋನ್ ಆದ್ರೆ ಪದೇ ಪದೇ ಆಗ್ತಾ ಇರ್ತದಾ ಹೀಗೆ ಅಂತ ಒಂದು ಇರ್ತದೆ? ಹೌದು, ಒಂದು ಸಾಮಾನ್ಯ ಇವರಿಗೆ ಒಂದ್ಸರಿ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದ್ಸರಿ ಕಲ್ಲಿನ ಪ್ರಾಬ್ಲಮ್ ಬಂದರೆ ಅವರಿಗೆ 50% ಚಾನ್ಸ್ ಇನ್ನೊಂದ್ಸರಿ ಬರುವ ಚಾನ್ಸಸ್ ಇರ್ತದೆ. ಯಾಕಂತ ಹೇಳಿದರೆ ಇಂಥ ತೊಂದರೆ ಬರುವಂಥದ್ದು ಬಾಡಿ ಪ್ರಕ್ರಿಯೆಯಿಂದ ಬರುವಂಥದ್ದು, ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ನಮ್ಮ ಆಹಾರದಲ್ಲಿ ಸ್ವಲ್ಪ ಅದರ ಬದಲಾವಣೆಗಳನ್ನು ತಂದು ಬಂದರೆ ಸ್ವಲ್ಪ ಕಮ್ಮಿ ಚಾನ್ಸಸ್ ಇರ್ತದೆ, ಇಲ್ಲ ಸ್ವಲ್ಪ ಟೈಮ್
ಟೈಮ್ ಆದಮೇಲೆ ಆಗ್ಬೋದು. ಹಾಗೆ ಇಲ್ಲ ಅಂತ ಹೇಳಿದರೆ ನಮ್ಮ ಮೂತ್ರಾಂಗ ವ್ಯೂಹದ ತೊಂದರೆ ಏನಾದರೂ ಅಲ್ಲಿ ಎಲ್ಲಾದರೂ ಬ್ಲಾಕ್ ಇದ್ದರೆ, ಗಂಡಸರಲ್ಲಿ ನಾನು ಹೇಳಿದಾಗೆ ಪ್ರಾಸ್ಟೇಟಲ್ಲಿ ಇಲ್ಲ ಯುರೆಥ್ರಲ್ ಸ್ಟ್ರಿಕ್ಚರ್ ಅಂತ ಏನು ಹೇಳ್ತೇವೆ ಬ್ಲಾಕ್ ಉಂಟು, ಇಲ್ಲ ಯುರೆಟರ್ ನಾನು ಯಾವ ಟ್ಯೂಬ್ ಅಂತ ಹೇಳಿದೆ ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಹೋಗುವ ಟ್ಯೂಬ್, ಅದರಲ್ಲಿ ಬ್ಲಾಕ್ ಆದರೆ ಕೂಡ ಪದೇ ಪದೇ ಆಗುವಂಥ ಚಾನ್ಸ್ ಇರ್ತದೆ. ಅದರ ಮೇಲಿನ ಭಾಗ ಮೂತ್ರಪಿಂಡಕ್ಕೂ ಆ ಯುರೆಟರಿಗೆ ಜಾಯ್ನಿಂಗ್ ಆಗುವ ಪಲ್ವೆ ಯುರೆಟ್ರಿಕ್ ಜಂಕ್ಷನ್ ಅಂತ ಏನು ಹೇಳ್ತೇವೆ ಅಲ್ಲಿ ಬ್ಲಾಕ್ ಆದರೂ ಕೂಡ ಪದೇ ಪದೇ ಆಗುವ ಚಾನ್ಸಸ್ ಇರ್ತದೆ. ಸೊ ತುಂಬಾ ಜನರಿಗೆ ಇದು ಯಾವುದೇ ಬ್ಲಾಕ್ ಇಲ್ಲದೆ ಕೂಡ ಪದೇ ಪದೇ ಆಗುವ ಚಾನ್ಸ್ ಇರ್ತದೆ. ಅದು ಅದು ನಾವು ಸಾಮಾನ್ಯವಾಗಿ ಮಾಡಿಸುವುದಿಲ್ಲ. ನಮ್ಮ ಕಲ್ಲು ಯಾವ್ದು ಹೊರಗಡೆ ಬರ್ತದೆ ಅದನ್ನು ಕೂಡ ಅನಾಲಿಸಿಸ್ ಮಾಡಿ ಯಾವ ಕಲ್ಲುಂಟು ಅದಕ್ಕೆ ನೋಡಿಕೊಂಡು ಕೂಡ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಎಷ್ಟು ಮಾಡಿದ್ರೂ ಕೂಡ 100% ಬರುವುದಿಲ್ಲ ಅಂತ ಹೇಳಿ ಗ್ಯಾರಂಟಿ ಹೇಳುವಂತ ಮಾತು ಆಗುದಿಲ್ಲ ಹೇಳಲಿಕ್ಕೆ. ಒಮ್ಮೆ ಕಲ್ಲಾದ್ರೆ ಪುನಃ ಆಗುವ ಚಾನ್ಸಸ್ ಇರ್ತದೆ. ಅಂದ್ರೆ ಗಾತ್ರ ಚಿಕ್ಕದಿರುವಾಗ ನಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ಈಗ ನಾವು ಎಂತ ಹೇಳ್ತೇವೆ, ನಮ್ಮ ವಾಟರ್ ಸ್ಲೈಡ್ಸ್ ವಾಟರ್ ಪಾರ್ಕ್ ಅಲ್ಲಿ ನೋಡ್ತೇವೆ ನಾವು ಬ್ಲಾಕ್ ಆಗುವಂತದ್ದು. ಅಂದ್ರೆ ಅದರಲ್ಲಿ ಅಷ್ಟು ಅಗಲ ಉಂಟು, ಅದಕ್ಕೆ ಅದರಲ್ಲಿ ಅಷ್ಟು ದೊಡ್ಡ ಕಲ್ಲು ಬಂದು ಬ್ಲಾಕ್ ಆಗುವಷ್ಟು ದೊಡ್ಡ ಕಲ್ಲು ಬಂದ್ರೆ ಮಾತ್ರ ನಿಮ್ಗೆ ಜಾಸ್ತಿ ತೊಂದರೆ ಕೊಡುವಂಥದ್ದು, ಇಲ್ಲ ನಿಮ್ಗೆ ಲಕ್ಷಣಗಳು ಕಂಡು ಬರುವಂಥದ್ದು. ಇಲ್ಲದಿದ್ರೆ ಗೊತ್ತಾಗೋದಿಲ್ಲ. ಚಿಕ್ಕ ಕಲ್ಲು ನಾನು ಆಗ್ಲೇ ಹೇಳಿದಾಗೆ 6-5 mm ಇದ್ದೆಲ್ಲ ಕಲ್ಲಿದ್ರೆ ತುಂಬಾ ಸರಿ ಅದರಷ್ಟಕ್ಕೆ ಅಷ್ಟು ಅದು ಪಾಸ್ ಆಗಿ ಹೋಗ್ತದೆ. ಹೊರಗೆ ವಿಸರ್ಜನೆಯಲ್ಲಿ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡುವಾಗ ಪಾಸ್ ಆಗುವಂಥದ್ದು ಉಂಟು. ತುಂಬಾ ಜನರಿಗೆ ಈ ಚಿಕ್ಕ ಕಲ್ಲು ಆಗಿ ಹೊರಗಡೆ ಹೋಗ್ತಾ ಇರ್ತದೆ. ಅವ್ರು ಸ್ವಲ್ಪ ಜನ ಬಂದು ಹೇಳ್ತಾರೆ ನಮ್ಗೆ ಈಗ ಹೋಗಿತ್ತು, ಪದೇ ಪದೇ ಹೋಗ್ತಾ ಇರ್ತದೆ ಅಂತ. ಸೊ ಇದು ಕೂಡ ಇರ್ತದೆ. ಹೇಗೆ ಈಗ ಕಲ್ಲು ಅಂತ ನಾವು ಹೇಳಿದ ಕೂಡಲೇ ಅದು ನಾರ್ಮಲ್ ಆಗಿ ಬೇರೆ ಕಲ್ಲುಗಳ ತರಾನೇ ಇರುತ್ತಾ ಸರ್? ಹೇಗೆ? ಹೌದು, ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಹಾಗೆ ಇರ್ತದೆ. ಚಿಕ್ಕ ಮಟ್ಟಲ್ಲಿ ಇರ್ತದೆ, ಕಲ್ಲಿನಾಗೆ ಇರ್ತದೆ, ಗಟ್ಟಿ ಇರ್ತದೆ, ಹೊಡಿಲಿಕ್ಕೆ ಹಾಗೆ ಆಗುದಿಲ್ಲ. ಅಂದ್ರೆ ಇದಕ್ಕೆ ಈಗ ನಾವು ಹಾಸ್ಪಿಟಲ್ ಆದ್ರೆ ಈಗ ವೈದ್ಯರಾದ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ? ಸೊ ನಾವೀಗ ಯಾರಾದ್ರೂ ಬಂದ್ರೆ ನಮಗೆ ನೋಡಿದ ಕೂಡಲೇ ಕಲ್ಲು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾವು ಏನಾದ್ರೂ ಒಂದು ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಬೇರೆ ಈಗ ಹರ್ನಿಯಾ ಆಯ್ತು, ಬೇರೆ ಏನಾದ್ರೂ ಈಗ ಪ್ರಾಸ್ಟೇಟ್ ಇದ್ದಾಯ್ತು ಅಂತ ಹೇಳಿದ್ರೆ ನಾವು ಪೇಷಂಟ್ ಅನ್ನು ನೋಡಿ ಎಕ್ಸಾಮಿನೇಷನ್ ಏನ್ ಮಾಡ್ತೇವೆ ಅದನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ ಇದೊಂದು ಕಾಯಿಲೆ ಇರ್ಬೋದು ಅಂತ. ಕಲ್ಲಲ್ಲಿ ನಿಮ್ಮ ನೋವು ಮತ್ತೆ ಈ ಬೇರೆ ಇದು ಗುರುತುಗಳು ನಾನೇನು ಹೇಳಿದೆ, ರಕ್ತ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲೆಲ್ಲ ಒಂದು ಐಡಿಯಾ ಬರ್ತದೆ. ಬಟ್ ನಮಗೆ ಕನ್ಫರ್ಮೇಷನ್ ಅಂತ ಆಗುವಂಥದ್ದು, ಅದನ್ನು ಗುರುತುಪಡಿಸಲಿಕ್ಕೆ ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫಸ್ಟ್ ನಾವು ಯೂಸ್ ಮಾಡುವಂಥದ್ದು, ಕಮ್ಮಿ ಖರ್ಚಲ್ಲಿ ಆಗುವಂಥದ್ದು. ಮತ್ತೆ ಅದು ಎಷ್ಟು ಕಲ್ಲಿದೆ, ಯಾವ ಜಾಗದಲ್ಲಿದೆ, ಎಷ್ಟು ಗಟ್ಟಿ ಇಲ್ಲ ಎಷ್ಟು ಅದು ಸ್ವಲ್ಪ ಕಮ್ಮಿ ಇದುಂಟಾ, ಗಟ್ಟಿ ಇರುವುದಾ, ಸೈಜ್ ಎಲ್ಲ ನೋಡ್ಕೊಳ್ಳಿಕ್ಕೆ CT ಸ್ಕ್ಯಾನ್ ಮಾಡ್ತೇವೆ. ಡಾಕ್ಟರ್ ಇನ್ನೊಂದು ಕರೆ ಕಾಯ್ತಾ ಇದೆ, ಮಾತಾಡೋಣ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪುತ್ತೂರಿಂದ ಮಾಡ್ತಾ ಇದ್ದೇನೆ. ಎಲ್ಲಿಂದ? ಪುತ್ತೂರು. ಓಕೆ ಡಾಕ್ಟರ್ ಇದ್ದಾರೆ ಮೇಡಮ್, ಮಾತಾಡಿ. ಹೇಳಿ ಮೇಡಮ್. ಸರ್, ಇನ್ನೊಂದು ನೀವಾಗ ಪೇನ್ ಕಿಲ್ಲರ್ ಇದ್ದಂತ ಈಗ ನಾವು ಪೇನ್ ಕಿಲ್ಲರ್ ಬಿಟ್ಟು ಆಲ್ರೆಡಿ ಪೇನ್ ಕಿಲ್ಲರೇ ಮತ್ತೆ ಅದ್ರ ಜೊತೆ ನಾವು ಈಗ ಪ್ರೆಗ್ನೆನ್ಸಿ ಏನಾದ್ರು ಟ್ಯಾಬ್ಲೆಟ್ ತಗೊಳ್ಳೋದಿದ್ರೆ ಅಲ್ಲದಿದ್ರೆ ಬೇರೆ ಏನಾದ್ರು ಟ್ಯಾಬ್ಲೆಟ್ ನಾವು ಓವರ್ ಆಗಿ ಅಂದ್ರೆ ನಮ್ಗೆ ಇದೊಂದು ಪ್ರೆಗ್ನೆಂಟ್ ಅಂತ ಹೇಳೋದೊಂದು ಒಂಥರ ತೋರಿಸಿರ್ತದಲ್ಲ. ಏನಮ್ಮ ಲಾಸ್ಟ್ ನೀವು ಈಗ ಜಸ್ಟ್ ಹೇಳಿದ್ದೇನು ಅಂತ ಗೊತ್ತಾಗ್ಲಿಲ್ಲ, ಲಾಸ್ಟ್ ಲೈನ್. ಪ್ರೆಗ್ನೆನ್ಸಿಗೆ ಸ್ವಲ್ಪ ನಾವು ಟ್ಯಾಬ್ಲೆಟ್ ಸ್ವಲ್ಪ ಕಂಟಿನ್ಯೂಸ್ಲಿ ಆಗಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಿರ್ತದಲ್ಲ. BP ಇದ್ದು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ಅಂತ ಏನೋ ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಕಂಟಿನ್ಯೂಸ್ಲಿ ಆಗಿ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಿಕ್ಕೆ ಇರ್ತದಲ್ಲ ಆ ಟೈಮ್ ಅಲ್ಲೆಲ್ಲ ನಮ್ಗೆ ಟ್ಯಾಬ್ಲೆಟ್ ತಿಂದ್ರೆ ಏನಾದ್ರು ಕಿಡ್ನಿಗೆ ಎಫೆಕ್ಟ್ ಇದೆಯಾ ಅಲ್ಲದಿದ್ರೆ ಅವರು ಕೇಳ್ತಾ ಇರೋದು ಪ್ರೆಗ್ನೆನ್ಸಿಗೆ. ಇಲ್ಲಮ್ಮ, ನಿಮ್ಗೆ ನಿಮ್ಮ ಪ್ರಸೂತಿ ತಜ್ಞರು ಅಂದ್ರೆ ಗೈನಕಾಲಜಿಸ್ಟ್ ಆಬ್ಸ್ಟೆಟಿಷಿಯನ್ ಯಾರಿದ್ದಾರೆ ಅವರೇ ನಿಮ್ಗೆ ಮದ್ದು ಕೊಟ್ಟಿದ್ರೆ ಅದು ಯಾವುದು ಡ್ಯಾಮೇಜ್ ಆಗುವಂಥದ್ದು ಮದ್ದು ಕೊಡೋದಿಲ್ಲ. ಮತ್ತೆ ಪ್ರೆಗ್ನೆನ್ಸಿ ನೀವು ಗರ್ಭ ಇರುವ ಟೈಮಲ್ಲಿ ನಿಮ್ಗೆ ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದ್ರೆ ಅಯನ್ ಇರ್ತದೆ, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಯಾವ್ದು ಹೇಳ್ತೇವೆ ಅದು ನಿಮ್ಮ ಬಾಡಿಯ ಪ್ರಕ್ರಿಯೆ ನೋಡ್ಕೊಂಡು ಕೊಡುವಂಥದ್ದು, ಎಲ್ರಿಗೂ ಕೊಡುವಂಥದ್ದು. ಅದರಿಂದ ಕಿಡ್ನಿಗೆಲ್ಲ ಏನೂ ಡ್ಯಾಮೇಜ್ ಆಗುದಿಲ್ಲ. ಬೇರೆ ನಿಮ್ಮ ಪ್ರೆಗ್ನೆನ್ಸಿ ಪ್ಲಸ್ PCOD ಆ ತರದ ಪ್ರಾಬ್ಲಮ್ ಎಲ್ಲದಕ್ಕೂ ಒಟ್ಟಿಗೆ ಟ್ಯಾಬ್ಲೆಟ್ಸ್ ಅಂದ್ರೆ ತುಂಬಾ ಟ್ಯಾಬ್ಲೆಟ್ ಇರ್ತದಲ್ಲ ಆ ತರದ್ದು? ಹೌದಮ್ಮ, ಇಲ್ಲ ತುಂಬಾ ಟ್ಯಾಬ್ಲೆಟ್ ತಗೊಂಡಾಗ ಕಿಡ್ನಿಗೆ ಡ್ಯಾಮೇಜ್ ಆಗುವಂಥದ್ದು ಏನಂತ ಇರುವುದಿಲ್ಲ. ಸ್ವಲ್ಪ ಈಗ ಅದೇ ನಾನು ಹೇಳಿದ್ದು, ನಿಮ್ಮ ಡಾಕ್ಟರ್ ನಿಮ್ಗೆ ನೋಡಿ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡೇ ಕೊಟ್ಟಿರ್ತಾರೆ. ಮತ್ತೆ ಇಷ್ಟೇ ಸಮಯಕ್ಕೆ ತಗೊಳ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ಅದನ್ನು ಅಷ್ಟನ್ನು ಫಾಲೋ ಮಾಡಿದ್ರೆ ಆಯ್ತಮ್ಮ. ಬೇರೆ ಮದ್ದು ತಗೊಳ್ಳುವಾಗ ಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲಿ ನೀವು ಕೇಳಿ ತಗೊಳ್ಳೋದು ಬೆಟರ್ ಅಮ್ಮ. ನೀವು ಯಾವ
ಪ್ರಸೂತಿ ತಜ್ಞರನ್ನು ತೋರಿಸ್ತಾ ಇದ್ದೀರೋ ಅವ್ರಿಗೆ ಕೇಳಿ ನೀವು ಮಾತ್ರೆ ತಗೊಳ್ಳೋದು ಬೆಟರ್. ಬಟ್ ತುಂಬ ಮದ್ದು ನನ್ನ ಹತ್ರ 4-5 ಮದ್ದುಂಟು. ಈಗ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಅಯರ್ನ್, ಫೋಲಿಕ್ ಆಸಿಡ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಅದನ್ನೆಲ್ಲ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಹಾಗೆ ಅಂತ ಇರುವುದಿಲ್ಲಮ್ಮ, ಹಾಗೇನಾಗೋದಿಲ್ಲ. ನಿಮಗೆ ಕೊಟ್ಟ ಮದ್ದಲ್ಲ, ನಿಮಗೆ ಪ್ರಿಸ್ಕ್ರಿಪ್ಷನ್ ನೋಡಿ ನಿಮ್ಮನ್ನು ಪ್ರಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟ ಮದ್ದಲ್ಲ, ಅದರಲ್ಲಿ ಎಂತ ಆಗೋದಿಲ್ಲ. ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ಅವರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಯಾಕಂದರೆ ಅವ್ರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ನಂದೊಂದು ಪ್ರಶ್ನೆ, ಈ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾವು ಜಾಸ್ತಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದ್ರಿಂದ ಕೂಡ ಈ ಥರ ಸ್ಟೋನ್ಗಳು ಹುಟ್ಕೊಳ್ಳುತ್ತೆ? ಒಂದು ಸ್ವಲ್ಪ ಜನರಲ್ಲಿ ಟ್ಯಾಬ್ಲೆಟ್ ಇಂದ ಅಂತಲ್ಲ, ಕ್ಯಾಲ್ಸಿಯಂ ಬಾಡಿ ಹ್ಯಾಂಡಲ್ ಮಾಡುವ ರೀತಿ ಇರ್ಬೋದು, ಅದರಿಂದಾಗಿ ಕಲ್ಗಳು ಬರ್ತವೆ. ಬಟ್ ಜಾಸ್ತಿ ನಾವು ಆದಷ್ಟು ಪ್ರೆಗ್ನೆನ್ಸಿಯಲ್ಲಿ ಏನು ಬೇರೆ ಮದ್ದು ಹಾಕುವಂಥದ್ದು ಇಲ್ಲ ಆಪರೇಷನ್ ಮಾಡುವಂಥದ್ದು ಆದಷ್ಟು ಅದನ್ನು ನಾವು ಪೋಸ್ಟ್ಪೋನ್ ಮಾಡ್ತೇವೆ. ಡೆಲಿವರಿ ಆದ್ಮೇಲೆ ಮಾಡಲಿಕ್ಕೆ ಅಂತಾನೆ ಆದಷ್ಟು ಟ್ರೈ ಮಾಡ್ತೇವೆ. ಎಮರ್ಜೆನ್ಸಿ ಇದ್ರೆ ಮಾತ್ರ ನಾವು ಏನಾದರೂ ಅದಕ್ಕೆ ಮಾಡ್ಲಿಕ್ಕೆ ಹೋಗ್ತೇವೆ. ಒಂದು 2 ವಿಷಯ ಇದರಲ್ಲಿ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ನಮ್ಮ ದೇಹದ ಅದಕ್ಕೆ ರಿಕ್ವೈರ್ಮೆಂಟೇ ಜಾಸ್ತಿ ಆಗ್ತದೆ ಪ್ರೆಗ್ನೆನ್ಸಿಯಲ್ಲಿ. ಯಾಕಂದ್ರೆ ಮಗು ಬೆಳವಣಿಗೆ ಕೂಡ, ಈಗ ಮಗುವಲ್ಲಿ ಮೂಳೆಗಳು ಫಾರ್ಮ್ ಆಗಬೇಕು, ಹಲ್ಲು ಫಾರ್ಮ್ ಆಗಬೇಕು, ಅದಕ್ಕೆಲ್ಲ ಕೂಡ ಕ್ಯಾಲ್ಸಿಯಂ ಬೇಕಾಗ್ತದೆ. ಸೊ ಅದಕ್ಕಾಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಕೊಟ್ಟಿರ್ತಾರೆ. ಕಮ್ಮಿ, ಬಟ್ ಹೌದು ಆಗ್ತದೆ. ಈ ಅಪೆಂಡಿಕ್ಸ್ ಆಗುವಂಥದ್ದು, ಗಾಲ್ಬ್ಲಾಡರ್ ಸ್ಟೋನ್ ಆಗುವಂಥದ್ದು, ಹೀಗೆ ಎಲ್ಲ ಕಾಯಿಲೆಗಳು ಬರ್ಬೋದು, ಚಾನ್ಸಸ್ ಇರ್ತದೆ. ನೀವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಸೊ CT ಸ್ಕ್ಯಾನ್ ಯೂಶಲಿ ನಾವೊಂದು ಆಪರೇಷನ್ ಅಂತ ಏನಾದರೂ ಮಾಡೋದಾದ್ರೆ ಒಂದು ಜಾಸ್ತಿ ಸರಿ ನಾವು CT ಸ್ಕ್ಯಾನ್ ಮಾಡುವಂಥದ್ದು. ಯಾಕಂದ್ರೆ ಅಲ್ಟ್ರಾಸೌಂಡ್ ಅಲ್ಲಿ 100% ಎಲ್ಲ ಕಡೆ ಕಲ್ಲು ಎಷ್ಟು ದೊಡ್ಡದುಂಟು, ಎಷ್ಟು ಕಡೆ ಕಲ್ಲು ಉಂಟು, ಮತ್ತೆ ಗಟ್ಟಿ ಎಷ್ಟು ಉಂಟು ಅಂತ ಗೊತ್ತಾಗೋದಿಲ್ಲ. ನಮ್ಗೆ ಒಂದು ಐಡಿಯಾ ಬರ್ತದೆ, ಹೌದು ಇಲ್ಲಿ ಕಲ್ಲು ಉಂಟು ಅಂತ ಹೇಳಿ ಗೊತ್ತಾಗ್ತದೆ. ಹಾಗೆ ಆಪರೇಷನ್ ಪ್ಲಾನ್ ಮಾಡೋದಾದ್ರೆ CT ಸ್ಕ್ಯಾನ್ ಮಾಡುವಂಥದ್ದು. ಅದರಲ್ಲಿ ನಾನು ಹೇಳಿದಾಗೆ ಅದು ಇನ್ಫಾರ್ಮೇಶನ್ ಎಲ್ಲ ಸಿಗ್ತದೆ. ಮತ್ತೆ ಕಿಡ್ನಿಗೆ ಅಂತ ಹೇಳಿದ್ರೆ ಈಗ ಹಲವಾರು ವರ್ಷದಿಂದ, ಒಂದು 20 ವರ್ಷ ಆಲ್ಮೋಸ್ಟ್ ಆಯ್ತು, ನಮ್ಮ ದೇಶದಲ್ಲಿ ನಾವು ಎಂಡೋಸ್ಕೋಪಿಕಲಿ ಅಂದ್ರೆ ಕ್ಯಾಮ್ರಾ ಹಾಕಿ, ದುರ್ಬಿನ್ನನ್ನು ಹಾಕಿ ಮೂತ್ರಕೋಶದಲ್ಲಿ ಇಲ್ಲ, ನಾನು ಹೇಳಿದಾಗೆ ಆಗಲಿ ಯುರೆಟರ್ ಏನು ಟ್ಯೂಬ್ ಇದೆ ಅದರಲ್ಲಿ, ಮತ್ತೆ ಮೂತ್ರಪಿಂಡದಲ್ಲಿ, ಮೂತ್ರ ಹೋಗುವ ರಸ್ತೆ, ವಿಸರ್ಜನೆ ಮಾಡುವ ರಸ್ತೆ, ಯುರೆತ್ರ ಯಾವುದಿದೆ ಅಲ್ಲಿ ಎಲ್ಲಿದ್ರೂ ಕೂಡ ಕಲ್ಲು ಕ್ಯಾಮ್ರಾದಲ್ಲಿ ಆದಷ್ಟು ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಇನ್ನೊಂದು ಕರೆ ಇದೆ, ಡಾಕ್ಟರ್ ಮಾತಾಡೋಣ. ಹಲೋ 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 ಹೇಳಿ ಸರ್, ಹೇಳಿ. ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ಕಲ್ಲಡ್ಕದಿಂದ. ಓಕೆ ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಹೇಳಿ. ಸರ್ ಈಗ ಕಿಡ್ನಿ ಸ್ಟೋನ್ ಆಕ್ಚುಲಿ ಹೇಗೆ ಬರ್ತದೆ ಸರ್? ಇದು ಫುಡ್ಡಿಂದ ಅಥವಾ ಅದೇ ನೀರಿನ ಅಂಶ? ಹೌದು. ಸೊ ನಾವು ಆಗ್ಲೇ ಹೇಳಿದಾಗೆ ನಮ್ಮ ಬಾಡಿ. ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಮೊದಲೇ ಈ ವಿಷಯದ ಬಗ್ಗೆ ಡಾಕ್ಟರ್ ಮಾತಾಡಿದ್ದಾರೆ, ಇನ್ನೊಂದ್ಸಲ ಅವರಿಗೆ ಒಂದು ಆನ್ಸರ್. ಸೊ ಬಾಡಿ ಪ್ರಕೃತಿ ಹೇಗಿರ್ತದೆ ಅದರಲ್ಲಿ ಜಾಸ್ತಿ ಇರ್ತದೆ. ಫುಡ್ ನೀವು ಹೇಳಿದಾಗೆ ಜಾಸ್ತಿ ಮೇನ್ ಪಾತ್ರ ವಹಿಸ್ತದೆ. ನಮ್ಮ ಫುಡ್ ನಾನು ಆಗಲೇ ಹೇಳಿದಾಗೆ ನೀರಿನ ಅಂಶ ಒಳ್ಳೆ ಅಂಶ ಇರಬೇಕು. ನೀರಿನದು ನೀರಿನಾಗ ಹೋಗುವಷ್ಟು ನಾವು ನೀರು ಕುಡಿಬೇಕಾಗ್ತದೆ ಒಂದು ದಿವಸದಲ್ಲಿ. ಮತ್ತು ಜಾಸ್ತಿ ಉಪ್ಪಿನ ಅಂಶ ಆದಷ್ಟು ಕಮ್ಮಿ ಮಾಡಬೇಕು. ಹೈ ಕ್ಯಾಲೋರಿ ಫುಡ್ಸ್ ಏನು ಹೇಳ್ತೇವೆ, ಶುಗರ್ ಅಂದರೆ ಸಕ್ಕರೆದ ಅಂಶ ಜಾಸ್ತಿ ಇರುವಂಥದ್ದು ಫುಡ್ ಆದಷ್ಟು ಕಮ್ಮಿ ಮಾಡಬೇಕಾಗ್ತದೆ. ಮತ್ತು ಮಾಂಸದ ತೀರಾ ಜಾಸ್ತಿ ಮಾಂಸ ತಿನ್ನುವಂಥದ್ದು ಕೂಡ ಆದಷ್ಟು ಕಮ್ಮಿ ಮಾಡಿದರೆ ಈ ನಮ್ಮ ಆಹಾರದ್ದು ಸ್ವಲ್ಪ ಬದಲಾವಣೆಗಳು ಏನಿದೆ ಅದನ್ನು ಫಾಲೋ ಮಾಡಿದಾಗ ಸ್ವಲ್ಪ ಕಲ್ಲಿದ್ದು ತಡೆಗಟ್ಟುವ ಚಾನ್ಸಸ್ ಇರುವಂಥದ್ದು. ಇನ್ನೊಂದು ಜೆನೆಟಿಕ್, ನಾನೇನು ಹೇಳಿದೆ ಅದು ಕೂಡ ಇದೆ. ಮತ್ತೆ ಬಾಡಿ ಪ್ರಕ್ರಿಯೆ ಅಂದರೆ ಬಾಡಿ ಫಿಸಿಯಾಲಜಿಯಿಂದಾಗಿ ಒಂದು ಸ್ವಲ್ಪ ಆಗ್ತದೆ. ಒಂದು ಸ್ವಲ್ಪ ಜನರಿಗೆ ಯೂರಿಕ್ ಆಸಿಡ್ ಹೊರಗಡೆ ಹಾಕುವ ಶಕ್ತಿ ಸ್ವಲ್ಪ ಕಮ್ಮಿ ಇರ್ತದೆ, ಇಲ್ಲ ಕ್ಯಾಲ್ಸಿಯಂ ಹೊರಗಡೆ ಹಾಕುವ ಇದು ಶಕ್ತಿ ಕಮ್ಮಿ ಇರ್ತದೆ. ಇದರಲ್ಲೆಲ್ಲ ಕೂಡ ಆಗುವ ಚಾನ್ಸ್ ಇರ್ತದೆ. ಅತಿ ಜಾಸ್ತಿ ತೂಕ ಏನು ನಾವು ಒಬೆಸಿಟಿ ಅಂತ ಏನು ಹೇಳ್ತೇವೆ ಅದು ಅವರಲ್ಲಿ ಕೂಡ ಈ ತೊಂದರೆಗಳು ಜಾಸ್ತಿ ಬರ್ತವೆ. ಮತ್ತು ನಾನು ಹೇಳಿದಾಗೆ ಇದು ಹಲವಾರು ಕಾರಣಗಳಿದ್ದಾವೆ. ಸ್ವಲ್ಪ ಮೇಲೆ ಸ್ವಲ್ಪ ನಾನು ಹೇಳುವಂಥದ್ದು ವಿಷಯ ಅಂತ ಹೇಳಿದರೆ ಹೀಗೆ. ಮತ್ತು ನಾನು ಹೇಳಿದಾಗೆ ಆಗಲೇ ಬ್ಲಾಕ್ ಎಲ್ಲಾದರೂ ಆದರೆ, ಮೂತ್ರ ಹೋಗುವ ರಸ್ತೆಯಲ್ಲಿ ಬ್ಲಾಕ್ ಆದರೆ, ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಬರುವ ರಸ್ತೆಯಲ್ಲಿ, ಇಲ್ಲ ಮೂತ್ರಕೋಶದಿಂದ ಯುರೆಟರ್ PUJ ಅಂತ ಏನು ಹೇಳ್ತೇವೆ ಅಲ್ಲಿ ಬ್ಲಾಕ್ ಆದರೆ, ಇಲ್ಲ ಮೂತ್ರಕೋಶದಲ್ಲೇ ಇದು ಕಮ್ಮಿ ಆಯ್ತು, ಇಲ್ಲ ಟ್ಯೂಬ್ ಹಾಕಿ ಇಟ್ಟದ್ದು ತುಂಬಾ ಟೈಮ್ ಇಂದ, ಫೋಲಿಸ್ ಕ್ಯಾಥೆಟರ್ ಅಂತ ಏನು ಹೇಳ್ತೇವೆ. ಒಂದ್ ಸ್ವಲ್ಪ ಜನರಿಗೆ ಪ್ಯಾರಾಲಿಸಿಸ್ ಆಗಿರ್ತದೆ, ಲಕ್ವ ಹೊಡೆದಿರ್ತದೆ, ಅವರಿಗೆ ಬೆನ್ನು ಕೆಳಗಿಂದ ಏನು ಸೆನ್ಸೇಷನ್ ಇರುವುದಿಲ್ಲ, ಮುಟ್ಟಿದ್ದು ಗೊತ್ತಾಗೋದಿಲ್ಲ, ಅವರಿಗೆ ಕಾಲು ಆಡ್ಲಿಕ್ಕೆ ಆಗುದಿಲ್ಲ ಅಂತ ಆಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕೂಡ ಅವರಿಗೆ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಕಷ್ಟ ಇರ್ತದೆ. ಅದಕ್ಕೆ ಟ್ಯೂಬ್ ಹಾಕಿ ಇಟ್ಟಿರ್ತಾರೆ. ತುಂಬಾ ವರ್ಷಗಳು ಆ ಟ್ಯೂಬ್ ಒಳಗೆ ಇದ್ರೆ ಕೂಡ ಅದರ ಮೇಲೆ ಸ್ಟೋನ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ, ಕಲ್ಲಾಗುವ ಚಾನ್ಸಸ್
ಚಾನ್ಸಸ್ ಇರ್ತದೆ. ಬಟ್ ಬರುವಂಥದ್ದು ಹೊಸ ಕಲ್ಲು ಬರುವಂಥದ್ದು ಅಂತ ಹೇಳಿದ್ರೆ ಒಂದು ಕಿಡ್ನಿಯಿಂದ ಬರುವುದು, ಇಲ್ಲ ಅಂತ ಹೇಳಿದ್ರೆ ಈ ಮೂತ್ರಕೋಶದಲ್ಲಿ ಎಲ್ಲಿದೆ ಅದು ಹೋಗಿ ಮೂತ್ರ ತಡೆಗಟ್ಟಿರ್ತದಲ್ಲ ಅಲ್ಲಿ ಸ್ಟೋನ್ ಆಗುವಂಥದ್ದು. ಓಕೆ ಓಕೆ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ. ಹೌದು. ಸೊ ಕ್ಯಾಮ್ರಾ ಹಾಕಿ ನಾವು ಆಪರೇಷನ್ ಮಾಡುವಂಥದ್ದೇ ಜಾಸ್ತಿ ಈಗ. ಮುಂಚಿನ ಕಾಲದಲ್ಲಿ ಟೆಕ್ನಾಲಜಿ ಕಮ್ಮಿ ಇತ್ತು, ಹಾಗೆ ಓಪನ್ ಮಾಡಿ ಆಪರೇಷನ್ ಮಾಡುವಂಥದ್ದು 20-25 ವರ್ಷ ಮುಂಚೆ ಎಲ್ಲ ಜಾಸ್ತಿ ಇತ್ತು. ಬಟ್ ಈಗ ಆಲ್ಮೋಸ್ಟ್ ಆದಷ್ಟು ಕಲ್ಲುಗಳನ್ನೆಲ್ಲ ಕ್ಯಾಮ್ರಾ ಹಾಕಿಯೇ ಆಪರೇಷನ್ ಮಾಡಿ ತೆಗುವಂಥದ್ದು. PCNL ಅಂತ ಹೇಳ್ತೇವೆ ನಾವು, ಕಿಡ್ನಿಗೆ ಆಪರೇಷನ್, ಕಿಡ್ನಿಯಲ್ಲಿ ಕಲ್ಲನ್ನು ದೊಡ್ಡದು ಸ್ವಲ್ಪ 1 ಸೆಂಟಿಮೀಟರ್ ಹಾಗೆ ಏನಾದರೂ ಅದಕ್ಕಿಂತ ದೊಡ್ಡದಿದ್ರೆ ನಾವು PCNL ಅಂತ ಹೇಳಿ ಮಾಡ್ತೇವೆ. ಆಪರೇಷನ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕಿಡ್ನಿಗೆ ಡೈರೆಕ್ಟ್ ಕ್ಯಾಮ್ರಾ ಹಾಕಿ ಅದನ್ನು ಹೊಡೆದು ತೆಗೆದು ಇದು ಮಾಡ್ತೇವೆ. ಸ್ಟೆಂಟ್ ಅಂತ ಒಂದು ಹಾಕ್ತೇವೆ ಆಪರೇಷನ್ ಆದ್ಮೇಲೆ, ಅದೊಂದು 2 ವಾರ ಆದ್ಮೇಲೆ ಸ್ಟೆಂಟ್ ಅಂತ ತೆಗೆದ್ರೆ ಆಯ್ತು. ಯುರೆಟರ್ ಅಲ್ಲಿ ಯುರೆಟ್ರೋಸ್ಕೋಪಿ URS ಅಂತ ಏನು ಹೇಳ್ತೇವೆ, ಆ ಟ್ಯೂಬ್ಗೆ ಅಲ್ಲಿಗೆ ಕ್ಯಾಮ್ರಾ ಕೆಳಗಿಂದ ಹಾಕಿ, ಇದು ಕಿಡ್ನಿಗೆ ನಾವು ಬೆನ್ನಿಂದ ಒಂದು ಚಿಕ್ಕ ಪೆನ್ನಿನಷ್ಟೇ ಒಂದು ತೂತು ಮಾಡಿ ನಾವು ಕ್ಯಾಮ್ರಾ ಹಾಕುವಂಥದ್ದು. ಇದು ನಾವು ಮೂತ್ರಕೋಶದಿಂದ URS ಯುರೆಟ್ರೋಸ್ಕೋಪ್ ಅಂತ ಏನು ಹೇಳ್ತೇವೆ ಯುರೆಟರಿಗೆ ಹಾಕಿ ಅದನ್ನು ಹೊಡೆದು ತೆಗೆಯುವಂಥದ್ದು. ಮತ್ತೆ ಇನ್ನೊಂದು ಸಿಸ್ಟೋಲಿಥೋಟ್ರಿಪ್ಸಿ, ಅಂದ್ರೆ ಮೂತ್ರಕೋಶದಲ್ಲಿ ಕಲ್ಲಿದ್ರೆ ಮೂತ್ರಕೋಶಕ್ಕೆ ಕ್ಯಾಮ್ರಾ ಹಾಕಿ ಅದನ್ನು ಕೂಡ ತೆಗೆಯುವಂಥದ್ದು. ಸೊ ಎಲ್ಲ ಜಾಸ್ತಿ ನಾನು ಹೇಳಿದಾಗ ಈಗ ಕ್ಯಾಮ್ರಾದಲ್ಲೇ ಆಪರೇಷನ್ ಮಾಡುವಂಥದ್ದು ಇದು ನೋಡುವಂಥದ್ದು ನಾವು ಪದ್ಧತಿ. ಹೌದು. ಸೊ ಬೇರೆ ಏನು ಟ್ರೀಟ್ಮೆಂಟ್ ಇದೆ ಆಪರೇಷನ್ ಅಲ್ಲದೆ, ಇದೀಗ ಕ್ಯಾಮ್ರಾ ಹಾಕಿ ಆಪರೇಷನ್ ಮಾಡುವಂಥದ್ದಾಯ್ತು. ಬೇರೆ ಒಂದು ಸ್ವಲ್ಪ ಚಿಕ್ಕ ಮಟ್ಟಿನ ಕಲ್ಲೆಲ್ಲ ಇದ್ರೆ ಕಿಡ್ನಿಯಲ್ಲೆಲ್ಲ ಈ ಟ್ಯೂಬ್ ಅಲ್ಲಿ ಮೂತ್ರದ ಯುರೆಟರ್ ಅಂತ ಏನ್ ಹೇಳ್ತೀವಿ ಅದನ್ನು ನಾವು ಮದ್ದಲ್ಲಿ ಆದಷ್ಟು ಟ್ರೈ ಮಾಡ್ತೇವೆ ಇದು ಮಾಡ್ಲಿಕ್ಕೆ. ಮದ್ದು ಮತ್ತೆ ಡಯಟ್ ಚೇಂಜಸ್ ಏನ್ ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ಆದಷ್ಟು ಅದರಲ್ಲೇ ಹೋಗ್ಲಿಕ್ಕೆ 1-2 ವಾರ ತನಕ ನಾವು ಟ್ರೈ ಮಾಡ್ಬೋದು. ಅದು ಆಗ್ಲಿಲ್ಲ ಅಂತ ಹೇಳಿ ಆಪರೇಷನ್ ಬೇಕಾಗ್ತದೆ. ಮತ್ತೆ ESWL ಅಂತ ಹೇಳ್ತೇವೆ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಲಿಥೋಟ್ರಿಪ್ಸಿ ಅಂತ ಹೇಳ್ಕೊಂಡು, ಅದು ಎಲ್ಲಾ ಕಡೆ ಈ ಮೆಷಿನ್ ಮತ್ತೆ ಇದು ಕೊಡ್ಲಿಕ್ಕೆ ಕಷ್ಟ. ಮಂಗಳೂರಲ್ಲಿ ಇರುವುದು, ಈಗಕ್ಕೆ ಇಲ್ಲಿ ಪುತ್ತೂರಲ್ಲಿ ಎಲ್ಲೂ ಇಲ್ಲ ಅದು. ಸೊ ಅದಕ್ಕೆ ನಾವು OPD ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಆಗೋದು. ಅಡ್ಮಿಷನ್ ಆಪರೇಷನ್ ಮಾಡ್ಲಿಕ್ಕಿಲ್ಲ, ಅಡ್ಮಿಷನ್ ಮಾಡ್ಲಿಕ್ಕಿಲ್ಲ, ಬಾಡಿಯಲ್ಲಿ ಏನೇ ಕಟ್ಟೆಲ್ಲ ಅಂತ ಇರುವುದಿಲ್ಲ. ಬಟ್ ಇದು 100% ಗ್ಯಾರಂಟಿ ಅಂತ ಏನಿರುವುದಿಲ್ಲ, ಯಾವುದೇ ಟ್ರೀಟ್ಮೆಂಟ್ ಅಲ್ಲೂ 100% ಗ್ಯಾರಂಟಿ ಅಂತ ಏನು ಹೇಳುವುದಿಲ್ಲ ನಾವು. ಬಟ್ ಆಪರೇಷನ್ ಮಾಡಿ ತೆಗೆಯುವುದರಲ್ಲಿ ಜಾಸ್ತಿ ಸರಿ ಒಂದು 100% ಕ್ಲಿಯರೆನ್ಸ್ ಮಾಡಲಿಕ್ಕೆ ಚಾನ್ಸಸ್ ಇರ್ತದೆ. ನಾವು ಅವ್ರಿಗೆ ಮದ್ದು ಅಲ್ಲೇ ಕೊಟ್ಟು ಎಲ್ಲಿ ಸ್ಟೋನ್ ಉಂಟು ಅದು ಎಲ್ಲ ಕಲ್ಲಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಮೂತ್ರಪಿಂಡದಲ್ಲಿ ಮತ್ತೆ ಮೂತ್ರಪಿಂಡದ ಟ್ಯೂಬ್ ಅಲ್ಲಿ ಮೇಲಿನ ಭಾಗದಲ್ಲಿ ಮಾತ್ರ ಆಗ್ತದೆ. ಯಾಕಂತ ಹೇಳಿದ್ರೆ ಅದಾದ್ಮೇಲೆ ನಾವು ಪೆಲ್ವಿಸ್ ಅಂತ ಯಾವುದು ನಮ್ಮ ಇದು ಏನು ಬೋನ್ ಎಲುಬು ಇದೆ ಅದು ಅಡ್ಡ ಬರ್ತದೆ. ಸೊ ಆಗ ಆ ಒಳಗಿನ ಭಾಗದಕ್ಕೆ ಯಾವುದಕ್ಕೂ ನಾವು ಕಲ್ಲಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ 1 ಸೆಂಟಿಮೀಟರ್ ಇಂದ ಕಮ್ಮಿ ಇರುವಂತ ಕಲ್ಲಿಗೆ ನಾವು ಈ ಶಾಕ್ ವೇವ್ ಲಿಥೋಟ್ರಿಪ್ಸಿ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಸೆಟ್ಟಿಂಗ್ ಅಲ್ಲಿ ಈ ಟ್ರೀಟ್ಮೆಂಟ್ ಅಲ್ಲಿ ಆಗುದಿಲ್ಲ, 2-3 ಸೆಟ್ಟಿಂಗ್ ಆಗ್ಬೇಕು. ಮತ್ತೆ ಒಂದೊಂದ್ಸರಿ 3 ಸೆಟ್ಟಿಂಗ್ ಅಲ್ಲೂ ತುಂಬಾ ಗಟ್ಟಿ ಕಲ್ಲುಂಟು ಅಂತ ಹೇಳಿದ್ರೆ ಒಂದೊಂದ್ಸರಿ ಆಗುದಿಲ್ಲ, ಸ್ಟೋನ್ ಬ್ರೇಕ್ ಆಗುದಿಲ್ಲ. ಇದರಲ್ಲಿ ಬ್ರೇಕ್ ಆದ ಸ್ಟೋನು ಅಂದ್ರೆ ತುಂಡಾದ ಸ್ಟೋನು ಕಲ್ಲು ಮೂತ್ರದಲ್ಲೇ ಹೋಗ್ಬೇಕು. ಸೊ ಈ ಟ್ರೀಟ್ಮೆಂಟ್ ಪದ್ಧತಿ ಹೀಗೆ. ಇನ್ನು ದೊಡ್ಡ ಕಲ್ಲುಂಟು ಅಂತ ಹೇಳಿದ್ರೆ ಲ್ಯಾಪ್ರೋಸ್ಕೋಪಿ ಹಾಕಿ ಕೂಡ ಹೊಟ್ಟೆಯಿಂದನೇ ತೆಗೆಯುವಂತ ಪದ್ಧತಿ ಇರ್ತದೆ. ತುಂಬಾ ದೊಡ್ಡ ಕಲ್ಲುಂಟು, ಕ್ಯಾಮ್ರಾದಲ್ಲಿ ಒಂದೇ ಸ್ಟೇಜಲ್ಲಿ ಆಗ್ಲಿಕ್ಕಿಲ್ಲ, ಒಮ್ಮೊಮ್ಮೆ ಸ್ಟೇಜಲ್ಲಿ ಆಪರೇಷನ್ ಮಾಡಬೇಕಾಗ್ತದೆ. ಮೂತ್ರ ಹೋಗುವ ರಸ್ತೆ ದಟ್ ಯುರೆಟರ್ ಏನು ಹೇಳ್ತೇವೆ ಅದು ಟೈಟ್ ಇರ್ಬೋದು. ಸೊ ಒಂದೇ ಸರಿ ಹೋಗಿ ಕ್ಯಾಮ್ರಾದಲ್ಲಿ ತೆಗಿಲಿಕ್ಕೆ ಆಗದೇ ಇರ್ಬೋದು. ಆಗ ನಾವು ಸ್ಟೆಂಟ್ ಅಂತ ಏನು ಹೇಳ್ತೇವೆ ಅದನ್ನು ಹಾಕಿ 2 ವಾರದ ಮೇಲೆ ಅದು ಸ್ವಲ್ಪ ಓಪನ್ ಆಗ್ತದೆ, ಆಗ ಗ್ಯಾಪ್ ಬರ್ತದೆ, ಅದರಲ್ಲಿ ಸ್ವಲ್ಪ ರಸ್ತೆ ಆಗ್ತದೆ, ಆಗ ಜಾಗ ಆಗ್ತದೆ, ಆಗ ಹೋಗಿ ನಾವು ಆಪರೇಷನ್ ಮಾಡಬೇಕಾಗ್ತದೆ. ಹೀಗೆ ಇರುವಂಥದ್ದು. ಇಲ್ಲ ಯಾವುದು ಆಗೋದಿಲ್ಲ, ತುಂಬಾ ದೊಡ್ಡದುಂಟು, ಇಲ್ಲ ಬೇರೆ ಕೂಡ ಏನೋ ಆಪರೇಷನ್ ಮಾಡಬೇಕು. ಈಗ ಒಮ್ಮೊಮ್ಮೆ ಕಿಡ್ನಿ ಕೆಲಸ ಮಾಡೋದಿಲ್ಲ, ಕಲ್ಲು ತುಂಬಾ ದೊಡ್ಡದುಂಟು, ಇನ್ಫೆಕ್ಷನ್ ಪದೇ ಆಗ್ತಾ ಉಂಟು, ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಆಪರೇಷನ್ ಮಾಡಿ ಕಿಡ್ನಿ ತೆಗಿಬೇಕಾಗ್ತದೆ. ಹೀಗೂ ಕೂಡ ಒಂದು ಎಕ್ಸ್ಟ್ರೀಮ್, ಅದು ಒಂದು ತರದ ಇನ್ನೊಂದು ಎಕ್ಸ್ಟ್ರೀಮ್. ಅದು ಕ್ಯಾಮ್ರಾ ಹಾಕಿ ಇಲ್ಲ ಮದ್ದಲ್ಲಿ ಕೊಡುವಂಥದ್ದು ಒಂದು ಚಿಕ್ಕ ಮಟ್ಟಿನಷ್ಟು ಕಲ್ಲಿಗೆಲ್ಲ ಹೀಗೆ ಟ್ರೀಟ್ಮೆಂಟ್ ಇರುವಂಥದ್ದು. ಈಗ ಆಪರೇಷನ್ ಆದ ನಂತರ ಎಷ್ಟು ದಿನ ಅವ್ರ ಹಾಸ್ಪಿಟಲ್ ಅಲ್ಲಿ ಇರಬೇಕು? ಈ ಕ್ಯಾಮ್ರಾ ಆಪರೇಷನ್ ಎಲ್ಲ ಮಾಡಿಸಿದ್ರೆ ನಾವು ಅದರ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಬೇಗ ನಾವು ಕೆಲಸವನ್ನು ಶುರು ಮಾಡಬಹುದು, ಅವರು ವಾಪಸ್ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಬಹುದು. ಆಪರೇಷನ್ಗಿಂತ ಮುಂಚೆ ಅವರ ಫಿಟ್ನೆಸ್ ಅಂತ ಏನು ಹೇಳ್ತೇವೆ ನಾವು, ಆಪರೇಷನ್ಗೆ ಅವರಿಗೆ ಜನರಲ್ ಹೆಲ್ತ್ ಎಲ್ಲ ಹೇಗುಂಟು ನೋಡಿಕೊಂಡು 1 ದಿವಸ ಆಪರೇಷನ್ ಮಾಡಿ, ಆಪರೇಷನ್ ಆಗಿ 2-3 ದಿವಸದಲ್ಲಿ ಮನೆಗೆ ಕಳಿಸುವಂತ ಪದ್ಧತಿ ಇರುವಂತದ್ದು. ಒಂದು ಸ್ವಲ್ಪ ಪೇಷಂಟ್ಸ್ಗೆ ಏನಾದರೂ ಟೈಮ್ ಆಯಿತು ಅಂತ ಹೇಳಿದ್ರೆ ಇಟ್ಕೊಳ್ಬೇಕಾಗ್ಬೋದು ಆಸ್ಪತ್ರೆಯಲ್ಲಿ ಸ್ವಲ್ಪ
ಸ್ವಲ್ಪ ದಿವಸ, ಬಟ್ ಇಲ್ಲದಿದ್ರೆ 3-4 ದಿವಸದಲ್ಲಿ ಎಲ್ಲ ಈ ಆಪರೇಷನ್ ಆಗುವಂಥದ್ದು. ಅಂದ್ರೆ ಪೋಸ್ಟ್ ಕೇರ್ಗಳು ಅಂದ್ರೆ ಯಾವ ತರ ತುಂಬಾ ಜಾಗೃತಿ ಇರಬೇಕಾ? ಇಲ್ಲ, ಅವರು ಡಯಟ್ ಚೇಂಜಸ್ ಹೇಳಿ ಕೊಟ್ಟಿರ್ತಾರೆ. ಅಂದ್ರೆ ಆಹಾರದಲ್ಲಿ ಯಾವ ರೀತಿ ಅವರು ಚೇಂಜ್ ಮಾಡಬೇಕು ಅದು ಹೇಳಿ ಕೊಟ್ಟಿರ್ತಾರೆ, ಅದಷ್ಟೇ. ಮತ್ತೆ ಇಮಿಡಿಯೇಟ್ ಒಂದು ಆಪರೇಷನ್ ಆಗಿ ಒಂದು ವಾರನೋ ಇಲ್ಲ 2 ವಾರ ನಿಮ್ಗೆ ಇಮಿಡಿಯೇಟ್ ಹೆವಿ ಕೆಲಸ ಏನು ಭಾರ ಎತ್ತುವಂಥದ್ದು ಅಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳ್ತೇವೆ ನಾವು. ಅಷ್ಟೇ ನಾವು ಅವರ ಕೆಲಸ ಅವರು ಮಾಡುವಂತ ಇದು ಇರ್ತದೆ ಅವರಿಗೆ ಆಪರೇಷನ್ ಆದ ಕೂಡಲೇ. ಹೌದು, ಹಾಗೇನು ಇಲ್ಲ. ಅವರು ಈಗ ಆಫೀಸ್ ಕೆಲಸ ಎಲ್ಲ ಇದ್ರೆ ಅದು ಕೂಡ ಮಾಡಬಹುದು, ಅದಕ್ಕೇನು ಪ್ರಾಬ್ಲಮ್ ಅಂದ್ರೆ ಈಗ ಎಟ್ ಎ ಟೈಮ್ 2-3 ಕಡೆ ಸ್ಟೋನ್ ಆಗುವಂತ ಸಾಧ್ಯತೆಗಳು ಇರ್ತವೆ? ಹೌದು, ಇರ್ತದೆ. ನಾನು ಹೇಳಿದಾಗೆ ಬ್ಲಾಕ್ ಏನಾದ್ರೂ ಇದ್ರೆ ಬ್ಲಾಕ್ ಮೇಲೆ ಇದ್ದ ಜಾಗ ಎಲ್ಲ ಕೂಡ ಕಲ್ಲಾಗುವ ಚಾನ್ಸಸ್ ಇರ್ತದೆ. ಆಗ ಆದಷ್ಟು ಒಂದೇ ಸಿಟ್ಟಿಂಗ್ ಅಲ್ಲಿ ಒಂದೇ ಆಪರೇಷನ್ ಮಾಡಿ ತೆಗಿಲಿಕ್ಕೆ ಟ್ರೈ ಮಾಡ್ತೇವೆ. ಬಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅಂದ್ರೆ ಒಂದು ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ ಕಲ್ಲು ತೆಗೆದು ಇನ್ನೊಂದು ಸ್ಟೇಜ್ ಅಲ್ಲಿ ಸ್ವಲ್ಪ ಕಲ್ಲು ತೆಗಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಯಾಕೆ ಎಷ್ಟು ದೊಡ್ಡದಿದ್ರು ಕಲ್ಲು ಒಂದೇ ಸರಿಯಲ್ಲಿ ತೆಗೆಯುವುದಿಲ್ಲ, ಇಲ್ಲ ತುಂಬಾ ಕಲ್ಲುಂಟು ಒಂದೇ ಸರಿ ತೆಗೆಯುವುದಿಲ್ಲ ಅಂತ ಹೇಳಿದ್ರೆ, ಈ ಕಲ್ಲು ನೀವು ಗುರುತಿಸಬೇಕಾಗುವಂಥದ್ದು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಇಂದ ಆಗುವಂಥದ್ದು ಕಲ್ಲು ಜಾಸ್ತಿ. ಇದರಲ್ಲಿ ಈ ಕಲ್ಲು ಒಳಗೆ ಎಲ್ಲ ಇನ್ಫೆಕ್ಷನ್ ಇದ್ದೇ ಇದು ಅಂಶ ಇರುವಂಥದ್ದು. ಇದನ್ನ ನಾವು ಹೊಡೆದು ತೆಗೆಯುವಾಗ ಈ ಇನ್ಫೆಕ್ಷನ್ ರಕ್ತಕ್ಕೆ ಹರಡುವಂತ ಚಾನ್ಸಸ್ ಇರ್ತದೆ. ಅದು ರಕ್ತಕ್ಕೆ ಹರಡಿ ಅದು ಇನ್ನೂ ಜಾಸ್ತಿ ಇದಾಗ್ತದೆ, ಸೆಪ್ಸಿಸ್ ಅಂತ ಏನು ಹೇಳ್ತೇವೆ ನಾವು, ಅದಾಗಿ ಆರ್ಗನ್ ಡ್ಯಾಮೇಜ್ ಎಲ್ಲ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅಂದ್ರೆ ಗ್ರಂಥಿಗಳು ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತವೆ. ಅಂದ್ರೆ ಇನ್ಫೆಕ್ಷನ್ ಸ್ಟೋನ್ ಒಳಗೆ ಒಂದೇ ಕಡೆಯಲ್ಲಿ ಇದ್ದದ್ದು ಅದು ನಾವು ಹೊಡೆದು ತೆಗೆಯುವಾಗ ಲೇಸರ್ ಇರ್ಲಿ ಲಿಥೋಟ್ರಿಪ್ಸ್ ಇರ್ಲಿ ಎಂತ ಮಾಡಿದಾಗ್ಲೂ ಕೂಡ ಅದು ರಕ್ತಕ್ಕೆ ಹರಡುವಂತ, ರಕ್ತಕ್ಕೆ ಬಂದು ಸೇರುವಂತ ಚಾನ್ಸ್ ಇದ್ದ ಕಾರಣ ತುಂಬಾ ಜಾಸ್ತಿ. ಈಗ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬಾ ನೋವಲ್ಲಿ ಬಂದವರು, ಚಳಿ ಜ್ವರ ಇಟ್ಕೊಂಡು ಬಂದ ಪೇಷಂಟ್ಸಿಗೆ ಜಾಸ್ತಿ ಸರಿ ಒಂದೇ ಸರಿ ನಾವು ಆಪರೇಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಫಸ್ಟ್ ಒಂದು ಸ್ಟೆಂಟ್ ಹಾಕಿ ಇಲ್ಲ ಟ್ಯೂಬ್ ಹಾಕಿ ಅವರ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆದ ಮೇಲೆ ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಆಲ್ರೆಡಿ ಅಂದ್ರೆ ಅವರಿಗೆ ಬಾಡಿಯಲ್ಲಿ ಇನ್ಫೆಕ್ಷನ್ ಬಂದಾಗಿದೆ, ಮತ್ತೆ ನಾವು ಪುನಃ ಕಲ್ಲನ್ನು ಹುಡಿ ಮಾಡುವಾಗ ಇನ್ಫೆಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ, ಪ್ರಾಣಕ್ಕೆ ಕೂಡ ಅಪಾಯ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಆಗ ನಾವು ಸ್ಟೇಜ್ ಮಾಡಿ ಆಪರೇಷನ್ ಮಾಡ್ಬೇಕಾಗ್ತದೆ. ಅದು ಇನ್ನೊಂದು ಕಾರಣ. ಚಿಕ್ಕ ಪುಟ್ಟ ಸ್ಟೋನ್ಗಳಾದ್ರೆ ಡ್ರಿಪ್ಸ್ ಅಲ್ಲೇ ನೀವು ಹೌದು ಆದಷ್ಟು ಟ್ರೈ ಮಾಡ್ತೇವೆ. ಹೌದು, ಡ್ರಿಪ್ಸ್ ಇಲ್ಲ ಫುಡ್ ಅಲ್ಲಿ. ಅಂದ್ರೆ ಸ್ಟೋನ್ ಬಗ್ಗೆ ಇಷ್ಟೊಂದು ಮಾತಾಡಿದ್ವಿ ಡಾಕ್ಟರ್. ಈಗ ಯೂರಿನಲ್ಲಿ ಕೆಲವರಿಗೆ ಅದೇ ಏನು ಬ್ಲೀಡ್ ಆಗುವಂತದ್ದು, ಬ್ಲಡ್ ಕಾಣಿಸ್ಕೊಳ್ಳುವಂತದ್ದು ಎಲ್ಲ ಈ ಲಕ್ಷಣಗಳ ಬಗ್ಗೆ ಹೇಳಿದೆ ಅಲ್ಲ ಡಾಕ್ಟರ್. ಇದು ಬರೀ ಸ್ಟೋನಿನ ಲಕ್ಷಣಗಳೇ ಆಗಿರುತ್ತವಾ ಅಥವಾ ಬೇರೆ ಏನಾದ್ರೂ ಲಕ್ಷಣಗಳಿರುತ್ತಾ? ಸೊ ನಾವು ಏನ್ ಹೇಳುದು ಅಂತ, ಒಂದು 60 ವಯಸ್ಸು ದಾಟಿದ ಮೇಲೆ ಯಾರಿಗಾದ್ರೂ ಮೂತ್ರ ಮಾಡುವಾಗ ರಕ್ತ ತುಂಬಾ ಬರ್ತಾ ಉಂಟು, ನೋವು ಏನಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೂತ್ರಕೋಶದ್ದು ಕ್ಯಾನ್ಸರ್ ಇರುವ ಕೂಡ ಚಾನ್ಸಸ್ ಇರ್ತದೆ. ಅಂದ್ರೆ ಮೂತ್ರಕೋಶದಲ್ಲಿ ಗೆಡ್ಡೆ ಇರುವ ಚಾನ್ಸಸ್ ಇದು ಕಂಡು ಬರುವಂತದ್ದು ಇದೆ. ಅದು ಗೆಡ್ಡೆ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಅದರಲ್ಲಿ 2 ಇರ್ತದೆ, ಒಂದು ಬಿನೈನ್, ಒಂದು ಹರಡುವಂಥದ್ದು, ಮೇಲೆ ಮ್ಯಾಲಿಗ್ನೆಂಟ್ ಏನ್ ಹೇಳ್ತೇವೆ. ಬಿನೈನ್ ಅಂದ್ರೆ ಅದು ಎಲ್ಲಿಗೂ ಹರಡುವುದಿಲ್ಲ, ಒಂದೇ ಕಡೆ ಇರ್ತದೆ, ಅದರಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುದಿಲ್ಲ. ಜಾಸ್ತಿ ಸರಿ ಒಂದೇ ಸರಿ ಆಪರೇಷನ್ ಮಾಡಿದ ಕೂಡಲೇ ಅದನ್ನ ತೆಗಿಲಿಕ್ಕೆ ಮತ್ತೆ ಮಾತಾಡೋಣ. ಒಂದು ಕರೆ ಕಾಯ್ತಾ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ ಸರ್. ಸರ್, ನಮಗೆ ಮೂತ್ರದಲ್ಲಿ ಕಲ್ಲು ಇದೆಯಾ ಸ್ಟೋನ್ ಇದೆಯಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತಂತ? ಅದೇ ನಾನು ಹೇಳಿದಾಗೆ ಮೂತ್ರ ನೀವು ಬಂದು ತೋರಿಸಿ ಎಕ್ಸಾಮಿನ್ ಮಾಡಿದ್ರೆ ಜಾಸ್ತಿ ಸರಿ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ ಇನ್ನೊಂದು? ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಆನ್ಸರ್ ಮಾಡ್ತಾರೆ ನಿಮ್ಮ ಕ್ವಶನ್ಗೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಏನು ಹೇಳ್ತೇವೆ, ಅದೊಂದು ಫಸ್ಟಿಗೆ ಒಂದು ಮಾಡುವಂತ ಒಂದು ಪರೀಕ್ಷೆ. ಅದನ್ನು ಮಾಡಿದಾಗ ನಮಗೆ ಒಂದು ಐಡಿಯಾ ಬರ್ತದೆ, ಕಲ್ಲುಂಟಾ ಏನು ಎಲ್ಲಿದೆ ಅಂತ ಹೇಳ್ಕೊಂಡು. ಮತ್ತೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮುಂದಕ್ಕೆ ಏನಾದರೂ ಮಾಡಬೇಕು, ಇಲ್ಲ ನಮ್ಗೆ ಏನೋ ಡೌಟ್ ಬೇರೆ ಕಲ್ಲಿರ್ಬೋದು, ಇಲ್ಲ ಬೇರೆ ರೀತಿಯಲ್ಲಿ ಏನಾದರೂ ನಮಗೆ ಕನ್ಫರ್ಮೇಶನ್ ಬೇಕು ಅಂತ ಹೇಳಿದ್ರೆ CT ಸ್ಕ್ಯಾನ್ ಮಾಡ್ತೇವೆ. ಓಕೆ. ಸೊ ಹೀಗೆ ಮತ್ತೆ ಲಕ್ಷಣಗಳು ಹೇಳಿದ್ರಲ್ಲ ಸರ್ ಡಾಕ್ಟರ್, ಅಂದ್ರೆ ನೋವು ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ಗಳು, ರಕ್ತ ಬರುವಂತದ್ದು ಮೂತ್ರದಲ್ಲಿ, ಹೀಗೆ ಇನ್ಫೆಕ್ಷನ್ ಬಂದು ಚಳಿ ಜ್ವರ ಬರುವಂತದ್ದು, ಇದೆಲ್ಲ ಕೂಡ ಬರುವ ಸಾಧ್ಯತೆ ಇದೆ. ಸೊ ನಾನು ಹೇಳಿದಾಗೆ ಈಗ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಬರುವಂತದ್ದು, ಇಲ್ಲ ಮೂತ್ರಪಿಂಡದಲ್ಲೇ ಕ್ಯಾನ್ಸರ್ ಬರುವಂತದ್ದು ಕೂಡ ಹಲವಾರು ನಾವು ರಕ್ತ ಬರುವಂತದ್ದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಕ್ಯಾನ್ಸರ್ ಅಲ್ಲದೆ ಕಲ್ಲಲ್ಲಿ ಬರುವುದು ಅಂತ ಹೇಳಿದ್ರೆ ಒಳ್ಳೇದು. ರಕ್ತ ಕಲ್ಲಲ್ಲಿ ಬಂದ್ರೆ ತೊಂದರೆ ಇಲ್ಲ. ಅದು ಕ್ಯಾನ್ಸರ್ ಅಂತ ಹೇಳಿದ್ರೆ ಸ್ವಲ್ಪ ಅವರಿಗೆ ಟ್ರೀಟ್ಮೆಂಟ್ ಬೇರೆ ರೀತಿಯಲ್ಲಿ ಆಗ್ಬೇಕು. ಅದಕ್ಕೆ ಎಲ್ಲಕ್ಕಿಂತ ಮುಂತಾದದ್ದು ಅದಕ್ಕೆ ಫಾಲೋ ಅಪ್ ಮಾಡಬೇಕು. ಒಂದೇ ಈಗ ಕ್ಯಾನ್ಸರಿಗೆ ಜಾಸ್ತಿ ಸರಿ, ಕಲ್ಲಿಗೂ ಸ್ವಲ್ಪ ಮಟ್ಟಲ್ಲಿ ಹಾಗೆ ಪದೇ ಪದೇ ಬರ್ಲಿಕ್ಕೆ ಚಾನ್ಸಸ್ ಇದ್ದ ಕಾರಣ. ಇನ್ನೊಂದು ಪ್ರಶ್ನೆ ಡಾಕ್ಟರ್, ಈಗ ಹೆಂಗಸರಿಗೆ ಈ ತರ ಕಲ್ಲುಗಳು, ಈ ತರ ಬ್ಲೀಡ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಪ್ರೆಗ್ನೆನ್ಸಿಗೆ ಅವರು ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತಾ ಅಂತ?
ಕಲ್ಲು ಬಂದದ್ರಿಂದ ಅವರಿಗೆ ಪ್ರಾಬ್ಲಮ್ ಆಗುವುದಿಲ್ಲ. ಬಟ್ ಕಲ್ಲು ಬಂದು ಏನಾದರೂ ಬ್ಲಾಕ್ ಆಗಿ ತುಂಬ ಜಾಸ್ತಿ ಪೇನ್ ಬಂದಾಗ ಆ ಬಾಡಿ ರೆಸ್ಪಾಂಡ್ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ನಮಗೆ, ಒಂದು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ನಾವು ಮದ್ದಲ್ಲೇ ನೋಡೋದು ಪ್ರೆಗ್ನೆನ್ಸಿಯಲ್ಲಿ. ಮತ್ತೆ ಸೇಫ್ ಆಪರೇಷನ್ ಎಲ್ಲ ಮಾಡಿದರೆ, ಯಾವುದೇ ಆಪರೇಷನ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ವಿಚಾರ ಮಾಡ್ಕೊಂಡು ಮಾಡುವಂಥದ್ದು ಇದು ಮಾಡ್ತೇವೆ. ಯಾಕಂತ ಹೇಳಿದರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಎನೆಸ್ಥಿಷಿಯಾ ಕೊಡಬೇಕಾಗ್ತದೆ. ಆ ಎನೆಸ್ಥಿಷಿಯಾ ಕೊಡುವಾಗ ನಮ್ಮ ಮಗುವಿಗೆ ಹಾನಿ ಅಂತ ಆಗೋದು ಅದು ವಿಷಯ ಒಂದು ಇರ್ತದೆ, ಅದು ಜಾಸ್ತಿ ಇರುವುದಿಲ್ಲ. ಅಂದ್ರೆ ಗರ್ಭ ನಿಲ್ಲೋದಕ್ಕೆ ಏನಾದರೂ ಸಮಸ್ಯೆಗಳಾಗುತ್ತೆ? ಹೌದು ಹೌದು, ಅದೇ. ಸೊ ಅವರಿಗೆ ಎನೆಸ್ಥಿಷಿಯಾ ಕೊಡುವಾಗ ಒಮ್ಮೊಮ್ಮೆ ಗರ್ಭ ಜಾರ್ಲಿಕ್ಕೆ ಕೂಡ ಚಾನ್ಸಸ್ ಇರ್ತದೆ. ಸೊ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಯಾವುದೇ ಆಪರೇಷನ್ ಇರಲಿ, ಎಮರ್ಜೆನ್ಸಿ ಆಪರೇಷನ್ ಬಿಟ್ಟು ಆದಷ್ಟು ಅವಾಯ್ಡ್ ಮಾಡ್ತೇವೆ ನಾವು. ಆದಷ್ಟು ಮದ್ದಲ್ಲಿ, ನೋವಲ್ಲಿ. ಮತ್ತೆ ಆಗ್ಲೇ ನಾನು ಮರ್ತೋಯ್ತು ನನಗೆ ಹೇಳಲಿಕ್ಕೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಮೂತ್ರಕೋಶ, ಈ ಮೂತ್ರದ ಟ್ಯೂಬ್ ಯುರೆಟರ್ ಯಾವುದಿದೆ ಅದು ಕೂಡ ಸೈಜ್ ಸ್ವಲ್ಪ ದೊಡ್ಡದಾಗಿರ್ತದೆ. ಅದರ ಏನು ಅದು ಅಗಲ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಈ ಚಿಕ್ಕ ಚಿಕ್ಕ ಕಲ್ಲು ನಾರ್ಮಲ್ ಒಂದು 5-6 mm ಇದ್ದು ಆರಾಮದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಅದೇನು ತಡೆಗಟ್ಟುವ ಇದಿರುವುದಿಲ್ಲ. ಆದ್ರೂ ಕೂಡ ನಾವು ಆದಷ್ಟು ಮದ್ದಲ್ಲೇ ಟ್ರೈ ಮಾಡುವಂಥದ್ದು. ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೇವೆ ನಾವು, 12ರಿಂದ 24 ವಾರದ ಒಳಗೆ, ಅದು ಸ್ವಲ್ಪ ಸೇಫ್ ಪೀರಿಯಡ್ ಆಪರೇಷನ್ ಮಾಡ್ಲಿಕ್ಕೆ. ಹೌದು. ಸೊ ಅದರಲ್ಲೂ ನಾವು ಆದಷ್ಟು ಸ್ಟೆಂಟ್ ಹಾಕಿ ಬರುವಂಥದ್ದು, ಅಂದ್ರೆ ಬೇಗ ಆಪರೇಷನ್ ಮುಗಿಸಿ ಬರುವಂತ ಪ್ರೊಸೀಜರ್ ಮಾಡುವಂಥದ್ದು. ಸ್ಟೆಂಟ್ ಹಾಕಿ ಬರ್ತೇವೆ. ಇಲ್ಲ ತುಂಬಾ ಚಿಕ್ಕದ ಕಲ್ಲು ಅಂತ ಹೇಳಿದ್ರೆ ಅದನ್ನ ಹೊಡೆದು ತೆಗಿಲಿಕ್ಕೆ ಆದಷ್ಟು ನಾವು ಅವಾಯ್ಡ್ ಮಾಡ್ತೇವೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಗೆ ಈಗ ಮೂತ್ರಜನಕಾಂಗ ವ್ಯೂಹದಲ್ಲಿ ಕಾಣಿಸ್ಕೊಳ್ಳುವಂತ ಕ್ಯಾನ್ಸರ್ಗಳು ಯಾವುದೆಲ್ಲ ಇರುತ್ತೆ? ಸೊ ನಾನು ಆಗ್ಲೇ ಹೇಳಿದಾಗೆ ಮೂತ್ರಕೋಶ, ಮೂತ್ರಪಿಂಡ, ಮೂತ್ರಕೋಶದಿಂದ ಅಲ್ಲಿ ಬರುವ ಟ್ಯೂಬ್ ಯುರೆತ್ರ, ಮತ್ತೆ ಪ್ರಾಸ್ಟ್ರೇಟ್ ಅಂದ್ರೆ ವೇರ್ಯ ಗ್ರಂಥಿ ಗಂಡಸರಲ್ಲಿ, ಹಾಗೂ ಗಂಡಸರಲ್ಲಿ ಲಿಂಗ, ಮತ್ತೆ ಬೀಜ ಟೆಸ್ಟಿಸ್, ಈ ಎಲ್ಲಾ ಅಂಗಗಳಲ್ಲೂ ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ. ಅಂಡ್ ನಮ್ಮ ಇದರಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಮೂತ್ರಕೋಶದಲ್ಲಿ ಕ್ಯಾನ್ಸರ್ ಬರುವಂತದ್ದು ಚಾನ್ಸಸ್ ಜಾಸ್ತಿ, ಮತ್ತೆ ಮೂತ್ರ ಪಿಂಡದಲ್ಲಿ ಕಿಡ್ನಿ ಕ್ಯಾನ್ಸರ್ ಅಂತ ಏನ್ ಹೇಳ್ತೇವೆ ಅದು ಬರುವ ಚಾನ್ಸಸ್ ಜಾಸ್ತಿ. ಇದಕ್ಕೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಬಟ್ ಮೂತ್ರಕೋಶದಲ್ಲಿ ಬರುವಂತದ್ದು ಕ್ಯಾನ್ಸರ್ ಅಂತ ಹೇಳಿದ್ರೆ ಗೆಡ್ಡೆ ಆಗುವಂಥದ್ದು, ಎಲ್ಲ ಕಡೆಯಲ್ಲೂ ಗೆಡ್ಡೆ ಆಗುವಂಥದ್ದು. ಸೊ ಮೂತ್ರಕೋಶದಲ್ಲಿ ಗೆಡ್ಡೆ ಆದ ಕೂಡಲೇ ರಕ್ತ ಬರುವಂಥದ್ದು, ನೋವಿಲ್ಲದೆ ರಕ್ತ ಹೋಗುವಂಥದ್ದು, ರಕ್ತ ಗಟ್ಟಿ ಕೂಡ ಒಂದು ಇದು ಗಟ್ಟಿ ತರ. ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪುತ್ತೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಪದೇ ಪದೇ ಮೂತ್ರ ಕಲ್ಲು ಬರ್ತಾ ಇದೆ, ಅದಕ್ಕೇನು ಪರಿಹಾರ? ಹೌದು. ಸೊ ಮೂತ್ರ ನಿಮ್ಗೆ ಬೇರೆ ಏನಾದ್ರೂ ನಾನು ಹೇಳಿದಾಗೆ ಬ್ಲಾಕ್ ಇದ್ರೆ, ಒಂದು ನೀವು ನೀರೆಲ್ಲ ಎಷ್ಟು ಕುಡಿತೀರಿ ದಿವಸಕ್ಕೆ? ಅದೇ ಒಮ್ಮೊಮ್ಮೆ ಕುಡಿತೀನಿ, ಒಮ್ಮೊಮ್ಮೆ ನೀರು ಮರ್ತ ಹೋಗ್ತೀನಿ. ಇದು ಸಾಮಾನ್ಯವಾಗಿ ನಮ್ಗೆ ಸಿಗುವಂತ ರೆಸ್ಪಾನ್ಸ್ ಇದೆ. ನಾವು ಕೇಳಿದಾಗ ಎಲ್ರು ಹೇಳೋದಷ್ಟೇ, ಕುಡಿತೇವೆ ಅಂತ ಹೇಳಿ. ಬಂದಾಗ ಜಾಸ್ತಿ ಕುಡಿತೀವಿ, ಅದು ಕಲ್ಲು ನೋವಿಲ್ಲದಾಗ ಕಡಿಮೆ ಕುಡಿತಾ ಇದೆ. ಸಾಮಾನ್ಯವಾಗಿ ಆಗೋದು ಅದೇ. ನೀವು ಒಂದು ಬಾಟಲ್ ಇಟ್ಕೊಂಡು ನೀವು ಅದನ್ನು ಒಂದು ದಿವಸಕ್ಕೆ 2.5 ಲೀಟರ್ ಅಷ್ಟು ನೀರು ಮಿನಿಮಮ್ ನೀವು ಕುಡಿಲೇಬೇಕಾಗ್ತದೆ. ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಯಾವುದು ನಾವು ಹೇಳಿದೆವೋ ಅದನ್ನು ಸ್ವಲ್ಪ ಮಾಡ್ಕೊಳ್ಳಿ. ಮತ್ತೆ ಬ್ಲಾಕ್ ಇದೆಯಾ ಇಲ್ವಾ ಅಂತ ನಿಮ್ಮ ಡಾಕ್ಟ್ರಲ್ಲಿ ಆಲ್ರೆಡಿ ನಿಮ್ಗೆ ಪದೇ ಪದೇ ಕಲ್ಲಾಗಿದೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಯಾರೋ, ಅವ್ರ ಹತ್ರ ಹೋಗಿ ತೋರಿಸಿದ್ರೆ ಬ್ಲಾಕ್ ಏನಾದರೂ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದಿಲ್ಲದೆ ಕೂಡ ಪದೇ ಪದೇ ಆಗ್ತಾ ಉಂಟು ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಬಾರಿ ನಿಮ್ಗೆ ಕಲ್ಲಾದಾಗ ಆ ಕಲ್ಲನ್ನು ಅನಾಲಿಸಿಸ್ ಕಳಿಸಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ನೋಡಿ ಹೇಳ್ತಾರೆ ಯಾವ ರೀತಿ ಕಲ್ಲು ಅಂತ. ಅದರಿಂದಾಗಿ ನಮ್ಗೆ ಏನಾದರೂ ಸಿಗ್ಬೋದಾ ಕ್ಲೂ ಅಂತ ಹೇಳ್ಕೊಂಡು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮೆಟಬಾಲಿಕ್ ಇವ್ಯಾಲ್ಯೂಷನ್ ಅಂತ ಹೇಳ್ತೇವೆ. ಅದು ಸ್ವಲ್ಪ ತುಂಬ ಬೇರೆ ಬೇರೆ ರೀತಿಯ ಟೆಸ್ಟ್ ಇದ್ದಾವೆ. ರಕ್ತದ ಪರೀಕ್ಷೆ ಬೇರೆ ಬೇರೆ ರೀತಿಯದ್ದು, ಯೂರಿನಲ್ಲಿ ಬೇರೆ ಬೇರೆ ರೀತಿಯ ಪರೀಕ್ಷೆ ಎಲ್ಲ ಮಾಡ್ಕೊಂಡು ನಾವು ಕಂಡು ಹಿಡಿಲಿಕ್ಕೆ ನೋಡ್ತೇವೆ. ನಾನು ಆಗಲೇ ಹೇಳಿದಾಗೆ ಮಿನರಲ್ಸ್ ಬೇರೆ ಬೇರೆ ನಮ್ಮ ಬಾಡಿಯಲ್ಲಿ ಯಾವುದು ಹ್ಯಾಂಡಲ್ ಆಗ್ತದೆ, ಕ್ಯಾಲ್ಸಿಯಮ್, ಫಾಸ್ಫರಸ್, ಮೆಗ್ನೀಷಿಯಮ್, ಹಾಗೆ ಸೋಡಿಯಂ, ಅದು ಯೂರಿಯಾ ಇದೆಲ್ಲ, ಇದು ಯೂರಿಕ್ ಆ್ಯಸಿಡ್ ಯಾವುದಿದೆ ಇದನ್ನೆಲ್ಲ ಸ್ವಲ್ಪ ಅನಾಲಿಸಿಸ್ ಮಾಡಿ ನೋಡ್ತಾರೆ. ನಿಮ್ಮ
ಬಾಡಿ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಕ್ರಮೇಣದಲ್ಲಿ ಇದೆಯೋ, ಅದರಲ್ಲಿ ಅದನ್ನು ಹೊರಗೆ ಹಾಕಲಿಕ್ಕೆ ನಿಮ್ಮ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟೋ ಅದನ್ನೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಸಾಮಾನ್ಯ ರೀತಿಯಲ್ಲಿ ಇದೆಲ್ಲ ತುಂಬ ಟೆಸ್ಟ್ ಆಗ್ತದೆ ಮತ್ತು ಸ್ವಲ್ಪ ಖರ್ಚು ಸಹ ಆಗ್ತದೆ ಅಂತ ಹೇಳಿ ಸ್ವಲ್ಪ ಹಿಂಜರಿತಾರೆ ಪೇಷಂಟ್ಸ್, ಮಾಡಿಸೋದಿಲ್ಲ. ಬಟ್ ನೀವು ಆದಷ್ಟು ಆಹಾರದಲ್ಲಿ ಚೇಂಜಸ್ ಮಾಡಿ, ನೀರು ಒಳ್ಳೆ ರೀತಿ ಕುಡೀರಿ, ಮತ್ತು ಬ್ಲಾಕ್ ಎಲ್ಲಾದರೂ ಉಂಟಾ ಅಂತ ನೋಡಲಿ ನಿಮ್ಮ ಡಾಕ್ಟ್ರು. ಅಷ್ಟರಲ್ಲಿ ಸಾಮಾನ್ಯವಾಗಿ ನಮಗೆ ಒಂದು ಕಂಡುಹಿಡಿಲಿಕ್ಕೆ ಆಗ್ತದೆ ಏನು ಕಾರಣ ಪದೇ ಪದೇ ಆಗುವಂಥದ್ದು ಅಂತ ಹೇಳಿದರೆ. ಇದರಲ್ಲಿ ಯಾವುದೂ ಟೆಸ್ಟಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಬಾಡಿ ಪ್ರಕೃತಿ ಹಾಗೆ ಅಂತ ಹೇಳ್ಕೊಂಡು ನಾವು ಇದು ಮಾಡ್ತೇವೆ, ಕನ್ಕ್ಲೂಡ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಡಾಕ್ಟರ್ ಅಭಿಷೇಕ್ ಹೆಗ್ಡೆಯನ್ನ ಒಂದ್ಸಲ ಮೀಟ್ ಆಗೋದು ಬೆಟರ್ ಅಂತ ನಾನು ಹೇಳ್ತೀನಿ. ಅವ್ರು ಪುತ್ತೂರಲ್ಲೇ ನಿಮಗೆ ಸಿಗ್ತಾರೆ, ಹಾಗಾಗಿ ಅವರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹಾಗೆ ಸರ್, ಸೊ ಈ ಮೂತ್ರಕೋಶದ ಕ್ಯಾನ್ಸರ್ ಮತ್ತೆ ಕಿಡ್ನಿಯಲ್ಲೂ ಕೂಡ ಹಾಗೆ ಬಿನೈನ್ ಮತ್ತೆ ಮ್ಯಾಲಿಗ್ನೆಂಟ್ ಎರಡೂ ಇರ್ತದೆ. ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಎಲ್ಲ ಇದು ನಮಗೆ ಇದು ಏನು ಹಾನಿಕಾರಕ ಹಾಗಲ್ಲ. ಬಿನೈನ್ ಅಂತ ಹೇಳುವಂಥದ್ದು ಒಂದೇ ಸರಿ ಆಪರೇಷನ್, ನಾನು ಹೇಳಿದಾಗೆ ಒಂದೇ ಕಡೆ ಇರ್ತದೆ, ಅದು ಬೇರೆ ಕಡೆ ಹರಡ್ಲಿಕ್ಕೆ ಚಾನ್ಸಸ್ ಕಮ್ಮಿ ಇರ್ತದೆ, ಹೀಗಿರ್ತದೆ. ಮ್ಯಾಲಿಗ್ನೆಂಟ್ ಅಂತ ಹೇಳಿದ ಕೂಡಲೇ ಸ್ವಲ್ಪ ನಾವು ಚಿಂತಾಜನಕವಾಗುವಂಥದ್ದು, ಅಂದ್ರೆ ಹರಡ್ಲಿಕ್ಕೆ ಚಾನ್ಸಸ್ ಇರ್ತದೆ, ಪದೇ ಪದೇ ವಾಪಸ್ ಅದನ್ನ ತೆಗೆದ್ರೂ ಕೂಡ ವಾಪಸ್ ಬರುವ ಚಾನ್ಸಸ್ ಇರ್ತದೆ. ಇದು ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗ್ಬಿಡುತ್ತೆ? ಹೌದು. ಸೊ ಮೂತ್ರಕೋಶದಲ್ಲಿ ನಾನೀಗ ಮಾತಾಡುವಂಥದ್ದು ಮೂತ್ರಕೋಶದ ಕ್ಯಾನ್ಸರ್ ವಿಷಯ. ಸೊ ರಕ್ತ ಹೋಗುವಂಥದ್ದು ಇಲ್ಲ ರಕ್ತ ಗಟ್ಕೊಂಡು ಅದರ ಹೊರಗಡೆ ಬಂದು ಅದು ಕೂಡ ಬರುವಂಥದ್ದು ಇರ್ತದೆ. ಒಂದು ರೀತಿ ಕಲ್ಲಿನಾಗೆ ರಕ್ತ ಗಂಟಿನ ತರ ಹೋಗ್ಬೋದು ಮೂತ್ರದಲ್ಲಿ. ಇದು ಜಾಸ್ತಿ ಸರಿ ಸಿಂಪ್ಟಮ್ಸ್ ಬರೋದು ಹೀಗೆ. ಇಲ್ಲ ಅಂತ ಹೇಳಿದ್ರೆ ಮೂತ್ರದಲ್ಲಿ ಉರಿ ಹೋಗುವಂಥದ್ದು. ಸ್ವಲ್ಪ ಜನರಿಗೆ ಮೂತ್ರ ತುಂಬಾ ಉರಿ ಬರ್ತಾ ಇದೆ, ಯಾವಾಗ ನೋಡಿದ್ರು ಉರಿ ಬರ್ತದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ತದೆ. ಸ್ವಲ್ಪ ಜನರಿಗೆ ಅದು ಮೂತ್ರಕೋಶದಲ್ಲಿ ಎಲ್ಲಿ ಆ ಗೆಡ್ಡೆ ಆಗಿದೆ ಅದರ ಮೇಲೆ ಕೂಡ ಒಂದ್ ಸ್ವಲ್ಪ ಇರ್ತದೆ. ಕಿಡ್ನಿಗೆ ಊತ ಬಂತು ಅಂತ ಹೇಳಿದ್ರೆ, ಅಂದ್ರೆ ಆ ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಹೋಗುವ ಯುರೇಟರ್ ಇದು ಓಪನಿಂಗ್, ಯುರೇಟರಿಕ್ ಆರಿಫೈಸ್ ಅಂತ ಏನ್ ಹೇಳ್ತೇವೆ, ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಬಂದ್ರೆ ಮೂತ್ರ ಇಲ್ಲಿ ಮೇಲೆಗಡೆ ನೋವು ಬರುವಂತದ್ದು ಸೈಡ್ ಅಲ್ಲಿ, ಹಾಗೆ ಕೂಡ ಆಗುವ ಸಾಧ್ಯತೆ ಇದೆ. ಇದು ಲಕ್ಷಣಗಳು. ಬಟ್ ಜಾಸ್ತಿ ಸರಿ ಬರುವುದು ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಅಂತಾನೆ ಬರುವಂಥದ್ದು. ಇಲ್ಲ ಒಂದ್ ಸ್ವಲ್ಪ ಪೇಷಂಟ್ಸಿಗೆ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು ಕೂಡ ಬರ್ಲಿಕ್ಕೆ ಚಾನ್ಸಸ್ ಇದೆ. ಹೀಗೆ ಇದು ರೀತಿ ಕೂಡ ಕಂಡು ಬರ್ಬೋದು. ಬ್ಲಡ್ ಹೋಗುತ್ತಲ್ಲ ಅವಾಗ ಏನಾದ್ರು ಜೋರ್ ಪೇನ್ ಇರುತ್ತಾ, ಹೇಗೆ? ಪೇನ್ ಇರುವುದಿಲ್ಲ, ಜಾಸ್ತಿ ಸರಿ ಪೇನ್ ಇರುವುದಿಲ್ಲ. ಯಾಕಂದ್ರೆ ಇದು ರಕ್ತ ಯಾಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ಅಲ್ಲಿ ಗೆಡ್ಡೆ ಉಂಟು, ಆ ಗೆಡ್ಡೆಗೆ ಬ್ಲಡ್ ಸಪ್ಲೈ ಅಂದ್ರೆ ರಕ್ತ ಸಂಚಾರ ಜಾಸ್ತಿ ಇರ್ತದೆ, ಅದು ಹೊರಗೆ ಹರಿದು ಹೊರಗಡೆ ಹೋಗ್ತಾ ಇರ್ತದೆ. ಅದು ಇದಾಗಿ ಡ್ಯಾಮೇಜ್ ಆಗಿ ಮೂತ್ರ ಇದರಿಂದ ಹೊರಗಡೆ ಹೋಗ್ತಾ ಇರ್ತದೆ. ಈ ರೀತಿ ಕಂಡು ಬರುವಂತದ್ದು. ಇದಕ್ಕೂ ಕೂಡ ನಾನು ಹೇಳಿದಾಗೆ ನಾವು ಇದು ಮಾಡಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಯೇ ನೋಡ್ಬೇಕಾಗ್ತದೆ. ಸ್ವಲ್ಪ ಜನರಿಗೆ ತುಂಬಾ ದಿವಸ ಕಾದಿದ್ದಾರೆ, ತುಂಬಾ ತಿಂಗಳುಗಟ್ಟಲೆ ಅದನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದ್ರೆ ನಮ್ಗೆ, ಬಟ್ ಇದು ತುಂಬಾ ರೇರ್, ತುಂಬಾ ಕಮ್ಮಿ ಕಾಣಬರುವಂತದ್ದು. ನಾವು ಮುಟ್ಟಿದಾಗ ಹೊಟ್ಟೆಯಲ್ಲಿ ಗಡ್ಡೆ ತರ ಕಾಣ್ಬೋದು ನಮ್ಗೆ, ಹೊಟ್ಟೆ ಕೆಳಗೆ ಕಿಬ್ಬೊಟ್ಟಿನಿಂದ ಕೆಳಗೆ ನಾವು ಕೈ ಹಾಕಿದಾಗ ಗಡ್ಡೆ ತರ ಕಾಣ್ಬೋದು. ಬಟ್ ಈ ಸ್ಟೇಜ್ ಅಲ್ಲಿ ಬರುವಂತ ಪೇಷಂಟ್ಸ್ ತುಂಬಾ ಕಡಿಮೆ ಈಗ. ಯಾಕಂದ್ರೆ ಹೋದ ಕೂಡಲೇ ಈಗ ಸಾಮಾನ್ಯವಾಗಿ ರೀತಿಯಲ್ಲಿ ಎಲ್ರಿಗೂ ಸ್ಕ್ಯಾನಿಂಗ್ ದೊರಕಲಿಕ್ಕೆ ಶುರು ಆಗಿದೆ, ಎಲ್ರಿಗೂ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಏನ್ ಕಷ್ಟ ಆಗುದಿಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿ ಬೇಗ ಗೊತ್ತಾಗ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಗೊತ್ತಾಗ್ತದೆ. ಅದ್ರಲ್ಲಿಯೂ ಕೂಡ ಮತ್ತೆ ನಾನು ಹೇಳಿದಾಗ ಆಪರೇಷನ್ ಏನಾದ್ರು ಪ್ಲಾನ್ ಮಾಡ್ಬೇಕಾದ್ರೆ CT ಸ್ಕ್ಯಾನ್ ಮದ್ದು ಕೊಟ್ಟು ಇದಕ್ಕೆ CT ಸ್ಕ್ಯಾನ್ ಮಾಡ್ತೇವೆ ನಾವು, ಆಗ ನಮ್ಗೆ ಗೊತ್ತಾಗ್ತದೆ. ಬಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲೂ ಗೆಡ್ಡೆ ಇದ್ರೆ ಗೊತ್ತಾಗ್ತದೆ. ಅದನ್ನ ನಾವು ಕ್ಯಾಮರಾ ಹಾಕಿ ತೆಗಿಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಕ್ಯಾನ್ಸರಿಗೆ, ಈ ಕಿಡ್ನಿ ಕ್ಯಾನ್ಸರ್ಗೆ ಬಯಾಪ್ಸಿ ಮಾಡಬೇಕು ಅಂತ ಅಗತ್ಯ ಇಲ್ಲ. ಬಟ್ ಈ ಕ್ಯಾನ್ಸರ್ ಮೂತ್ರಕೋಶದ ಕ್ಯಾನ್ಸರಿಗೆ ನಾವು ಕ್ಯಾಮ್ರಾ ಹಾಕಿ TURBT ಅಂತ ಹೇಳ್ತೇವೆ, ಟ್ರಾನ್ಸ್ಯುರೆಥ್ರಲ್ ರಿಸೆಕ್ಷನ್ ಆಫ್ ಬ್ಲಾಡರ್ ಟ್ಯೂಮರ್ ಅಂತ ಹೇಳಿ. ಅದು ಬ್ಲಾಡರ್ ಟ್ಯೂಮರ್ ಅಲ್ಲ, ಗಡ್ಡೆಯನ್ನು. ಸೊ ಅದನ್ನು ಆದಷ್ಟು ಪೂರ್ತಿ ತೆಗೆದು ಬಯಾಪ್ಸಿಗೆ ನಾವು ಪೆಥಾಲಜಿ ಅಂದ್ರೆ ಪೆಥಾಲಜಿಸ್ಟ್ ಬಯಾಪ್ಸಿ ನೋಡಿ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಅದನ್ನು ನೋಡಿ ನಿಮ್ಗೆ ಯಾವ ಟೈಪ್ ಇದ್ದು ಕ್ಯಾನ್ಸರ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಲ್ಲಿ ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳಿದಾಗ ಮೂತ್ರಕೋಶದಲ್ಲಿ ನಾವು ಮಾಂಸಖಂಡ ಅಂತ ಏನು ಹೇಳ್ತೇವೆ, ಅದು ಅಲ್ಲಿ ತನಕ ಹರಡಿದ್ಯಾ ಇಲ್ಲ ಅಲ್ಲಿಂದ ಮುಂಚೆ ಇದೆಯಾ ಅಂತ ಹೇಳಿ ನಾವೊಂದು ಡಿವಿಷನ್ ಮಾಡ್ತೇವೆ. ಅದರ ಮೇಲೆ ಅವರ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂದ್ರೆ ಮೂತ್ರಪಿಂಡದ್ದು ಮೂತ್ರಕೋಶದ್ದು ಮಾಂಸಖಂಡಕ್ಕೆ ಹರಡಿದ್ರೆ ಸ್ವಲ್ಪ ಜಾಸ್ತಿ ಮಟ್ಟಿನ ಕ್ಯಾನ್ಸರ್, ಅದಕ್ಕೆ ದೊಡ್ಡ ಆಪರೇಷನ್ ಬೇಕಾಗ್ಬೋದು, ಮೂತ್ರಕೋಶ ಪೂರ್ತಿ ತೆಗೆಯುವಂಥದ್ದು, ಇಲ್ಲ ಕೀಮೊಥೆರಪಿ, ರೇಡಿಯೇಷನ್ ಅದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕಾಗ್ಬೋದು. ಗುಣಮುಖರವಾಗಿ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಈ ಕ್ಯಾನ್ಸರ್ಗಳು ಒಂದ್ಸರಿ ಬಂದ ಕೂಡಲೇ ಫಾಲೋ ಅಪ್ ಏನ್ ಹೇಳ್ತೇವೆ ನಾವು,
ಅಂದ್ರೆ ಒಂದ್ಸರಿ ಈ ನಮ್ಮ ಅಪೆಂಡಿಕ್ಸ್ ಇಲ್ಲ ಗಾಲ್ ಬ್ಲಾಡರ್ ಆಯ್ತು, ಸ್ಟೋನ್ ಆಯ್ತು, ಆಪರೇಷನ್ ಆಯ್ತು, ಹೋಗಿ ಬಂದೆವು, ನಾವು ಮತ್ತೆ ಹೋಗ್ಲಿಕ್ಕಿಲ್ಲ, ಹಾಗೆ ಇರುವುದಿಲ್ಲ. ಈ ಕ್ಯಾನ್ಸರ್ಗಳು ಯಾವುದೇ ನಮ್ಮ ಬಾಡಿಯಲ್ಲಿ ಎಲ್ಲಿ ಕೂಡ ಕ್ಯಾನ್ಸರ್ ಆದ್ರೂ ಹಾಗೆ ಪದೇ ಪದೇ ಅದು ಫಾಲೋ ಅಪ್ ಮಾಡಬೇಕಾಗ್ತದೆ. 5 ವರ್ಷ ತನಕ ಯಾವುದೇ ಕ್ಯಾನ್ಸರ್ ಇದ್ರೂ ವಾಪಸ್ ಬರ್ಲಿಕ್ಕೆ, ಅದು ಪುನಃ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಈಗ ಕಿಡ್ನಿ ರೈಟ್ ಒಂದ್ ಸೈಡ್ ಕಿಡ್ನಿಯಲ್ಲಿ ಏನಾದ್ರೂ ಇದಾಗಿ ಅದನ್ನ ಕಿಡ್ನಿನೇ ತೆಗೆದ್ರೆ ಅದೊಂದು ರೀತಿ ಬೇರೆ. ಬಟ್ ಆದ್ರೂ ಅದು ಯಾಕಂದ್ರೆ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಅದಕ್ಕೆ ರಕ್ತ ಸಂಚಾರ ಉಂಟು. ರಕ್ತ ನಮ್ಮ ದೇಹದಲ್ಲಿ ರಕ್ತ ಹೇಗೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಅದೇ ರಕ್ತ ಹರಡ್ತದೆ, ಇದು ಹೋಗ್ತದೆ, ಅದು ತಗೊಂಡು ಹೋಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಮೆಟಾಸ್ಟಾಸಿಸ್ ಅಂತ ಏನ್ ಹೇಳ್ತೇವೆ, ಮೈಕ್ರೋಸ್ಕೋಪಿಕ್ ಮೆಟಾಸ್ಟಾಸಿಸ್ ಏನ್ ಹೇಳ್ತೇವೆ, ಅದು ನಾವು ಯಾವುದೇ ಸ್ಕ್ಯಾನ್ ಮಾಡಿದ್ರು ಕೂಡ ಒಮ್ಮೊಮ್ಮೆ ಅದು ಕಂಡು ಬರುವುದಿಲ್ಲ. ಒಂದ್ ಸ್ವಲ್ಪ ಕ್ರಮೇಣವಾಗಿ 5 ವರ್ಷ ನಾನು ಏನ್ ಹೇಳಿದ್ನೋ 5 ವರ್ಷದಲ್ಲಿ ಜಾಸ್ತಿ ಚಾನ್ಸ್ ವಾಪಸ್ ಅದೇ ಕ್ಯಾನ್ಸರ್ ಬರ್ಲಿಕ್ಕೆ, ನಮ್ಮ ಬಾಡಿ ದೇಹದಲ್ಲಿ ಯಾವುದೇ ಕ್ಯಾನ್ಸರ್ ಇದ್ರೂ ಕೂಡ. ಸೊ ಅದಕ್ಕೆ ನಾವು ಒಂದು ಫಾಲೋ ಅಪ್ ಅಂತ ಯಾವ್ದು ಹೇಳ್ತೇವೋ, ಆಪರೇಷನ್ ಆದ್ಮೇಲೆ ಕೂಡ ಚೆಕಪ್ಗೆ ಬಂದು ಹೋಗಿ ಒಂದು ಬೇಸಿಕ್ ಟೆಸ್ಟ್ ಯಾವ್ದಾದ್ರು ಮಾಡ್ಬೇಕಾಗ್ಬೋದು, ಇಲ್ಲ ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದಾಗ್ಬೋದು, ಒಂದು 6 ತಿಂಗಳಿಗೆ ಒಂದ್ಸರಿ ಹಾಗೆ ಅದು ಮಾಡಿಸೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಈ ವಿಷಯದಲ್ಲಿ. ಮತ್ತೆ ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಜಾಸ್ತಿ 70% ಅಂತ ಏನು ಹೇಳ್ತೇವೆ ನಾವು, ಅದು ಮಾಂಸಖಂಡಕ್ಕೆ ಹರಡದೇ ಇರುವಂಥದ್ದು ಕ್ಯಾನ್ಸರ್. ಅಂದ್ರೆ ಎಂಡೋಸ್ಕೋಪಿಕಲಿ ಟ್ರೀಟ್ಮೆಂಟ್, ಕ್ಯಾಮ್ರಾ ಹಾಕಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ದೊಡ್ಡ ಆಪರೇಷನ್ ಏನ್ ಬೇಕು ಅಂತ ಇರೋದಿಲ್ಲ, ಕೀಮೋಥೆರಪಿ ಬೇಕಾಗುವ ಚಾನ್ಸಸ್ ತುಂಬಾ ಕಮ್ಮಿ, ರೇಡಿಯೇಷನ್ ಕೂಡ ಆದಷ್ಟು ಕಮ್ಮಿ ಚಾನ್ಸಸ್ ಇರುವುದು. ಅದೇ ಈ ಮಾಂಸಖಂಡಕ್ಕೆ ಹರಡದೇ ಇರುವಂತ ಕ್ಯಾನ್ಸರಿಗೆ ಈ ಕ್ಯಾಮ್ರಾ ಹಾಕಿ ಪದೇ ಪದೇ ಕ್ಯಾಮ್ರಾ ಹಾಕ್ಬೇಕಾಗ್ಬಹುದು. ಅಂದ್ರೆ ಕ್ಯಾಮ್ರಾ ಹಾಕಿ ನಾವು ಒಂದ್ಸರಿ ಬಯಾಪ್ಸಿ ತೆಗೆದು ಕಳಿಸಿದೆವು, ಒಂದ್ಸರಿ ಗೊತ್ತಾಯ್ತು ನಮ್ಗೆ ಏನು ಅಂತ, ಮತ್ತೆ 6 ವಾರದಲ್ಲಿ ಒಂದೊಂದ್ಸರಿ ವಾಪಸ್ ನಾವು ಕ್ಯಾಮ್ರಾ ಹಾಕಿ ನೋಡ್ತೇವೆ, ಅಂದ್ರೆ ಅದು ವಾಪಸ್ ಬಂದಿದೆಯಾ. ಮತ್ತೆ ಉಳಿದು ಹೋಗಿರುವಂತದ್ದು ಸಾಮಾನ್ಯವಾಗಿ ಕಂಡು ಬರುವುದಿಲ್ಲ, 6 ವಾರದಲ್ಲಿ ಪುನಃ ವಾಪಸ್ ಗ್ರೋ ಆಗ್ತದೆ. ಅದು ಮತ್ತೆ ಮಾಂಸಖಂಡಕ್ಕೆ ಹರಡುವಂತ ಚಾನ್ಸಸ್ ಇರ್ತದಾ ಅಂತ ನೋಡ್ಲಿಕ್ಕೆ ವಾಪಸ್ ನಾವು ಬಾಯಾಪ್ಸಿ ನೋಡಿ ನೋಡ್ತೇವೆ. ಅಂದ್ರೆ ಯಾಕಂದ್ರೆ ಈ ಫಸ್ಟಿಗೆ ನಾವು ಏನೇನು ಮಾಡ್ತೇವೋ ಕ್ಯಾಮ್ರಾ ಹಾಕಿ ನೋಡಿ ಮತ್ತೆ ಅದನ್ನ ಸ್ಟೇಜ್ ಮಾಡಲು ಯಾವ ಪ್ರಕ್ರಿಯೆ ನಾವು ಮಾಡ್ತೇವೋ ಅದು ತುಂಬಾ ಮುಖ್ಯವಾದಂಥದ್ದು. ಅದು ನಮ್ಗೆ ನಾವು ಮುಂಚೆ ಟ್ರೀಟ್ಮೆಂಟ್ ಮಾಡುವಂಥದ್ದು, ಈ ಟ್ರೀಟ್ಮೆಂಟ್ ನಾವು ಏನು ಕೊಡ್ತೇವೆ ಯಾವ ಸ್ಟೇಜ್ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೋ ಅದರ ಮೇಲೆಯೇ ನಾವು ಮುಂದೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ನಾನು ಹೇಳಿದಾಗೆ 70% ಚಾನ್ಸಸ್ ಮೂತ್ರದ ಕೋಶದ್ದು ಮಾಂಸಖಂಡಕ್ಕೆ ಹರಡದೇ ಇರುವಂತದ್ರಿಂದ ಕ್ಯಾಮ್ರಾದಲ್ಲಿ ಆಪರೇಷನ್ ಮಾಡಿ ಕ್ಯಾಮ್ರಾ ಹಾಕಿ ನೋಡಿ, ಮತ್ತೆ BCG ಅಂತ ಏನ್ ಹೇಳ್ತೇವೆ ನಾವು, ಮಕ್ಕಳಿಗೆ ಯಾವ BCG TB ಇದಕ್ಕೆ ಕೊಡ್ತಾರೋ ಅಂತದ್ದೇ BCG ಟ್ರೀಟ್ಮೆಂಟ್ ಇದಕ್ಕೆ ಕೂಡ ಉಂಟು. ಮೂತ್ರಕೋಶದ ಕ್ಯಾನ್ಸರಿಗೆ ಕೂಡ ಯೂಸ್ ಆಗ್ತದೆ, ಅದು ಇಮ್ಯುನೋಥೆರಪಿ ಅಂತ ಏನು ಹೇಳ್ತೇವೆ, ಅದನ್ನು ಕೊಟ್ಟು ಕೂಡ ನಾವು ಟ್ರೀಟ್ಮೆಂಟ್ ಹಲವಾರು ಇದಕ್ಕೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಪದೇ ಪದೇ ಒಂದು ಎಂತ ಆಗ್ತದೆ ಅಂತ ಹೇಳಿದ್ರೆ ಪದೇ ಪದೇ ಕ್ಯಾಮ್ರಾ ಹಾಕಿ ನಾವು ಆಪರೇಷನ್ ಮಾಡಿದೆವು ಆದ್ರೂ ಬರ್ತಾ ಉಂಟು, ಇಲ್ಲ ತುಂಬಾ ಜಾಗದಲ್ಲಿ ಬೇರೆ ಬೇರೆ ಹೊಸ ಜಾಗದಲ್ಲಿ ಕ್ಯಾನ್ಸರ್ ಮೂತ್ರಕೋಶದಲ್ಲಿ ಹುಟ್ಟಿಕೊಳ್ತಾ ಉಂಟು, ಈಗ ನಾನು ಏನು ಹೇಳಿದೆ BCG ಅಂತ ಏನು ಹೇಳಿದೆ, ಆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ವಾಪಸ್ ಬರ್ತಾ ಉಂಟು ಅಂತ ಹೇಳಿದೆ, ಆಗ ನಾವು ಮೂತ್ರಕೋಶ ಪೂರ್ತಿ ತೆಗಿಬೇಕು ಅಂತ ಹೇಳ್ತೇವೆ. ರಾಡಿಕಲ್ ಸಿಸ್ಟೆಕ್ಟಮಿ ಅಂತ ಏನು ಹೇಳ್ತೇವೆ ಅದನ್ನು ನಾವು ಮಾಡಬೇಕಾಗ್ತದೆ. ಆಗ ನಾವು ಮೂತ್ರಕೋಶ ಮತ್ತೆ ಗಂಡಸರಲ್ಲಿ ನಾವು ಪ್ರಾಸ್ಟೇಟ್ ವೀರ್ಯ ಗ್ರಂಥಿಯನ್ನು ತೆಗೆದು ಜಠರದ ಒಂದು ಭಾಗವನ್ನು ಯೂರೆಟರ್ಸ್ ಏನಿದೆ ಮೂತ್ರ ಪಿಂಡದಿಂದ ಬರುವ ಟ್ಯೂಬ್ ಅನ್ನು ಜೋಡಿಸಿ ಅದನ್ನು ಹೊರಗೆ ಬ್ಯಾಗ್ ಅಲ್ಲಿ ಮೂತ್ರ ಬರುವ ಹಾಗೆ ಮಾಡಿಕೊಡ್ಬೇಕಾಗ್ತದೆ. ಸ್ವಲ್ಪ ದೊಡ್ಡ ಮಟ್ಟಿನ ಆಪರೇಷನ್ ಅದು. ಮತ್ತೆ ಅಂದ್ರೆ ನಮ್ಮ ರೋಗಿಗಳಿಗೆ ಅರ್ಥ ಆಗಬೇಕು ಈ ಹೇಗೆ ಮತ್ತೆ ಯಾಕಂದ್ರೆ ಒಂದು ಸರಿ ನಾನು ಹೇಳಿದಾಗೆ ಅಪೆಂಡಿಕ್ಸ್ ಗಾಲ್ ಬ್ಲಾಡರ್ ತೆಗೆದು ಹೊರಗೇನು ಗೊತ್ತಾಗುವುದಿಲ್ಲ, ಹಾಗೆ ಇರುವುದಿಲ್ಲ ಈ ದೊಡ್ಡ ಆಪರೇಷನ್ ಆದವರಿಗೆ. ಚಿಕ್ಕ ಆಪರೇಷನ್ ನಾವು ಬರೀ ಕ್ಯಾಮ್ರಾ ಹಾಕಿ TURBT ಏನು ಹೇಳಿದೆವು ಅದು ಮಾಡಿ ಒಂದೇ ಸಿಟಿ ಒಂದೊಂದು ಸ್ವಲ್ಪ ಪೇಷಂಟ್ಸ್ಗೆ 1-2 ಬಾರಿ ಹಾಗೆ ಮಾಡಿದಾಗ ಮತ್ತೆ ಬರುವುದಿಲ್ಲ. ಅಂತ ಪೇಷಂಟ್ಸ್ಗೆ ಏನು ಗೊತ್ತಾಗುದಿಲ್ಲ, ಹೊರಗಡೆ ಏನು ಗೊತ್ತಾಗುದಿಲ್ಲ, ಯಾವುದೇ ರೀತಿಯ ಏನು ಗೊತ್ತಾಗುದಿಲ್ಲ ಯಾರಿಗೂ ಹೀಗೆ ಏನಾಗಿದೆ ಅಂತ. ಅವರಿಗೂ ಅವರ ದಿವಸದ ಕೆಲಸ ಮಾಡುವಾಗ ಏನು ಗೊತ್ತಾಗುದಿಲ್ಲ. ಇದರಲ್ಲಿ ಕೂಡ ರಾಡಿಕಲ್ ಸಿಸ್ಟೆಕ್ಟಮಿ ಏನು ಹೇಳಿದೆ ಅದಾದ್ಮೇಲೆ ಕೂಡ ಆಪರೇಷನ್ ಒಂದ್ ಸ್ವಲ್ಪ ದಿವಸ ಬೇಕು, ಚೇತರಿಸಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ, 1-3 ವಾರನೋ 1 ತಿಂಗಳು ಏನಾದ್ರೂ ಬೇಕಾಗ್ತದೆ. ಮತ್ತೆ ವಾಪಸ್ ಅವರ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಆಗದೇ ಇರುವಂತದ್ದು ಏನಿಲ್ಲ, ಬಟ್ ಸ್ವಲ್ಪ ಕೇರ್ ಬೇಕಾಗ್ತದೆ. ಬ್ಯಾಗ್ ಇರ್ತದೆ, ಮೂತ್ರ ಎಲ್ಲ ಬ್ಯಾಗಲ್ಲಿ ಹೋಗ್ತಾ ಇರ್ತದೆ, ಅದಕ್ಕೆ ಯಾವ ರೀತಿ ಕೇರ್ ತಗೊಳ್ಬೇಕು ಅದು ಸ್ವಲ್ಪ ಹೇಳಿಕೊಡ್ತೇವೆ. ಅದೆಲ್ಲ ಸ್ವಲ್ಪ ದೊಡ್ಡ ಆಪರೇಷನ್ ಮತ್ತೆ ಮೇಜರ್ ಕೀಮೋಥೆರಪಿ ರೇಡಿಯೇಷನ್ ಬೇಕಾಗುವಂತದ್ದನ್ನೆಲ್ಲ ನೋಡ್ಕೊಂಡು ಒಂದು ರೇಡಿಯೇಷನ್ ಆನ್ಕಾಲಜಿಸ್ಟ್ ಏನ್ ಹೇಳ್ತೇವೆ, ಮೆಡಿಕಲ್ ಆನ್ಕಾಲಜಿಸ್ಟ್ ಏನ್ ಹೇಳ್ತೇವೆ, ಅವ್ರನ್ನೆಲ್ಲ ನಾವು ಒಟ್ಟು ಸೇರಿಸಿ ಮಾಡುವಂತ ಟ್ರೀಟ್ಮೆಂಟ್ ಮಾಡುವಂತ ಸ್ಟೇಜ್ ಮೇಲೆ ಡಿಪೆಂಡ್ ಅಂತ. ಹೌದು, ಸ್ಟೇಜ್ ಮಾಡ್ತೇವೆ ನಾವು. ನಾನು ಹೇಳಿದಾಗೆ ನಾವು ಯಾವ್ದು ಶ್ವಾಸಕೋಶಕ್ಕೆ ಏನಾದ್ರೂ ಹರಡಿದ್ಯಾ, ಬೇರೆ ಕಡೆ ಹೊಟ್ಟೆಯಲ್ಲೇ ಬೇರೆ ಕಡೆ ಎಲ್ಲಾದ್ರೂ ಹರಡಿದ್ಯಾ ಅಂತ ನಾವು CT ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡಿ ನೋಡ್ತೇವೆ. ನೋಡ್ಕೊಂಡು ಇಲ್ಲ ಅದ್ರ ಮೇಲೆ ಮತ್ತೆ ಮುಂದೆ ಟ್ರೀಟ್ಮೆಂಟ್. ಹರಡಿದೆ ಅಂತ ಒಂದು ಲೆಕ್ಕ ಏನಾದ್ರೂ ಗೊತ್ತಾದ್ರೆ ಭಾರಿ ಅದಕ್ಕೆ ದೊಡ್ಡ ತುಂಬಾ ಹರಡಿದೆ ಜಾಸ್ತಿ ಇದಕ್ಕೆ ಮಾಡ್ಲಿಕ್ಕೆ
ಆಗೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಆಪರೇಷನ್ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ಪ್ಯಾಲಿಯೇಟಿವ್ ಏನು ಹೇಳ್ತೇವೆ, ಆದಷ್ಟು ಅವರಿಗೆ ಎಷ್ಟು ದಿವಸ ಇದ್ದಾರೆ ಆದಷ್ಟು ಅವರಿಗೆ ಅನುಕೂಲವಾಗಿ ಮಾಡಿಕೊಡುವ ತರ ಟ್ರೀಟ್ಮೆಂಟ್ ಆಗ್ತದೆ. ತುಂಬಾ ಹರಡಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ದೊಡ್ಡ ಆಪರೇಷನ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಕೀಮೊಥೆರಪಿ ಇಲ್ಲ, ರೇಡಿಯೇಷನ್ ಸೆಕೆಂಡ್ ಸ್ಟೇಜ್ ಎಲ್ಲ ಆರಾಮಾಗಿ ಗುಣ. ಹೌದು, ಲೋ ಗ್ರೇಡ್ ಅಂತ ಏನ್ ಹೇಳ್ತೇವೆ, ಲೋ ಗ್ರೇಡ್ ಟ್ಯೂಮರ್ಸ್, ಹೈ ಗ್ರೇಡ್ ಅಂಡ್ 1 or 2 ಫಸ್ಟ್ or ಸೆಕೆಂಡ್ ಸ್ಟೇಜ್ ಅಂತ ಎಲ್ಲ ಹೇಳುವಂಥದ್ದು ಆದಷ್ಟು ಈ ಕ್ಯಾಮ್ರಾದಲ್ಲೇ ಆಗುವಂಥದ್ದು ಆಪರೇಷನ್ ಮಾಡುವಂಥದ್ದು. ಓಕೆ ಓಕೆ ಓಕೆ. ಅಂದ್ರೆ ಈ ಡಾಕ್ಟರ್, ಈ ಕ್ಯಾನ್ಸರ್ ಒಂದು ಹುಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಸೊ ಈ ಜಾಸ್ತಿ ನಾವು ನೋಡುವಂಥದ್ದು ಅಂತ ಹೇಳಿದ್ರೆ ಬೀಡಿ ಇಲ್ಲ ಸಿಗರೆಟ್ ಸೇದುವುದರಿಂದ ಈ ಕ್ಯಾನ್ಸರ್ ಬರುವಂಥದ್ದು, ಮೂತ್ರಕೋಶದ ಕ್ಯಾನ್ಸರ್. ಮತ್ತೆ ಒಂದು ಮೇಜರ್ ಇದು ಪಾಲ್ ಬರುವಂಥದ್ದು ಇದರಿಂದಾನೆ, ಸ್ಮೋಕಿಂಗ್ ನಾವು ಏನ್ ಹೇಳ್ತೇವೆ ಅದರಿಂದ ಬರುವಂಥದ್ದು. ಇನ್ನೊಂದು ಈ ಟೆಕ್ಸ್ಟೈಲ್ ಇಲ್ಲ ಪೇಂಟ್ ಇಂಡಸ್ಟ್ರಿಯಲ್ಲಿ, ರಬ್ಬರ್ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡುವ ತುಂಬಾ ವರ್ಷಗಳಿಂದ ವರ್ಕ್ ಮಾಡುವ ಅವರಿಗೂ ಕೂಡ ಹೀಗೆ ಕೆಮಿಕಲ್ಸ್ ಏನ್ ಹ್ಯಾಂಡಲ್ ಮಾಡ್ತಾರೆ ಅದರಿಂದ ಅವರಿಗೂ ಕೂಡ ಒಂದ್ ಸ್ವಲ್ಪ ಅನಿಲಿನ್ ಡೈಸ್ ಅಂತ ಎಲ್ಲ ಹೇಳ್ತೇವೆ, ಇದರಿಂದಾಗಿ ಎಲ್ಲ ಕ್ಯಾನ್ಸರ್, ಮೂತ್ರಕೋಶದ್ದು ಕ್ಯಾನ್ಸರ್ ಬರುವ ಚಾನ್ಸಸ್ ಇರ್ತದೆ. ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್, ಮತ್ತೆ ಜೆನೆಟಿಕ್ ಇದು ಪಾರ್ಟ್ ಒಂದ್ ಸ್ವಲ್ಪ ನಮ್ಮ ಹುಟ್ಟಿದ್ರಿಂದ ನಮ್ಮ ಜೀನ್ಸ್ ಅಲ್ಲಿ ಇರುವಂತದ್ದು ಕೂಡ ಇರ್ತದೆ. ಬಟ್ ತುಂಬಾ ಜಾಸ್ತಿ ಅಂದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಈ ನಾವು ಸ್ಮೋಕಿಂಗ್ ಏನ್ ಹೇಳ್ತೇವೆ, ಸಿಗರೆಟ್, ಬೀಡಿ ಸಿಗರೆಟ್ ಸೇದುವುದರಿಂದನೇ ಬರುವಂತದ್ದು. ಕಿಡ್ನಿ ಕ್ಯಾನ್ಸರಿಗೂ ಕೂಡ ಹಾಗೆ ತುಂಬ ಜಾಸ್ತಿ ಒಂದು ಸ್ವಲ್ಪ ನಾವು ಸ್ಮೋಕಿಂಗ್ ಒಂದು ಕೂಡ ಇದೆ, ಮತ್ತು ಜೆನೆಟಿಕ್ ನಾವು ಇದಿರ್ತದೆ, ಮತ್ತು ಸಿಂಡ್ರೋಮ್ಸ್ ಸ್ವಲ್ಪ ಇದ್ದಾವೆ. ಅಂದರೆ ಅಂತ ಹೇಳಿದರೆ ನಮಗೆ ಜೆನೆಟಿಕ್ ರಿಸ್ಕ್ ಇದ್ದ ಕಾರಣದಿಂದ ಆಂಜಿಯೋಮಯೋಲೈಪೋಮಾ ಅಂತ ಇರ್ಬೋದು, ಇಲ್ಲ ಬರ್ಟ್ ಹಾಗ್ಡುಬೆ ಸಿಂಡ್ರೋಮ್, ಬೇರೆ ಬೇರೆ ಒಂದು ಸ್ವಲ್ಪ ಸಿಂಡ್ರೋಮ್ಸ್ ಇದೆ, ಕೌಡೆನ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತೇವೆ, ಅದರಿಂದಾಗಿ ಬರುವ ಚಾನ್ಸಸ್ ಇರ್ತದೆ ಕಿಡ್ನಿ ಕ್ಯಾನ್ಸರಿಗೆ. ಬಟ್ ಬಿಡಿ ಸಿಗರೆಟ್ ಸೇದುವುದರಿಂದ ಜಾಸ್ತಿ ರಿಸ್ಕ್ ಇರುವಂಥದ್ದು. ಓಕೆ, ಅಂದರೆ ಇದು ಮೊದಲನೇ ಹಂತದಲ್ಲೇ ಇರುವಾಗ ಅಂತ ಸಿಂಪ್ಟಮ್ಸ್ಗಳನ್ನ ಏನಾದರೂ ತೋರಿಸ್ಕೊಳ್ಳೋದಿಲ್ಲ ಸರ್? ಪೇಯ್ನ್ ಆ ಥರದ್ದೇನು? ನೋವು ಬಂದಾಗ ಪೇಷಂಟ್ಸ್ ಸ್ವಲ್ಪ ಇದು ಮಾಡ್ತಾರೆ, ಅಂದ್ರೆ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ರಕ್ತ ಬಂದ್ರೆ ಸ್ವಲ್ಪ ಭಯ ಆಗ್ತದೆ, ಭಯ ಆದವ್ರು ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನೋ ನೋಡುದಿಲ್ಲ, ತುಂಬಾ ಜನ ಮೂತ್ರ ಯಾವ ಕಲರ್ ಹೋಗ್ತಾ ಉಂಟು, ಏನು ಹೋಗ್ತಾ ಉಂಟು ನೋಡುದಿಲ್ಲ, ಮಾಡ್ಕೊಂಡು ಬರುದು ಅಂತ ಆಗ್ತದೆ. ಆಗ ನೋಡಿದಾಗ ಯಾವತ್ತಾದ್ರೂ ಸಡನ್ ಗೊತ್ತಾಗಿ ಬರುವಂತವ್ರು ಸ್ವಲ್ಪ ಜನ ಇದ್ದಾರೆ. ಬಟ್ ತುಂಬಾ ಟೈಮಲ್ಲಿ ಅದೇ ಹೀಗೆ ಇಲ್ಲ, ಒಂದ್ ಸ್ವಲ್ಪ ಇವರಿಗೆ ಯಾವುದೇ ಗೊತ್ತಾಗುದಿಲ್ಲ, ಯಾವುದೇ ಗುರುತು ಬರುವುದಿಲ್ಲ ಅವರಿಗೆ. ಆದರೆ ಅವರು ಬೇರೆ ಇದಕ್ಕೆ ಏನಾದರೂ ಹೊಟ್ಟೆ ನೋವು ಅಂತ ಹೇಳಿದ್ರೆ ಏನಾದರೂ ಸ್ಕ್ಯಾನ್ ಮಾಡಿರ್ಬೋದು, ಇಲ್ಲ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ತುಂಬ ಜನ ಈಗ ಮಾಡಿಸ್ಕೊಳ್ತಾರೆ. ಅದರಲ್ಲಿ ಚೆಕಪ್ ಮಾಡುವಾಗ ಒಂದು ಗಡ್ಡೆ ಇದೆ ಅಂತ ಗೊತ್ತಾಗಿ ಕೊಂಡು ಕೂಡ ಬರ್ತಾರೆ. ಹೀಗೆ ಕೂಡ ಇರುವಂಥದ್ದು. ಹೌದು. ಓಕೆ, ಈಗ ಒಂದು ವೇಳೆ ಈ ಥರ ಒಂದು ಏನು ಕ್ಯಾನ್ಸರ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಆದ ಬಳಿಕ ಅವರ ಜೀವನ ಶೈಲಿ ಹೇಗಿರಬೇಕು? ಜೀವನ ಶೈಲಿ ಈಗ ಅದೇ ನಾನು ಹೇಳಿದ ಕ್ಯಾಮರಾ ಆಪರೇಷನ್ ಆಯಿತು ಅಂತ ಹೇಳಿದರೆ ಜಾಸ್ತಿ ಅವರಿಗೇನು ವ್ಯತ್ಯಾಸ ಬರುವುದಿಲ್ಲ. ಅವರ ದಿವಸದ್ದು ದಿನಚರಿಯದ್ದು ಮತ್ತು ಅವರ ಕೆಲಸ ಯಾವುದಿರಲಿ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ. ಈಗ ಮೇಜರ್ ಆಪರೇಷನ್ ಏನಾದರೂ ಆಯಿತು, ಈಗ ಮತ್ತೆ ಇನ್ನೊಂದು ಈಗ ಕಿಡ್ನಿ ಕ್ಯಾನ್ಸರ್ ವಿಷಯ ನಾವು ಮಾತಾಡಿದ್ದೆವು ಅಂತ ಹೇಳಿದ್ರೆ ಕೂಡ, ಕಿಡ್ನಿಯಲ್ಲಿ ನಾವು ಈಗ ಬರುವಂಥ ನೆಫ್ರಾನ್ ಸ್ಪೇರಿಂಗ್ ಸರ್ಜರಿ ಅಂತ ಹೇಳ್ತೇವೆ. ಅಂದ್ರೆ ಆದಷ್ಟು ನಾವು ಕಿಡ್ನಿಯನ್ನು ತೆಗಿಲಿಕ್ಕೆ ನೋಡುವುದಿಲ್ಲ, ಆದಷ್ಟು ಅದನ್ನು ಉಳಿಸ್ಲಿಕ್ಕೆ ನೋಡ್ತೇವೆ. ಸೊ ಈಗ ಒಂದು ಮುಂಚೆ 4 ಸೆಂಟಿಮೀಟರ್ ಅಂತಿತ್ತು, ಈಗ ಸ್ವಲ್ಪ ದೊಡ್ಡ ಗೆಡ್ಡೆ ಇದ್ರೂ ಕೂಡ ಒಳಗೆ ಅದರ ರಕ್ತನಾಳಗಳು ಒಳಗೆ ಎಲ್ಲ ಹೋಗ್ತಾ ಇಲ್ಲ, ಮತ್ತೆ ಬೇರೆ ಸ್ವಲ್ಪ ಇದು ಕ್ರೈಟೀರಿಯಾಸ್ ಉಂಟು. ಅದನ್ನೆಲ್ಲ ನೋಡಿಕೊಂಡು ನಾವು ಆದಷ್ಟು ಕಿಡ್ನಿಯನ್ನು ಉಳಿಸ್ಲಿಕ್ಕೆ ನೋಡ್ತೇವೆ. ಬರೀ ಗೆಡ್ಡೆಯನ್ನು ತೆಗೆದು ಇದು ಮಾಡ್ತೇವೆ. ಒಂದು ಲ್ಯಾಪ್ರೋಸ್ಕೋಪಿ ಅಂದ್ರೆ ಕ್ಯಾಮ್ರಾ ದುರ್ಬಿನ್ ಏನಿದೆ ಅದನ್ನು ಹಾಕಿ ಆಪರೇಷನ್ ಮಾಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಓಪನ್ ಸರ್ಜರಿ ಆಪರೇಷನ್ ಮಾಡಿದ್ರು ಕೂಡ ಆದಷ್ಟು ಕಿಡ್ನಿಯನ್ನು ಉಳಿಸ್ಲಿಕ್ಕೆ ನಾವು ನೋಡ್ತೇವೆ. ಹೌದು. ಇಲ್ಲ ಅಂತ ಹೇಳಿದ್ರೆ ಈಗ ಕಿಡ್ನಿ ತೆಗೆದ್ರೂ ಕೂಡ ಇನ್ನೊಂದು ಕಿಡ್ನಿ ನಾರ್ಮಲ್ ಉಂಟು ಅಂತ ಹೇಳಿದ್ರೆ ಅವರಿಗೆ ಅಂತ ಪೇಷಂಟ್ಸಿಗೂ ಏನು ವ್ಯತ್ಯಾಸ ಆಗುವುದಿಲ್ಲ. ನಾನು ಹೇಳಿದಾಗೆ ಅವರ ದಿನಚರ್ಯೆ ಮಾಡಲಿಕ್ಕೆ, ಅವರ ಕೆಲಸ ಮಾಡಲಿಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಆಗುದಿಲ್ಲ. ಆ ಒಂದು ಕಿಡ್ನಿಯನ್ನು ಅವ್ರು ಜೋಪಾನವಾಗಿ ಅದಕ್ಕೆ ಪೆಟ್ಟು ಬೀಳಬಾರ್ದು. ಈಗ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತೆಲ್ಲ ಹೇಳ್ತೇವೆ ನಾವು, ತುಂಬಾ ಜಾಸ್ತಿ ಅದಕ್ಕೆ ಆಕ್ಸಿಡೆಂಟ್ ಆಗೋದು, ಆಗ ಏನಾದ್ರೂ ಅದಕ್ಕೆ ಡ್ಯಾಮೇಜ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಒಂದು ಕಿಡ್ನಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಆಗುದಿಲ್ಲ. ಆದಷ್ಟು ನಾವು ಆದ್ರೆ ಈಗ ಆದಷ್ಟು ಕಿಡ್ನಿಯನ್ನು ಉಳಿಸ್ಲಿಕ್ಕೆ ನೋಡ್ತೇವೆ. ಪೂರ್ತಿ ಆದಷ್ಟು ಗೆಡ್ಡೆಯನ್ನು ಮಾತ್ರ ತೆಗೆದು ಕಿಡ್ನಿಯನ್ನು ಉಳಿಸ್ಲಿಕ್ಕೆ ನೋಡ್ತೇವೆ. ಹಾಗಂದ್ರೆ ಜನ ಇದಕ್ಕೆಲ್ಲ ಭಯ ಪಡೋದು ಬೇಡ ಅಂತ ಹೇಳಿ. ಹೌದು, ಅವರು ಆದಷ್ಟು ಯಾವ್ದಾದ್ರು ನಾವು ಹೇಳಿದ ಇದು ಚಿಹ್ನೆ ಕಂಡು ಬಂದ ಕೂಡಲೇ ಅವ್ರು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವುದು ಬೆಟರ್. ಅದಕ್ಕಿಂತ ಭಯ ಪಡುವುದರಿಂದ ಇದೆ. ಯಾವ ಸಮಸ್ಯೆಯನ್ನು ಕೂಡ ಟ್ರೀಟ್ಮೆಂಟ್ ಇದೆ. ಈಗ ಕ್ಯಾನ್ಸರ್ ಏನು ಹೇಳ್ತೇವೆ ಅದಕ್ಕೆ ಈಗ ಮುಂಚಿನ ತರದಿಂದ ತುಂಬಾ ಈಗ ಇಂಪ್ರೂವ್ಮೆಂಟ್ಸ್ ಇದೆ. ನಮ್ಮ
ದೇಶದಲ್ಲೂ ಕೂಡ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಎಲ್ಲಾ ಕಡೆ ಲ್ಯಾಪ್ರೋಸ್ಕೋಪಿ ಆಪರೇಷನ್, ಓಪನ್ ಆಪರೇಷನ್ ಯಾವ್ದಿದ್ಲು ಎಲ್ಲ ಮಾಡ್ಲಿಕ್ಕೆ ಇದು ಮಾಡ್ತೇವೆ ನಾವು. ಸೊ ಟ್ರೀಟ್ಮೆಂಟ್ ಇದೆ, ಮಾಡಿಸ್ಕೊಳ್ಳಿ, ಅವ್ರು ಬಂದು ತೋರಿಸ್ಕೊಂಡು ಅದಕ್ಕೆ ಯಾವ್ದು ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬೇಕು. ಅಂಡ್ ನಾನು ಹೇಳಿದಾಗೆ ಫಾಲೋ ಅಪ್ ಅಂದ್ರೆ ಆಪರೇಷನ್ ಆದ್ಮೇಲೆ ಒಂದೇ ಸರಿ ಆಪರೇಷನ್ ಆಯ್ತು ಮತ್ತೆ ನಾವು ಬರ್ಲಿಕ್ಕೆ ಇಲ್ಲ, ನನ್ನ ಪ್ರಾಬ್ಲಮ್ ಎಲ್ಲ ಗುಣ ಆಯ್ತು ಅಂತ ಇಲ್ಲ, ಫಾಲೋ ಅಪ್ ಮಾಡಬೇಕು. ಹೌದು, ಕೇರ್ಲೆಸ್ ಮಾಡ್ಲಿಕ್ಕಿಲ್ಲ. ಫಾಲೋ ಅಪ್ ಒಂದು 5 ವರ್ಷದ ಮಟ್ಟಿಗೆ ತಿಂಗಳು ಬರುದು ಅಂತ ಹೇಳಿ ಅಲ್ಲ, 3 ತಿಂಗಳು 6 ತಿಂಗಳಿಗೆ ಒಂದ್ಸರಿ ಹಾಗೆ ಆದ್ರೂ ಬಂದು ಅದನ್ನ ತೋರಿಸ್ಕೊಂಡು ಚೆಕ್ಅಪ್ ಮಾಡ್ಕೊಂಡು ವಾಪಸ್ ಬರ್ಲಿಲ್ಲ ಅಂತ ಹೇಳ್ಕೊಂಡು ನೋಡುವಂಥದ್ದು ಕೂಡ ಮಹತ್ವದ ಕೆಲಸ. ಇಂಥ ಒಂದು ಸಿಂಪ್ಟಮ್ಸ್ ಕಂಡು ಬಂದ್ರೆ ನಾವು ಪುತ್ತೂರಲ್ಲಿ ಯಾವ ವೈದ್ಯರನ್ನ ಮೀಟ್ ಆಗ್ಬೋದು, ಅಂದ್ರೆ ಯಾವ ಹಾಸ್ಪಿಟಲ್ ಈ ತರ ಟ್ರೀಟ್ಮೆಂಟ್ಗಳು ನಮಗೆ ಸಿಗುತ್ತೆ? ಸೊ ಪುತ್ತೂರಲ್ಲಿ ಈಗ ವಿಸಿಟಿಂಗ್ ಯೂರಾಲಜಿಸ್ಟ್ ಇದ್ದಾರೆ. ನಾನು ಪ್ರಗತಿ ಆಸ್ಪತ್ರೆಯಲ್ಲಿ ಇರ್ತೇನೆ, ಬೇರೆ ಆಸ್ಪತ್ರೆಯಲ್ಲಿ ಕೂಡ ಪೇಷಂಟ್ಸ್ ಇದ್ರೆ ನಮ್ಮನ್ನು ಕರೀತಾರೆ, ನಾವು ಹೋಗ್ತೇವೆ. ಸೊ ಹೀಗೆ ಇರುವಂತದ್ದು. ಬಟ್ ಆಪರೇಷನ್ ಕೂಡ ಜಾಸ್ತಿ ಆಪರೇಷನ್ ಎಲ್ಲ ಆದಷ್ಟು ಇಲ್ಲಿ ಎಲ್ಲ ಆಪರೇಷನ್ ಕೂಡ ಇಲ್ಲಿ ಆಗ್ತದೆ. ಅಂದ್ರೆ ಕಲ್ಲಿನ ಆಪರೇಷನ್ ಸ್ವಲ್ಪ ಜಾಸ್ತಿ ಬರುವಂತದ್ದು ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಕೂಡ ಆಗುವಂತದ್ದೇ. ನಾನು ಇದು ಮಾಡುವಂಥದ್ದು, ನಾನು ಫಿಕ್ಸ್ ಹೋಗಿ ಕೂತ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಪ್ರಗತಿ ಆಸ್ಪತ್ರೆಯಲ್ಲಿ. ಬೇರೆ ಕಡೆ ಏನಾದ್ರೂ ಇದ್ರೆ ನಾನು ಹೋಗುವಂಥದ್ದು. ಖಂಡಿತವಾಗ್ಲೂ ಅಂದ್ರೆ ನಿಮ್ಮ ಮಾಹಿತಿ ನಮ್ಮ ಜನರಿಗೆ ಅಗತ್ಯವಾಗಬೇಕಾಗಿದೆ. ಹಾಗಾಗಿ ನೀವು ಎಲ್ಲಿ ಯಾವಾಗ ನಮ್ಮ ಜನರಿಗೆ ಸಿಗ್ತೀರಾ ಅನ್ನೋದನ್ನ ಒಂದ್ಸಲ ನೀವು. ನಾನು ಮಂಗಳವಾರ, ಗುರುವಾರ ಮತ್ತೆ ಶನಿವಾರ, ರವಿವಾರ ಪುತ್ತೂರಲ್ಲಿ ಇರ್ತೇನೆ. ಮಂಗಳವಾರ ಮತ್ತೆ ಶನಿವಾರ ಸಾಯಂಕಾಲ, ಮತ್ತೆ ರವಿವಾರ ಮತ್ತೆ ಗುರುವಾರ ಡೇ ಟೈಮಲ್ಲಿ ಹಗಲಲ್ಲಿ ಇರ್ತೇನೆ. 3:30 ಹಾಗೆ ಗುರುವಾರ ಪ್ರಗತಿ ಆಸ್ಪತ್ರೆಯಲ್ಲಿ ಇರ್ತೇನೆ. ಓಕೆ ಓಕೆ. ನಿಮ್ಮನ್ನ ಈಗ ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ನಾವು ಹೇಗೆ ಆಸ್ಪತ್ರೆಗೆ ಫೋನ್ ಮಾಡಿದ್ರೆ ಅವರು ಡಾಕ್ಟರ್ ಅಭಿಷ್ ಅವರ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಓಕೆ ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ಕೊಂಡು ಮೂತ್ರಜನಕಾಂಗ ವ್ಯೂಹದ ಕಾರ್ಯಚಟುವಟಿಕೆ ಏನು, ಅಲ್ಲಿ ಕಂಡುಕೊಳ್ಳುವಂಥ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರಗಳೇನು, ಇವೆಲ್ಲದರ ಬಗ್ಗೆ ತುಂಬ ಸ್ಪಷ್ಟವಾಗಿ ನೀವು ಜನರಿಗೆ ಮಾಹಿತಿಯನ್ನು ನೀಡಿದ್ದೀರಿ. ಹಾಗೆ ಜನರಿಗೆ ಕೂಡ, ನಮ್ಮ ಪುತ್ತೂರಿನ ಜನರಿಗೆ ನೀವು ಇಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕು ಅವರಿಗೆ ಸರಿಯಾಗಿ ಗೈಡ್ ಮಾಡೋದಕ್ಕೆ ನೀವು ಇಲ್ಲಿ 3 ದಿನ ಲಭ್ಯರಿರ್ತೀರಾ. ಹಾಗಾಗಿ ಇಷ್ಟು ಹೊತ್ತು ಸುದ್ದಿಯ ಹೆಲ್ತ್ ಟಾಕ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೂಕ್ತ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸುದ್ದಿ ಹೆಲ್ತ್ ಟಾಕ್ ನೇರ ಪ್ರಸಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವೈದ್ಯರ ಜೊತೆ ಮತ್ತೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಸುದ್ದಿ ನ್ಯೂಸ್ ಪುತ್ತೂರು.